ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾನೊಂದು ಅತಿ ಸೂಕ್ಷ್ಮವಾಗಿರುವಂತಹ ವಿಚಾರ, ಯಾಕಂದ್ರೆ ಒಂದ್ ಕಡೆ ನಮ್ಮ ಶ್ರೀಮಂತವಾಗಿರುವಂತಹ ಸಂಸ್ಕೃತಿ ಆಚಾರ ವಿಚಾರ ಇದ್ರೆ, ಇನ್ನೊಂದು ಕಡೆ ನಮ್ಮ ಶ್ರೀಮಂತವಾಗಿರುವಂತಹ ಜಾನಪದ ಕಲೆಯ ವಿಚಾರ ಬರುತ್ತೆ. ಇನ್ನೊಂದು ಕಡೆ ನಮ್ಮ ಶ್ರೀಮಂತವಾಗಿರುವಂತಹ ನಂಬಿಕೆ ಭಾವನೆಗಳು ಕೂಡ ಬರುತ್ತೆ. ಎಲ್ಲ ವಿಚಾರದ ಬಗ್ಗೆ ನಾನು ಇವತ್ತು ಮಾತನಾಡ್ತಾ ಇದ್ದೇನೆ. ಜೊತೆಗೆ ಈ ಹಿಂದಿನಲ್ಲೂ ಕೂಡ ಅನೇಕ ಬಾರಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಕೂಡ ಹೌದು. ಸದ್ಯ ಸೋಷಿಯಲ್ ಮೀಡಿಯಾಗಳಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಜನರ ಮನಸ್ಸಿನಲ್ಲಿ ಚರ್ಚೆ ಹುಟ್ಟು ಹಾಕಿರುವಂತಹ ವಿಚಾರದ ಬಗ್ಗೆ ನಾನು ಮಾತನಾಡ್ತಿದ್ದೇನೆ. ಇದರಲ್ಲಿ ಎರಡು ವಿಚಾರವು ಕೂಡ ನಮ್ಮ ಮನುಷ್ಯನ ದೇಹಕ್ಕೆ ಹೇಗೆ ಎರಡು ಕಣ್ಣುಗಳಿವೆ, ಅದೇ ರೀತಿ ಎರಡು ಕಣ್ಣುಗಳ ವಿಚಾರದ ಬಗ್ಗೆ ನಾನು ಮಾತನಾಡ್ತಾ ಇರುವಂಥದ್ದು ನಮ್ಮ ತುಳುನಾಡಿನ ಸಂಸ್ಕೃತಿಯ ಬಗ್ಗೆ, ನಮ್ಮ ಕರಾವಳಿಯ ಶ್ರೀಮಂತವಾಗಿರುವಂತಹ ದೈವಿ ಶಕ್ತಿಯ ಬಗ್ಗೆ, ಶ್ರೀಮಂತವಾಗಿರುವಂತಹ ಜಾನಪದ ಸಂಸ್ಕೃತಿಯ ಬಗ್ಗೆ, ಜಾನಪದ ಕಲೆಯ ಬಗ್ಗೆ. ಒಂದು ಕಡೆ ಯಕ್ಷಗಾನ, ಮತ್ತೊಂದು ಕಡೆ ಭೂತಾರಾಧನೆ, ದೈವಾರಾಧನೆ. ಎಲ್ಲ ಎರಡು ವಿಚಾರದ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಗ್ತಾ ಇದೆ. ಕಾರಣ, ಇತ್ತೀಚಿನ ದಿನಗಳಲ್ಲಿ ಇಡೀ ವಿಶ್ವವೇ ನಮ್ಮ ಕರಾವಳಿ ಭಾಗವನ್ನು ನೋಡುತ್ತೆ, ನಮ್ಮ ತುಳುನಾಡಿನತ್ತ ನೋಡುತ್ತೆ, ಹೆಮ್ಮೆ ಪಡುತ್ತೆ. ಕಾರಣ, ಶ್ರೀಮಂತವಾಗಿರುವಂತಹ ಯಕ್ಷಗಾನ ಅನ್ನುವಂತಹ ಒಂದು ಜಾನಪದ ಕಲೆಯ ಬಗ್ಗೆ. ಈ ಯಕ್ಷಗಾನದಲ್ಲಿ ಯಕ್ಷಗಾನ ವೇಷಧಾರಿಗಳನ್ನು ನಾವು ನೋಡಿದ್ದೇವೆ, ಜೊತೆಗೆ ಯಕ್ಷ ವೇಷದ ಬಗ್ಗೆ ನಾವು ಮಾತನಾಡಿದ್ದೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಯಕ್ಷ ಆವೇಶದ ಬಗ್ಗೆ ಚರ್ಚೆ ಆಗ್ತಾ ಇದೆ, ಜೊತೆಗೆ ಚರ್ಚೆ ಹುಟ್ಟು ಹಾಕಿದೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಯಕ್ಷ ಆವೇಶ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಯಕ್ಷಗಾನ ವೇಷಧಾರಿಗಳ ಮೈ ಮೇಲೆ ದೈವದ ಆಹ್ವಾನ ಆಗುತ್ತಾ, ದೈವಾವೇಶ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೀಗ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿರುವಂಥದ್ದು. ಕಾರಣ, ಇದಕ್ಕೆ ಪುಷ್ಟಿ ನೀಡುವಂತೆ ಸೋಷಿಯಲ್ ಮೀಡಿಯಾಗಳಲ್ಲಿ, ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇರುವಂತಹ ವಿಡಿಯೋ. ಈ ಹಿಂದೆಯೂ ಕೂಡ ಈ ವಿಡಿಯೋವನ್ನು ನಾವು ಗಮನಿಸಿದ್ದೇವೆ. ತದನಂತರ ಮೊನ್ನೆ ತಾನೆ ಒಂದು ಕಡೆ ಹೆಬ್ರಿಯಲ್ಲಿ ನಡೆದಿರುವಂತಹ ಘಟನೆ, ಮತ್ತೊಂದೆಡೆ ಕಿನ್ನಿಗೋಳಿಯಲ್ಲಿ ನಡೆದಿರುವಂತಹ ಘಟನೆ. ಈ ಎರಡು ಘಟನೆಗಳು ಮತ್ತೊಮ್ಮೆ ಚರ್ಚೆಗೆ ಕಾರಣವಾಗಿದೆ. ಯಕ್ಷಗಾನದಲ್ಲಿ ದೈವಾರಾಧನೆಯ ಬಗ್ಗೆ ಸಂಬಂಧಪಟ್ಟಿರುವಂತಹ, ಭೂತಾರಾಧನೆಯ ಬಗ್ಗೆ ಸಂಬಂಧಪಟ್ಟಿರುವಂತಹ ಪ್ರಸಂಗಗಳು ಇರುತ್ತೆ. ಅದರ ಜೊತೆಗೆ ಇಲ್ಲಿ ದೈವದ ಆವೇಶ ಆಗುತ್ತಾ ಅನ್ನುವಂತಹ ಪ್ರಶ್ನೆಗಳ ನಡುವೆ ಇವತ್ತಿನ ಚರ್ಚೆಯನ್ನು ನಾನು ಪ್ರಾರಂಭ ಮಾಡಬೇಕು. ಜೊತೆಗೆ ಹೆಬ್ರಿಯಲ್ಲಿ ನಡೆದಿರುವಂತಹ ಘಟನೆ, ಯಾವ ಘಟನೆ, ಏನ್ ಚರ್ಚೆ ಹುಟ್ಟಾಗಿದೆ ನೋಡ್ಕೊ. ಯಕ್ಷಗಾನ ವೇಷಧಾರಿಗಳ ಮೈ ಮೇಲೆ ದೈವದ ಆವೇಶ. ಹೆಬ್ರಿ ಸಮೀಪದ ಬೆಪ್ಟೆ ಎಂಬಲ್ಲಿ ನಡೆಯುತ್ತಿದ್ದ ಯಕ್ಷಗಾನ ಪ್ರಸಂಗ. ಕೋಟೆರಾಯ ದೈವದ ವೇಷ ಧರಿಸಿ ರಂಗಸ್ಥಳ ಪ್ರವೇಶಿಸುತ್ತಿದ್ದಂತೆ ದೈವದ ಆವೇಶ. ಯಕ್ಷಗಾನದ ವೇಷಧಾರಿಯೊಬ್ಬರ ಮೈ ಮೇಲೆ ದೈವದ ಆವೇಶವಾಗಿ ಕೆಲಕಾಲ ಆತಂಕಕ್ಕೆ ಕಾರಣವಾದ ಘಟನೆ ಉಡುಪಿ ಜಿಲ್ಲೆಯ ಹೆಬ್ರಿಯಲ್ಲಿ ನಡೆದಿದೆ. ಹೆಬ್ರಿ ಸಮೀಪದ ಬೆಪ್ಟೆ ಎಂಬಲ್ಲಿ ಮಡಮಕ್ಕಿ ಮೇಳದವರಿಂದ ಶ್ರೀ ಕ್ಷೇತ್ರ ಮಡಮಕ್ಕಿ ಕ್ಷೇತ್ರ ಮಹಾತ್ಮೆ ಎಂಬ ಯಕ್ಷಗಾನ ನಡೆಯುತ್ತಿದೆ. ಈ ವೇಳೆ ಮೇಳದ ಕಲಾವಿದ ಶ್ರೀ ವೀರಭದ್ರ ಸ್ವಾಮಿ ಎಂಬುವರು ಕೋಟೆರಾಯ ದೈವದ ವೇಷ ಧರಿಸಿ ರಂಗಸ್ಥಳ ಪ್ರವೇಶ ಆಗ್ತಾ ಇದ್ದಂತೆ ದೈವದ ಆವೇಶವಾಗಿದೆ. ಮಡಮಕ್ಕಿ ಕ್ಷೇತ್ರ ಮಹಾತ್ಮೆ ಎಂಬ ಯಕ್ಷಗಾನ ಪ್ರಸಂಗದಲ್ಲಿ ಘಟನೆ. 10 ನಿಮಿಷದವರೆಗೆ ಪ್ರೇಕ್ಷಕರು ಪಾತ್ರಧಾರಿಯನ್ನ ಹಿಡಿದುಕೊಂಡ್ರೂ ಆವೇಶ ನಿಲ್ಲಲಿಲ್ಲ. ಕೊನೆಗೆ ಚೌಕಿಯಿಂದ ದೇವರ ತೀರ್ಥ ತಂದು ಪ್ರೋಕ್ಷಣೆ ಮಾಡಿದಾಗ ಕಲಾವಿದ ಮೊದಲ ಸ್ಥಿತಿಗೆ ಬಂದಿದ್ದಾರೆ. ಘಟನೆಯನ್ನ ಪ್ರೇಕ್ಷಕರೊಬ್ಬರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ಸದ್ಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ವೈರಲ್ ಆಗಿದೆ.
ಎಸ್, ಇದು ಹೆಬ್ರಿಯಲ್ಲಿ ನಡೆದಿರುವಂತಹ ಘಟನೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈಗ ಸಾಕಷ್ಟು ಚರ್ಚೆಯನ್ನ ಹುಟ್ಟು ಹಾಕಿರುವಂತಹ ವಿಡಿಯೋ ಕೂಡ ಹೌದು. ಕೋಟೆರಾಯ ದೈವದ ವೇಷ ಧರಿಸಿ ರಂಗಸ್ಥಳಕ್ಕೆ ಕಲಾವಿದರು ಬರ್ತಾ ಇರುವಂತಹ ಸಂದರ್ಭಗಳಲ್ಲಿ ಈ ರೀತಿಯ ಆವೇಶ ಬಂದಿರುವಂತದ್ದು. ತದನಂತರ 10 ನಿಮಿಷಗಳ ಕಾಲ ಇದೇ ರೀತಿಯ ಆವೇಶ ಇರುತ್ತೆ. ತದನಂತರ ರಂಗಸ್ಥಳಕ್ಕೆ ಹೋಗಿ ಅಲ್ಲಿಂದ ತೀರ್ಥವನ್ನ ಸಂಪ್ರೋಕ್ಷಣೆ ಮಾಡಿದ ಬಳಿಕ ಎಲ್ಲವೂ ಕೂಡ ಶಾಂತ ಪರಿಸ್ಥಿತಿಗೆ ಬರುತ್ತೆ ಅನ್ನುವಂಥದ್ದು ಇದು ಸದ್ಯದ ಪರಿಸ್ಥಿತಿ. ಈ ಹಿಂದೆಯೂ ಕೂಡ ಇಂತಹ ಘಟನೆಗಳು ನಡೆದಿತ್ತು. ಜೊತೆಗೆ ಕಿನ್ನಿಗೋಳಿಯಲ್ಲಿ ಇತ್ತೀಚೆಗೆ ನಡೆದಿರುವಂತಹ ಘಟನೆ, ಆ ಘಟನೆಯ ಬಗ್ಗೆಯೂ ಕೂಡ ಅದು ಅಜ್ಜ ಕೊರಗಜ್ಜ ಅನ್ನುವಂತಹ ಒಂದು ಯಕ್ಷಗಾನ ಪ್ರಸಂಗದಲ್ಲಿ ನಡೆದಿರುವಂತಹ ಒಂದು ಘಟನೆ, ಆ ಘಟನೆಯನ್ನು ಕೂಡ ತಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತೇನೆ. ಬಿಫೋರ್ ದಟ್ ನಮ್ಮ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಬೇಕು. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗಣ್ಯ ವ್ಯಕ್ತಿಗಳು, ಅತಿಥಿಗಳು ಬಂದಿದ್ದಾರೆ. ಕೆಲವು ವಿಚಾರದ ಬಗ್ಗೆ ಸತ್ಯ ವಿಮರ್ಶೆ ಆಗಬೇಕು, ವಿಚಾರ ಮಂಥನ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತಿನ ಕಾರ್ಯಕ್ರಮ. ಹಾಗಾಗಿ ನಮ್ಮ ಕರಾವಳಿ ಭಾಗದಲ್ಲಿ, ತುಳುನಾಡಿನಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಗಣ್ಯ ವ್ಯಕ್ತಿಗಳು, ಒಂದ್ ಕಡೆ ಜಾನಪದ ವಿದ್ವಾಂಸರು, ಇನ್ನೊಂದು ಕಡೆ ಯಕ್ಷಗಾನ ಖ್ಯಾತ ಯಕ್ಷಗಾನ ಕಲಾವಿದರು, ಜೊತೆಗೆ ಸಂಶೋಧಕರು ಕೂಡ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಈ ಒಂದು 3 ಗಣ್ಯ ವ್ಯಕ್ತಿಗಳ ಮುಖಾಂತರ ಈ ಒಂದು ಸಮಾಜಕ್ಕೆ ಸ್ಪಷ್ಟವಾಗಿರುವಂತಹ, ಜೊತೆಗೆ ನೈಜವಾಗಿರುವಂತಹ, ಸತ್ಯವಾಗಿರುವಂತಹ ಸಂದೇಶ ಹೋಗಲಿ ಅನ್ನುವಂಥದ್ದು ನಮ್ಮ ಆಶಯ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಯಾವುದೇ ರೀತಿಯ ಯಕ್ಷಗಾನ ತಂಡದ ಪರವಾಗಿ ಅಥವಾ ವಿರೋಧವಾಗಿ, ಅಥವಾ ಕಲಾವಿದರ ವಿರೋಧವಾಗಿ, ಅಥವಾ ವ್ಯಕ್ತಿಗತವಾಗಿ, ಅಥವಾ ಒಂದು ತಂಡದಗತವಾಗಿ ಯಾವುದೇ ರೀತಿಯ ಚರ್ಚೆಗಳು ಹೋಗಲ್ಲ. ಇದು ಶುದ್ಧವಾಗಿ ನಮ್ಮ ಮನಸ್ಸಿನ ಮೇಲೆ, ಶುದ್ಧವಾಗಿ ನಮ್ಮ ಭಾವನಾತ್ಮಕವಾಗಿ, ಶುದ್ಧವಾಗಿ ಸತ್ಯ ವಿಮರ್ಶೆ, ವಿಚಾರ ಮಂಥನ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಇವತ್ತಿನ ಕಾರ್ಯಕ್ರಮ. ಹಾಗಾಗಿ ಗಣ್ಯ ವ್ಯಕ್ತಿಗಳು ಈಗಾಗಲೇ ಜಾಯ್ನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲದಾಗಿ ಖ್ಯಾತ ಯಕ್ಷಗಾನ ಕಲಾವಿದರಾಗಿರುವಂತಹ ಅಶೋಕ್ ಶೆಟ್ಟಿ ಸರಪಾಡಿ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ನಮಸ್ತೆ ಸರ್. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ದೈವಾರಾಧಕರು, ತುಳು ಜಾನಪದ ವಿದ್ವಾಂಸರಾಗಿರುವಂತಹ ಕೆ ಪೇಜ್ ಅವರು ಸರ್ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ನಮಸ್ತೆ ಸರ್. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಜಾನಪದ ಸಂಶೋಧಕರು, ಉಪನ್ಯಾಸಕರು ಆಗಿರುವಂತಹ ಡಾಕ್ಟರ್ ಅರುಣ್ ಉಳ್ಳಾಲ್ ಅವರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ನಮಸ್ತೆ. ನಮಸ್ಕಾರ. 3 ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಈ ಒಂದು ವಿಚಾರವನ್ನ ಮಾತನಾಡಬೇಕು, ವಿಚಾರ ಮಂಥನ ಆಗಬೇಕು. ತಮ್ಮ ಕರೆಗಳಿಗೂ, ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೂ, ಅಭಿಪ್ರಾಯ ಕೂಡ ಮುಕ್ತವಾಗಿರುವಂತಹ ಅವಕಾಶ ಇದೆ. ಯಾಕಂದ್ರೆ ಈ ಒಂದು ಘಟನೆಗಳು ಆದ ನಂತರ ಜನರು ಈ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಜನರು ಈ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇದು ಸರಿ ಅನ್ನುವಂಥದ್ದು ಕೆಲವರು ಹೇಳುವ ಪ್ರಕಾರ, ಇದು ಸರಿಯಲ್ಲ ಅನ್ನುವಂಥದ್ದು ಕೆಲವರು ಹೇಳುವಂತಹ ಪ್ರಕಾರ. ಯಾಕಂದ್ರೆ ಭೂತಾರಾಧನೆ ಅಂತ ಬಂದಾಗ ಅಲ್ಲಿ ಕಟ್ಟುಕಟ್ಟಳೆಗಳು ಬರುತ್ತೆ. ಇದು ಈಗ ರಂಗಸ್ಥಳದಲ್ಲಿ ಆಗ್ತಾ ಇದೆ ಅನ್ನುವಂತಹ ವಿಚಾರ ಇನ್ನೊಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಇಲ್ಲ, ಇದು ಪರವಾಗಿಲ್ಲ, ಒಂದು ಯಕ್ಷಗಾನ ಅನ್ನುವಂತಹ ಒಂದು ಪ್ರಸಂಗ ಏನಿದೆ ಅದಕ್ಕೆ ಜೀವ ತುಂಬಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಪಾತ್ರಧಾರಿ ಪರಕಾಯ ಪ್ರವೇಶ ಆಗ್ತಾ ಇದ್ದಾನೆ. ಹಾಗಾಗಿ ಸಮಸ್ಯೆ ಇಲ್ಲ ಅನ್ನುವಂಥದ್ದು ಹೇಳುವವರು ಕೂಡ ಇದ್ದಾರೆ. ತಮ್ಮ ಎಲ್ಲ ಅಭಿಪ್ರಾಯಗಳಿಗೂ ಕೂಡ ಮುಕ್ತವಾಗಿರುವಂತಹ ಅವಕಾಶ ಇದೆ. ಒಂದು ವಿಚಾರ ಮಂಥನ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಇವತ್ತಿನ ಕಾರ್ಯಕ್ರಮ. ಜೊತೆಗೆ ಕಿನ್ನಿಗೋಳಿಯಲ್ಲಿ ನಡೆದಿರುವಂತಹ ಘಟನೆ, ಅಜ್ಜೆ ಕೊರಗಜ್ಜೆ ಅನ್ನುವಂತಹ ಪ್ರಸಂಗದಲ್ಲಿ, ಯಕ್ಷಗಾನ ಪ್ರಸಂಗದಲ್ಲಿ ಆಗಿರುವಂತಹ ಒಂದು ಆವೇಶದ ವಿಡಿಯೋ, ಅದು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದೆ. ಅದನ್ನು ಕೂಡ ನೋಡ್ಕೊಂಡು ಬಂದಿದ್ದ ನಂತರ ನಾನು ಚರ್ಚೆನ ಪ್ರಾರಂಭ ಮಾಡ್ತೇನೆ. ನೋಡ್ಕೊಂಡು ಬನ್ನಿ. ವರ್ಷಲ ಕಾಲಕಾಲ ಈ ಮಣ್ಣು ಗುಬ್ಬಾಂಗ ಗಲಿಗೆ ಅದೇ ಅವಾಗ ಯೋಗ ಲಾಭಕ್ಕ ಯೋಗ್ಯತೆ ಬಕ್ಕ ಭಾಗ್ಯ ದೇವರ ಯೋಗ ಕರಿಯರು ಮಾಯ ಸತ್ಯಲಿಂಗಲು ಭಾಗ್ಯ ಬರೋದು ಬರ್ತ ಇನ್ನ ಹಿರಿಯ ಹಾಕುವ ಧರ್ಮಲ ಅವೇ ಪ್ರಕಾರವಾದ ಈ ಮಣ್ಣು ನೆಲೆಯವರು ನಂಚಿತ್ನ ಈ ನಮ್ಮೊಂದು ಬತ್ತಿನ ಸತ್ಯವ ಧರ್ಮಲ ನಿನ್ನ ಧರ್ಮ ಪ್ರಕಾರವಾದ ಮಾಯದಜ್ಜಿ ಹುಡ್ಕೊಂಡು ಬರ್ತೆ ಎನ್ನ ಒಟ್ಟು ಉಲ್ಲಾದ ಸೇವನೆ ಪರಿಪೂರ್ಣವಾದ ಕಲ್ತೊಂದು ಮಾಯ ಸತ್ಯಲಿಂಗಲು ಭಾಗ್ಯ ಬರೋದು ಬರ್ತ ಇನ್ನ ಹಿರಿಯ ಹಾಕುವ ಧರ್ಮಲ ಅವೇ ಪ್ರಕಾರವಾದ ಈ ಮಣ್ಣು ನೆಲೆಯವರು ನಂಚಿತ್ನ ಈ ನಮ್ಮೊಂದು ಬತ್ತಿನ ಸತ್ಯವ ಧರ್ಮಲ ನಿನ್ನ ಧರ್ಮ ಪ್ರಕಾರವಾದ ಮಾಯದಜ್ಜಿ ಹುಡ್ಕೊಂಡು ಬರ್ತೆ ಎನ್ನ ಒಟ್ಟು ಉಲ್ಲಾದ ಸೇವನೆ ಪರಿಪೂರ್ಣವಾದ ಕಲ್ತೊಂದು ಮಾಯ ಸತ್ಯಲಿಂಗಲು ಭಾಗ್ಯ ಬರೋದು ಬರ್ತ ಇನ್ನ ಹಿರಿಯ ಹಾಕುವ ಧರ್ಮಲ ಅವೇ ಪ್ರಕಾರವಾದ ಈ ಮಣ್ಣು ನೆಲೆಯವರು ನಂಚಿತ್ನ ಈ ನಮ್ಮೊಂದು ಬತ್ತಿನ ಸತ್ಯವ ಧರ್ಮಲ ನಿನ್ನ ಧರ್ಮ ಪ್ರಕಾರವಾದ ಮಾಯದಜ್ಜಿ ಹುಡ್ಕೊಂಡು ಬರ್ತೆ ಎನ್ನ ಒಟ್ಟು ಉಲ್ಲಾದ ಸೇವನೆ ಪರಿಪೂರ್ಣವಾದ ಕಲ್ತೊಂದು
ಇದು ಅಜ್ಜೆ ಕೊರಗಜ್ಜೆ ಅನ್ನುವಂತಹ ಯಕ್ಷಗಾನ ಪ್ರಸಂಗದಲ್ಲಿ ಕಿನ್ನಿಗೋಳಿ ನಡೆದಿರುವಂತಹ ಘಟನೆ. ಈ ಘಟನೆಯು ಕೂಡ, ಈ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ, ಜೊತೆಗೆ ಚರ್ಚೆಗೆ ಗ್ರಾಸ ಆಗ್ತಾ ಇದೆ, ಪರ ವಿರೋಧವಾಗಿರುವಂತಹ ಚರ್ಚೆಗಳು. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ವಿಚಾರದ ಬಗ್ಗೆ ವಿಚಾರ ಮಂಥನವನ್ನ ಮಾಡ್ತಾ ಇದ್ದೇವೆ, ಜೊತೆಗೆ ಸಮಾಜಕ್ಕೆ ಸ್ಪಷ್ಟವಾಗಿರುವಂತಹ ಸಂದೇಶ ಹೋಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನೇರವಾಗಿ ನಾನು ಚರ್ಚೆಯನ್ನು ಪ್ರಾರಂಭ ಮಾಡ್ತೇನೆ. ತಮ್ಮ ಕರೆಗಳಿಗೆ ಕೂಡ ತದನಂತರ ನಾನು ಅವಕಾಶವನ್ನ ಕೊಡ್ತೇನೆ. ನಾನು ನೇರವಾಗಿ ಯಕ್ಷಗಾನ ಕಲಾವಿದರು, ಖ್ಯಾತ ಯಕ್ಷಗಾನ ಕಲಾವಿದರು ಅಶೋಕ್ ಶೆಟ್ಟಿ ಸರಪಾಡಿ ಅವರು ತಮ್ಮ ಜೊತೆ ಬರ್ತೇನೆ ನಾನು. ಯಾಕಂದ್ರೆ ಯಕ್ಷಗಾನದಲ್ಲಿ ಆಗಿರುವಂತಹ ಬೆಳವಣಿಗೆಗಳು, ಈ ಬದಲಾವಣೆಗಳು ಜೊತೆಗೆ ಬೆಳವಣಿಗೆಗಳು ಎಷ್ಟು ಪೂರಕ ಎಷ್ಟು ಮಾರಕ ಅನ್ನುವಂತಹ ವಿಚಾರಗಳ ನಡುವೆ ಯಕ್ಷಗಾನ ಕಲಾವಿದರು ಅನೇಕ ವರ್ಷಗಳ ಕಾಲ ಯಕ್ಷಗಾನ ಕ್ಷೇತ್ರದಲ್ಲಿ ತಾವು ಸೇವೆಯನ್ನ ಮಾಡಿದವರು, ಸಾಧನೆಯನ್ನ ಮಾಡಿದವರು. ಹಾಗಾಗಿ ಫಸ್ಟ್ ರಿಯಾಕ್ಷನ್ ನಾನು ನೇರವಾಗಿ ಈ ಒಂದು ಘಟನೆಗಳನ್ನು ನೋಡಿದಾಗ ಅಶೋಕ್ ಶೆಟ್ಟಿ ಸರಪಾಡಿ ಅವರು ಏನ್ ಹೇಳ್ತಾರೆ ನೋಡಿ. ಸಮಾಜದಲ್ಲಿ ಬೇರೆ ಬೇರೆ ಚಿಂತನೆಯವರು, ಬೇರೆ ಬೇರೆ ಮನೋಧರ್ಮದವರು ಇರ್ತಾರೆ. ಯಕ್ಷಗಾನ ಎನ್ನುವುದು ನೈತಿಕವಾಗಿ ಸಮಾಜಕ್ಕೆ ನೀತಿ ಬೋಧನೆಯನ್ನು ಕೊಡುವುದರ ಮೂಲಕ ಸಮಾಜವನ್ನು ಸುಸಂಸ್ಕೃತಗೊಳಿಸುವಂತಹ ಸದುದ್ದೇಶದಿಂದ ಹಿರಿಯರು ಹಾಕಿಕೊಟ್ಟಂಥ ಒಂದು ಮಾಧ್ಯಮ ಅದು ಯಕ್ಷಗಾನ. ಅದರಲ್ಲಿ ಈ ಹಿಂದೆ ಪುರಾಣ ವ್ಯಕ್ತಿಗಳನ್ನು ಮಾತ್ರ ರಂಗದಲ್ಲಿ ಅಳವಡಿಸಿಕೊಂಡು ಅವರ ದಿವ್ಯ ಸಂದೇಶಗಳನ್ನು ಮಾತ್ರ ಸಮಾಜಕ್ಕೆ ಕೊಡುವಂಥದ್ದು ಇತ್ತು. ಇತ್ತೀಚೆಗಿನ ವರ್ಷಗಳಲ್ಲಿ ದೈವಗಳ ಬಗ್ಗೆ, ಇನ್ನು ಭೂತ ಅಂತ ನಾವು ಯಾವುದನ್ನು ಹೇಳಿದೆವು ಅದರ ಬಗ್ಗೆ ಸ್ವಲ್ಪ ಹೆಚ್ಚೆಚ್ಚು ಜನರಿಗೆ ಆಸಕ್ತಿ ಹುಟ್ಟಿಕೊಂಡಿತು. ಕೆಲವರು ಕವಿಗಳು ಹುಟ್ಟಿಕೊಂಡ್ರು, ಬೇರೆ ಬೇರೆ ಪ್ರಸಂಗ ಅಂತ ರಚನೆ ಮಾಡಿದರು, ಬೇರೆ ಬೇರೆ ಮೇಳಗಳಿಗೆ ಪ್ರದರ್ಶನಕ್ಕೆ ಕೊಟ್ಟರು. ಆವಾಗ ಏನಾಯ್ತಂದರೆ ಜನರ ಮನೋಧರ್ಮ ಬದಲಾವಣೆ ಆಯಿತು. ನಮ್ಮ ನಾಡಿನ, ನಮ್ಮ ಮಣ್ಣಿನ ಸಂಸ್ಕೃತಿ, ನಮ್ಮ ಆರಾಧನಾ ವಿಧಾನ ಇದೆಲ್ಲ ರಂಗಕ್ಕೆ ಬಂದಾಗ ತೀರ ಹತ್ತಿರಕ್ಕೆ ಬಂದರು ಪ್ರೇಕ್ಷಕರು. ಅದನ್ನು ನೋಡ್ತಾ ನೋಡ್ತಾ ತಮ್ಮನ್ನು ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಳುವಂತಹ ಒಂದು ಸಾಧ್ಯತೆ ಆಯಿತು. ಇದರ ಪ್ರಯೋಜನ ಏನಾಯ್ತು ಅಂದರೆ ಅನೇಕ ಮಂದಿ ಕಲಾವಿದರು ಕೂಡ ಹುಟ್ಟಿಕೊಂಡ್ರು. ಈಗ ಕೆಲವು ಮೇಳಗಳಲ್ಲಿ ಹೆಸರು ಹೇಳುವುದಿಲ್ಲ ನಾನು, ಅವ್ರಿಗೆ ನಿಜವಾಗಿ ಯಕ್ಷಗಾನದ ಪೂರ್ಣ ಪರಿಚಯ ಇರುವುದಿಲ್ಲ. ಯಾವುದೊಂದು ದೈವದ ವೇಷವನ್ನು ಮಾಡ್ತಾರೆ, ಯಾವುದೊಂದು ರಕ್ಕಸನ ವೇಷವನ್ನು ಮಾಡ್ತಾರೆ, ಏನೋ ಅಭಿನಯ ಮಾಡ್ತಾರೆ. ಪ್ರಮುಖವಾಗಿ ಕಲಾವಿದರು ಕೀರ್ತಿ ಸಂಪಾದನೆ ಮಾಡಬೇಕು ಅಂತ ಒಂದು ಇರಾದೆ ಇರ್ತದೆ ಅವನ ಬದುಕಿನ ಹಿಂದೆ. ಕೇವಲ ವೃತ್ತಿ ಮಾತ್ರ ಅಲ್ಲ, ವೃತ್ತಿ ಜೊತೆಯಲ್ಲಿ ಕೀರ್ತಿ ಬೇಕು. ದೊಡ್ಡ ಧನ ಸಂಪಾದನೆ ಮಾಡುವಂಥದ್ದಲ್ಲ ಅದು ವೃತ್ತಿ, ಕೀರ್ತಿ. ಈ ಕೀರ್ತಿ ಸಂಪಾದನೆ ಹೆಸರು ಪಡಿಬೇಕು. ಹೆಸರು ಪಡಿಬೇಕಿದ್ರೆ ಜನಪ್ರಿಯತೆ ಪಡಿಬೇಕು. ಜನಪ್ರಿಯತೆ ಸಿಗಬೇಕಿದ್ರೆ ಇಂಥದ್ದೆಲ್ಲ ಅಧಿಕ ಪ್ರಸಂಗ ಮಾಡಬೇಕಾಗ್ತದೆ. ಇದು ತಕ್ಷಣ ಸಿಗುವಂಥ ಫಲಿತಾಂಶ. ಹೊರತು ಯಕ್ಷಗಾನದಲ್ಲಿ ನಾನು 45-46 ವರ್ಷಗಳಿಂದ ವೇಷವನ್ನು ಮಾಡಿದೆ. ನಾನು ದೈವದ ವೇಷವನ್ನು ಮಾಡಿದ್ದೇನೆ, ಪಂಜುರ್ಲಿ ಮಾಡಿದ್ದೇನೆ, ಕಲ್ಕುಡ ಮಾಡಿದ್ದೇನೆ, ಬೇರೆ ಬೇರೆ ವೇಷವನ್ನು ಮಾಡಿದ್ದೇನೆ. ನಾವು ಆ ರಂಗಕ್ಕೆ ಎಷ್ಟು ಬೇಕು, ಆ ಪಾತ್ರಕ್ಕೆ ಎಷ್ಟು ಔಚಿತ್ಯ ಎನ್ನುವುದನ್ನು ಮನಗಂಡು ಸಮಾಜವನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ನಮ್ಮಿಂದ ಆಗಬಾರ್ದು. ದೈವಾರಾಧನೆಗೆ ವೇದಿಕೆ ಬೇರೆ ಇದೆ, ದೈವಾರಾಧನೆಯ ವಿಧಾನವೇ ಬೇರೆ ಇದೆ. ಇದು ಯಕ್ಷಗಾನ, ಅದರ ಮತ್ತೊಂದು ಸ್ವರೂಪವನ್ನು ತೋರಿಸ್ಬೋದು. ಹೊರತು ಇದೆಲ್ಲ ಭಾವಾತಿರೇಕ. ಇದನ್ನು ನಾನೊಬ್ಬ ಕಲಾವಿದನಾಗಿ ಒಪ್ಪುವುದಿಲ್ಲ. ಹಾಗೆ ಆದರೆ ಅದು ಸರ್ವತ ಖಂಡನಾರ್ಹವತ್ತು. ಓಕೆ 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 ಕಲಾವಿದನಾಗಿ ಇದನ್ನ ತಾವುಗಳು ಒಪ್ಪಲ್ಲ. 44 ವರ್ಷಗಳ ಕಾಲ ಯಕ್ಷಗಾನ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಾ. ಈ ಬೆಳವಣಿಗೆ ಸರಿಯಲ್ಲ ಅನ್ನೋ ತಮ್ಮ ಒಂದು ವಿಚಾರ. ಇದು ಪ್ರಸಂಗ ಅಲ್ಲ, ಅಧಿಕ ಪ್ರಸಂಗ ತಾವು ಹೇಳ್ತಾರೆ. ಓಕೆ, ಇದು ಅಶೋಕ್ ಶೆಟ್ಟಿ ಸರಪಾಡಿರೋ ಫಸ್ಟ್ ರಿಯಾಕ್ಷನ್. ಎಸ್ ಸರ್. ಕೆ ಪೇಜ್ ಅವರು ದೈವಾರಾಧಕರು, ತುಳು ಜನಪದ ವಿದ್ವಾಂಸರು. ಎಸ್ ಸರ್, ಫಸ್ಟ್ ರಿಯಾಕ್ಷನ್. ನಿತಿನ್, ನಾನು ಪ್ರಾರಂಭದಲ್ಲಿ ಸ್ವಲ್ಪ ಒಂದು ತುಳುವಿನಲ್ಲಿ ಒಂದು ಶಬ್ದವನ್ನು ಹೇಳಿ ಮತ್ತೆ ನಾನು ಮುಂದುವರಿಸ್ತೇನೆ. ತುಳುವಲ್ಲಿ ಒಂದು ಮಾತಿದೆ, ದೋಲು ತೆಂಬರ ನಲ್ಕೆ ಗಗ್ಗರ ಯಕ್ಷಗಾನದ ಬಣ್ಣದೆಚ್ಚಿದ ಬಿಮ್ಮುಲು ಎನ್ನುವಂಥ ಒಂದು ಶಬ್ದ. ಆ ಶಬ್ದದಲ್ಲಿ ಎಲ್ಲವೂ ಕೂಡ ಅದರಲ್ಲಿ ದೈವಿಕತೆ ಇದೆ. ಈ ಶಬ್ದದಲ್ಲಿ ದೋಲು ಇರ್ಬೋದು, ತೆಂಬರ ಇರ್ಬೋದು, ನಲ್ಕೆ ಇರ್ಬೋದು, ಗಗ್ಗರ ಇರ್ಬೋದು, ಯಕ್ಷಗಾನದ ಬಣ್ಣದೆಚ್ಚಿದ ಬಿಮ್ಮ. ಆ ಬಿಮ್ಮ ಎನ್ನುವಂಥದ್ದು ನಮಗೆ ಸರಿಯಾಗಿ ಅರ್ಥ ಆಗ್ತದೆ. ಇದರಲ್ಲಿ ಒಂದು ರೀತಿಯ ದೈವಿಕತೆಯನ್ನು ನಾವು ಕಾಣ್ತಾ ಇದ್ದೇವೆ. ಇವತ್ತು ಏನಾಗಿದೆ ಅಂತ ಹೇಳಿದರೆ, ಇನ್ನೊಂದು ಶಬ್ದ ಏನು ಹೇಳ್ತದೆ ಅಂತ ಹೇಳಿದರೆ, ಏನಿ ಕಾಲದ ಮಾನಿಕಟ್ಟದ ವಾನದಾಂತಿನ ಬದುಕಿಗೆ ಉಸುಲು ಕೊರ್ಪಿನ ಚಿತ್ರ ಬೇಲೆ ತುಳುನಾಡು ನಡ್ತೊಂದುಂಟು. ಅಶೋಕ್ ಶೆಟ್ರು ಪಂಡಿಲಕ್ಕನೆ ಅಶೋಕ್ ಶೆಟ್ರು ಏನು ಹೇಳಿದ್ರಪ್ಪ ಅಂತ ಹೇಳಿದರೆ, ಒಂದು ವೇಷ ಬೇಕು, ಅದು ಅತಿರೇಕ ಕೂಡ ಆಗಬಾರ್ದು. ಆ ಪ್ರಸಂಗ ಎನ್ನುವಂಥದ್ದು ಅಧಿಕ ಪ್ರಸಂಗ ಎನ್ನುವಂಥ ಶಬ್ದಾರ್ಥ ಭಾವಾರ್ಥದಲ್ಲಿ ಹೇಳಿದಂಥ ಮಾತು ಅದು ಖಂಡಿತವಾಗಿ ಒಪ್ಪಬೇಕು. ಅದರ ಮಧ್ಯೆ ಇನ್ನೊಂದು ಮಾತು ಏನಪ್ಪ ಅಂತ ಹೇಳಿದರೆ, ಒಬ್ಬ ವೇಷಧಾರಿ, ಅದು ನಾವು ಯಕ್ಷಗಾನ ಇರ್ಬೋದು ಅಥವಾ ಇನ್ನಿತರ ಜನಪದದ ಯಾವುದೇ ಕುಣಿತಗಳಿರ್ಬೋದು,
ನಾನು ಅನೇಕ ಕುಣಿತಗಳನ್ನು ಕೂಡ ನಾನು ಗಮನಿಸಿದ್ದೇನೆ, ನಮ್ಮ ಜನಪದದಲ್ಲಿ ಯಕ್ಷಗಾನವನ್ನು ಕೂಡ ಗಮನಿಸಿದ್ದೇನೆ. ನಾನು ಹೇಳೋದು ಈ ಒಂದು ವೇಷ ಒಂದು ಅತ್ಯಂತ ಹೆಚ್ಚು ನಾವು ಅದಕ್ಕೆ ಒಗ್ಗಿಕೊಂಡಾಗ, ನಮ್ಮ ಆ ಬದುಕಿನ ಒಳಗೆ ನಾವು ಆ ವೇಷದ ಒಳಗೆ ನಾವು ಹೊಕ್ಕಾಗ ಅಲ್ಲಿ ಆ ಭಾವನೆಗಳು ನಮ್ಗೆ ಹೆಚ್ಚಾಗಿ ಈ ರೀತಿಯ ವೈಬ್ರೇಷನ್ಗಳು ಬರಬಹುದು ಎನ್ನುವಂಥ ಒಂದು ಆಶಯ. ಅದಕ್ಕೆ ಯಾವುದನ್ನು ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ದೇವಿ ಮಹಾತ್ಮೆ ಆಟದಲ್ಲಿ, ದೇವಿ ಮಹಾತ್ಮೆ ಯಕ್ಷಗಾನದಲ್ಲಿ ದೇವಿ ಕೆಲವೊಂದು ಕಡೆಯಲ್ಲಿ ಕೆಲವು ಮೈ ಮೇಲೆ ಬರ್ತಾರೆ ಅಂತ ಹೇಳುವಂಥದ್ದು ಕೇಳಿದ್ದೇವೆ ನಾವು. ಆದ್ರೆ ಈ ರೀತಿ ಆವೇಶಗಳಿಲ್ಲ. ಅದು ಅತ್ಯಂತ ಹೆಚ್ಚು ನಾವು ಒಳಗೆ ಹೊಕ್ಕಿದಾಗ, ಆ ವೇಷದ ಜೊತೆಯಲ್ಲಿ ನಾವು ಒಳಗೆ ಹೊಕ್ಕಿದಾಗ ಈ ರೀತಿ ಬರುವ ಸಾಧ್ಯತೆಗಳು ಇರಬಹುದು ಎನ್ನುವಂತ ನನ್ನ ಆಶಯ ಅಷ್ಟೇ, ನನ್ನ ನಂಬಿಕೆ ಅಷ್ಟೇ. ಓಕೆ ತಮ್ಮ ಒಂದು ನಂಬಿಕೆ ಅಂದ್ರೆ ಈ ರೀತಿಯ ಒಂದು ಯಕ್ಷಗಾನ ಪಾತ್ರಧಾರಿಗಳು ಯಕ್ಷಗಾನವನ್ನ ಮಾಡ್ತಾ ಇದ್ದಾಗ ಪರಕಾಯ ಪ್ರವೇಶ ಸರಿ, ಆ ರೀತಿಯ ಆವೇಶ ಬಂದಿರಬಹುದು. ಯಾಕಂತ ಹೇಳಿದ್ರೆ ಈ ದೇವಿ ಮಹಾತ್ಮ್ಯ ಯಕ್ಷಗಾನದಲ್ಲಿ ಅಶೋಕ್ ಶೆಟ್ಟಿ ಕೂಡ ಗೊತ್ತಿರಬಹುದು, ಆ ದೇವಿ ಬರುವಂತದ್ದು ಅದನ್ನು ನಾವು ನಾಟಕ ಅಂತ ಹೇಳಲಿಕ್ಕೆ ನಾವು ಒಪ್ಪುದಿಲ್ಲ. ನಾನು ಅದು ನಾಟಕ ಅಂತ ಹೇಳಲಿಕ್ಕೆ ನಾನು ಒಪ್ಪುದಿಲ್ಲ. ಯಾಕಂತ ಹೇಳಿದ್ರೆ ನಾವು ಅಷ್ಟು ನಂಬಿಕೆಯಿಂದ ಅದನ್ನು ನೋಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಈ ಡಿಬೇಟ್ ಇದೆಯಲ್ಲ, ನಿಮ್ಮ ಪ್ರೈಮ್ ಡಿಬೇಟ್ ಒಂದು ಬಹಳ ಸರಿಯಾದ ಸಮಯದಲ್ಲಿ ಇಟ್ಟುಕೊಂಡಿದ್ದೇನೆ. ನಿಜವಾಗಿ ಇದರ ಬಗ್ಗೆ ಚರ್ಚೆ ಆಗಲೇಬೇಕು. ಎಸ್ ಸರ್ ಥ್ಯಾಂಕ್ ಯು. ಇದು ಕೆ ಪೇಜ್ ಅವರ ಸರ್, ಅವರ ಫಸ್ಟ್ ರಿಯಾಕ್ಷನ್. ಜೊತೆಗೆ ಡಾಕ್ಟರ್ ಅರುಣ್ ಉಳ್ಳಾಲ್ ಅವರು ಉಪನ್ಯಾಸಕರು, ಜನಪದ ಸಂಶೋಧಕರು, ಜೊತೆಗೆ ಯುವಕರು ಕೂಡ. ಯುವಕರ ಮನಸ್ಥಿತಿ ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸುತ್ತೆ ಈ ಸಂದರ್ಭಗಳಲ್ಲಿ, ಪ್ರಸಕ್ತ ಕಾಲದಲ್ಲಿ. ಯಾಕಂದ್ರೆ ವಿ ನೀಡ್ ಚೇಂಜ್, ಬದಲಾವಣೆಗಳು, ಬೆಳವಣಿಗೆಗಳು, ಇವೆಲ್ಲದರ ನಡುವೆ ಅರುಣ್ ಉಳ್ಳಾಲ್ ಅವರು ಫಸ್ಟ್ ರಿಯಾಕ್ಷನ್ ಸರ್. ಕರಾವಳಿಯ ಗುರುತು ಕಡಲು. ಕಡಲಿಗೆ ಒಂದು ಎರ್ತೆ ಜಪ್ಪೆಲ್ ಅಂತ ಉಂಟು, ಇಳಿತ ಮತ್ತು ಉಬ್ಬರ ಅಂತ. ಕಡಲಿಗೂ ಮನಸ್ಥಿತಿಗೂ ಬಹಳ ಹತ್ತಿರದ ಸಂಬಂಧ. ಹಾಗಾಗಿ ನಮಗೆ ಅಮಾವಾಸ್ಯೆ ಹುಣ್ಣಿಮೆಗೆ ಮನಸ್ಥಿತಿಯ ಜೊತೆಗೆ ಕಡಲಿನ ಉಬ್ಬರ ಇಳಿತಗಳಾಗ್ತದೆ ಎಂಬುದೆಲ್ಲ ನಂಬಿಕೆ. ಇರುವರು ಪ್ರಾಜ್ಞರು ಕೂಡ ಹೇಳಿದ್ದು ನಾನೀಗ ಪ್ರಸ್ತುತಪಡಿಸುವಂಥ ವಿಚಾರಕ್ಕೆ ಒಂದು ಬುನಾದಿ ಅಂತ ಅಂದುಕೊಳ್ತೇನೆ. ಏಕೆಂದರೆ ಈ ಏರು ಸ್ಥಿತಿ ಎನ್ನುವುದಕ್ಕೆ ಮನಸ್ಸಿನ ಭಾವನೆಯನ್ನು ವ್ಯಕ್ತಪಡಿಸುವಾಗ ಕೆಲವು ಬಾರಿ ಅದು ಮಂದಸ್ಥಾಯಿಯಾಗಿ, ಕೆಲವು ಬಾರಿ ಅದು ತೀವ್ರಸ್ಥಾಯಿಯಾಗಿ ಬರ್ಬೋದು. ಅದು ಹೇಗಿರ್ತದೆ ಅಂತ ಹೇಳಿದರೆ, ಒಟ್ಟು ಮಾನಸಿಕವಾದ ಭಾವಾಭಿವ್ಯಕ್ತಿ ಹೇಗಿರ್ತದೆ ಅಂತ ಹೇಳಿದರೆ, ಒಂದು ಉದ್ವೇಗ ಅಂತ, ಮತ್ತೊಂದು ಉನ್ಮೇಷ ಅಂತ, ಕೊನೆಯದ್ದು ಉನ್ಮಾದ ಅಂತ. ಇದು ಮೂರು ಪ್ರಕ್ರಿಯೆಗಳು ಬಹಳ ಮುಖ್ಯ ಅಂತ ನಾನು ಅಂದುಕೊಳ್ತೇನೆ. ಅದು ಮನೋವೈಜ್ಞಾನಿಕವಾಗಿಯೂ ಕೂಡ ಹೌದು. ಉದ್ವೇಗ ಎಂಬುದು ತಕ್ಷಣದ ಪ್ರತಿಕ್ರಿಯೆದೊಂದು, ಅದು ಒಂದು ಸಂದರ್ಭ ಎಂಬುದು ಪ್ರೇರಣೆ ಕೊಟ್ಟಾಗ ಉಂಟಾಗುವಂತಹ ಭಾವದ ಏರು ಸ್ಥಿತಿ. ಉನ್ಮೇಷ ಎಂಬುದು ಅದು ಅತ್ಯಂತ ಪವಿತ್ರವಾದದ್ದು ಮತ್ತು ಅದು ಸ್ವಾಗತಾರ್ಹವಾದದ್ದು, ಜನ ಬಯಸುವಂಥದ್ದು, ಲೋಕ ನಿರೀಕ್ಷಿಸುವಂಥದ್ದು. ನವನವೋನ್ಮೇಷ ಶಾಲಿನಿ ಅಂತ ಕಾವ್ಯ ಮೀಮಾಂಸೆ ಕೂಡ ಹೇಳ್ತದೆ, ನಿತ್ಯ ಉನ್ಮೇಷ ಶಾಲಿನಿಯಾಗಿರಬೇಕಂತೆ ಬದುಕು ಎನ್ನುವಂಥದ್ದು. ಇನ್ನು ಕೊನೆಯದ್ದು ಉನ್ಮಾದ. ಅದು ಒಂದು ರೀತಿಯ ಭಾವ ತೀವ್ರತೆ, ಒಂದು ರೀತಿಯ ಮಾನಸಿಕ ಅಸ್ವಸ್ಥತೆ ಅಂತಲೇ ಹೇಳಬೇಕು. ಒಂದು ಏರು ಚೌಕಟ್ಟಿಲ್ಲದಂತಹ ಮುಕ್ತತೆ, ಅದು ಮುಕ್ತತೆ. ಇಲ್ಲಿ ಪೇಜಾವರಣ್ಣ ಹೇಳಿದ ಹಾಗೆ ಭಾವವೆಂಬುದು ಉದ್ವೇಗಕ್ಕೆ ಏರಿದೆ. ಸಹಜವಾಗಿ ನಮಗೆ ಗೊತ್ತಿರುವ ಹಾಗೆ ಯಕ್ಷಗಾನ ಎಂಬುದು ಒಂದು ಕಲೆ ಎನ್ನುವುದಕ್ಕಿಂತಲೂ ಅದು ಒಪ್ಪಿಕೊಳ್ಳಬೇಕಾದಂತಹ ಆರಾಧನೆ ಕಲೆಯೂ ಹೌದು. ಆರಾಧನೆ ಬೇರೆ ಬೇರೆ ಮಜಲುಗಳನ್ನು ಅದರ ಒಳಗೊಳ್ತದೆ. ಒಬ್ಬ ಕಲಾವಿದ ತಾನು ನಿಭಾಯಿಸುವಂತಹ ಪಾತ್ರಕ್ಕೆ ಆದಷ್ಟು ನೈಜತನವನ್ನು ತರುವುದಕ್ಕೆ ಪ್ರಯತ್ನಿಸ್ತಾನೆ. ಅದು ಆಗಬೇಕಾದದ್ದು ಎಲ್ಲ ವಿಧದ ಲಲಿತ ಕಲೆಯಲ್ಲೂ ಇರುವಂಥದ್ದು. ಜನ ಕೂಡ ಅದನ್ನೇ ನಿರೀಕ್ಷೆ ಮಾಡ್ತಾರೆ. ಈ ಇರುವಂತಹ ಪಾತ್ರಕ್ಕೆ ನೈಜತೆಯನ್ನು ತರುವ ಸನ್ನಾಹದಲ್ಲಿ ಅದು ಕೆಲವೊಮ್ಮೆ ಅವನ ಮನಸ್ಥಿತಿಯ ಗೆರೆಯನ್ನು ದಾಟಿ ಹೋಗುವ ಸಾಧ್ಯತೆಯೂ ಇದೆ. ಈಗ ಅಲ್ಲಿ ನಡೆದಿರುವ ಎರಡು ಘಟನೆಯನ್ನು ಈಗ ನಾವು ವೀಕ್ಷಕರ ಸಮೇತ ನಾವೆಲ್ಲ ನೋಡಿರುವ ಆ ಘಟನೆ ಒಂದು ರೀತಿಯ ವಿಲಕ್ಷಣ ಘಟನೆ, ಅದರಲ್ಲಿ ಎರಡು ಮಾತಿಲ್ಲ. ಸರ್ವತಾ ಸಂಭಾವ್ಯ ಅಲ್ವೇ ಅಲ್ಲ. ಪ್ರತಿ ಬಾರಿ ಈಗ ನಂತರ ಕೋಟೇಶ್ವರ ದೇವದ ವೇಷಧಾರಿಗೆ ಹಾಗೆ ಬರಬೇಕಂತ ಇಲ್ವೇ ಇಲ್ಲ, ನಿರೀಕ್ಷಿತವಲ್ಲ, ಅದು ಸಂಭಾವ್ಯ ಅಲ್ಲ. ಅದು ಅನಿರೀಕ್ಷಿತವಾಗಿ ಆ ಕಲಾವಿದನ ನಿಷ್ಠೆಯೋ ಹಾಗೂ ಕರೆಯಬಹುದು ಬಹುಶಃ ಭಾವ ತೀವ್ರತೆಗೆ ಒಳಗಾಗಿ ನಿಷ್ಠೆಯೋ ಅಥವಾ ಜನ ಅವರಿಗೆ ಇರುವಂತಹ ಪಾತ್ರವನ್ನು ಇನ್ನಷ್ಟು ನೈಜವಾಗಿ ಆಗಲಿ ಎಂಬ ಕಾರಣಕ್ಕೋ ಹೀಗೆ ಮಾಡಿರು. ಇಲ್ಲಿ ಒಂದು ಮಾತು ನಾವು ನೆನಪಿಸಿಕೊಡ್ಬೇಕು. ಸರಿಸುಮಾರು ಈ 2000 ದಶಕದ ಹಂತಕ್ಕಾಗುವಾಗ ಬಂದ ಸಿನಿಮಾಗಳನ್ನು ನಾವು ಗಮನಿಸಿದರೆ ಆಗ ಈ ಹಾರರ್ ಫಿಲ್ಮ್ಗಳನ್ನು, ಭಯಾನಕ ಚಲನಚಿತ್ರಗಳನ್ನು ಮಾಡುವಾಗ ಅದು ಸ್ವಲ್ಪ ಅಗ್ಗದ ಪ್ರಚಾರವನ್ನು ಪಡೆಯಲಿ ಎಂಬ ಕಾರಣಕ್ಕೆ
ನೈಜ ಭೂತ ಬಂಗಲೆಯಲ್ಲಿ ಚಿತ್ರೀಕರಿಸಿದ್ದು ಅಥವಾ ಆ ಚಿತ್ರೀಕರಣದ ಸಂದರ್ಭದಲ್ಲಿ ಯಾವುದೋ ಒಂದು ಪ್ರೇತವನ್ನು ಕಂಡದ್ದು, ನಾಯಕ ನಟನಿಗೋ ಯಾವುದೋ ಅಸ್ವಸ್ಥತೆ ಕಾಡಿದ್ದು, ಇಂಥ ಘಟನೆಯನ್ನು ಉದ್ದೇಶಪೂರ್ವಕವಾಗಿ, ಅದು ಗೌಪ್ಯವಾದದ್ದು ನಿಜವಾಗಿ, ಒಂದು ರೀತಿಯಲ್ಲಿ ಮರ್ಯಾದೆ ಹೋಗಬೇಕಾಗಿರುವಂಥದ್ದು, ಆದರೂ ಅದನ್ನು ಮುಕ್ತವಾಗಿ ಹೇಳ್ತಾರೆ. ಕೆಲವಂತೂ ನಿಜವಾಗಿ ಆದದ್ದೇ ಎನ್ನುವ ಅರ್ಥದಲ್ಲಿ ಹೇಳಿಬಿಡ್ತಾರೆ. ಅದು ಆಪ್ತಮಿತ್ರ ಚಲನಚಿತ್ರದ ಬಗ್ಗೆ ಇತ್ತು, ನಾಗವಲ್ಲಿಯ ಬಗ್ಗೆ. ಏಕೆ ಹೇಳ್ತಾರೆ? ಅಲ್ಲಿ ಪ್ರಚಾರದ ಉದ್ದೇಶ ಉಂಟು. ಹಾಗೆ ಹೇಳಿದ್ರೆ ಬರಿಯ ಸಾತ್ವಿಕ ಪ್ರಚಾರಕ್ಕಿಂತಲೂ ಈ ಒಂದು ವಿಶೇಷ ಅಂಶವನ್ನು ಗುರುತು ಮಾಡಿದರೆ ಜನ ಒಂದು ಕುತೂಹಲವನ್ನು ಸಹಜವಾಗಿ ತಾಳ್ತಾರೆ. ಹಾಗಾಗಿ ಈ ಯಕ್ಷಗಾನ ಪ್ರಸಂಗದಲ್ಲಿ ಕೂಡ ಚಿತ್ರೀಕರಣದ ಸಂದರ್ಭದಲ್ಲಿ ಹೇಗೆ ಒಂದು ನಿಜ ಆವೇಶ ಆಗಿತ್ತು, ಇದು ಅನೇಕ ಕನ್ನಡ ಚಲನಚಿತ್ರಗಳಲ್ಲೆಲ್ಲ ಚಿತ್ರೀಕರಣದ ಸಂದರ್ಭದಲ್ಲಿ ಆವೇಶ ಆದ ಘಟನೆಯನ್ನು ಉದ್ದೇಶಪೂರ್ವಕವಾಗಿ ಕೊನೆಯಲ್ಲಿ ತೋರಿಸ್ತಾರೆ. ಹಾಗಾಗಿ ಅಲ್ಲಿ ನೈಜವಾಗಿರುವಂತಹ ಅಭಿವ್ಯಕ್ತಿಯಾಗಿತ್ತೇನೋ ಅಂತ ಒಂದು ಭ್ರಮೆ ಹುಟ್ಟುವ ಹಾಗೆ ಇಲ್ಲೂ ಆ ಪ್ರಸಂಗಕ್ಕೋ, ಆ ಸಂದರ್ಭಕ್ಕೋ, ಆ ಸ್ಥಳಕ್ಕೋ, ಆ ಮೇಳಕ್ಕೋ, ಆ ಕಲಾವಿದನಿಗೂ ಈ ಎಲ್ಲ ಸಾಧ್ಯತೆಗಳನ್ನು ಇಟ್ಟುಕೊಂಡು ಒಂದು ನೈಜ ಅಭಿವ್ಯಕ್ತಿಯನ್ನು ನೋಡುವಂತಹ ಸಂದರ್ಭ ಇರಬಹುದು. ಅದು ತೀರಾ ಸಾರಾಸಗಟವಾಗಿ ಅದು ಸುಳ್ಳು ನಟನೆ ಅಥವಾ ಉನ್ಮಾದತೆ ಅಂತ ನಾನು ಹೇಳುವುದಿಲ್ಲ ಖಂಡಿತಕ್ಕೂ. ಆದರೆ ಒಂದು ತನ್ನ ಪಾತ್ರವನ್ನು ಅತ್ಯಂತ ನೈಜವಾಗಿ ಮಾಡಬೇಕಾಗಿರುವಂತಹ ಉದ್ದೇಶ ಆ ಕಲಾವಿದನಲ್ಲಿ ಇರಬಹುದು. ನನಗೆ ಕೋಟೇಶ್ವರಕ್ಕಿಂತಲೂ ಕೊನೆಯದ್ದು ಅಷ್ಟೊಂದು ನೈಜವಾಗಿ ಬರಲಿಲ್ಲ ಅಂತ ಅನಿಸ್ತದೆ. ಆ ಕೊರಗಜ್ಜರ ಅದು ಬಹುಶಃ ಆ ಪಾತ್ರವನ್ನು ನಾನು ಮಾಡಿದರೆ ಅದಕ್ಕಿಂತ ಚಂದ ಮಾಡ್ತೀನಿ, ಆವೇಶ ಬರುವ ರೀತಿ. ಅದು ಬಹಳ ಸಹಜವಾಗಿ ಬಂತು. ಮತ್ತೆ ಯಕ್ಷಗಾನ ರಂಗದಲ್ಲಿ ಆವೇಶದ ಸಂದರ್ಭವನ್ನು ಸಹಜವಾಗಿ ಹಾಗೆ ತೋರಿಸ್ತಾರೆ, ಅದರಲ್ಲಿ ಅತಿಶಯ ನನಗೇನು ಕಾಣಲಿಲ್ಲ. ಆದ್ರೆ ಮೊದಲ ಈ ಸಭೆಯ ಮಧ್ಯದಿಂದ ಪ್ರವೇಶ ಪಡೆಯುವಂಥದ್ದು ಇದು ಮೊದಲಲ್ಲ. ಈ ಹಿಂದೆ ಕೂಡ ಅನೇಕ ಧೂಮಾವತಿಯ, ರಕ್ತೇಶ್ವರಿಯ ಪ್ರವೇಶ ಆಗುವಾಗ ಆ ಸಂದರ್ಭ, ಆ ಸಭೆಯ ಮಧ್ಯೆ ಪ್ರವೇಶ ಪಡೆಯುವುದೇ ಬಹಳ ಮುಖ್ಯವಾದ ಘಟನೆ. ಅದಲ್ಲಿ ನಮ್ಮ ಮಹಿಷಾಸುರನಿಂದ ತೊಡಗಿ ಜನರನ್ನು ಒಂದು ರೀತಿಯಲ್ಲಿ ಏರು ಸ್ಥಿತಿಗೆ ತಲುಪಿಸುವಂಥದ್ದು. ಆಗ ಈ ಮಹಿಷಾಸುರ ಆದರೆ ಅದರ ಕೆಲವು ಸಾಧ್ಯತೆಗಳು ಇಲ್ಲಿ ಇಂಥ ಪಾತ್ರಗಳು ಆ ಸಾಧ್ಯತೆಯನ್ನು ಬಳಸಿಕೊಳ್ಳುವುದಕ್ಕೆ ಆ ನೈಜತೆಯನ್ನು ತರುವ ಪ್ರಯತ್ನವನ್ನು ಮಾಡಿರಲೂಬಹುದು. ಹಾಗಾಗಿ ಅದೊಂದು ಸ್ವಲ್ಪ ಮನೋವೈಜ್ಞಾನಿಕವಾಗಿಯೂ ಇಲ್ಲಿ ಆಲೋಚನೆ ಮಾಡುವುದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಓಕೆ ಎಸ್, ಇದು ಅರುಣ್ ಉಳ್ಳಾಲ್ ಅವರ ಮಾತುಗಳು, ಫಸ್ಟ್ ರಿಯಾಕ್ಷನ್. ಎಸ್ ಸರ್, ಜೊತೆಗೆ ಅನೇಕ ಕರೆಗಳು ಬರ್ತದೆ. ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೂಡ ನಾವು ಸ್ವೀಕಾರ ಮಾಡಬೇಕು, ಅಭಿಪ್ರಾಯಗಳನ್ನು ಸ್ವೀಕಾರ ಮಾಡಬೇಕು. ತದನಂತರ ನಾನು ಅಶೋಕ್ ಶೆಟ್ಟಿ ಸರಪಡಿಯವರ ಜೊತೆ ಬರ್ತೇನೆ. ಎಸ್, ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ನನ್ನ ಹೆಸರು ಸತೀಶ್ ಅಂತೇಳಿ. ನನಗೇನದು ಏನು ವಿಶೇಷ ಅನಿಸುವುದಿಲ್ಲ. ಯಾಕಂತ ಹೇಳಿದ್ರೆ ಆಧುನಿಕತೆಯ ಹೊಡೆತದಲ್ಲಿ ಒಂದು ಯಕ್ಷಗಾನ ಉಳಿಸ್ಕೊಳ್ಬೇಕಾದ್ರೆ ನಮ್ಮ ಯಕ್ಷಗಾನ ಕಲಾವಿದ್ರು ಅದ್ರ ಕಷ್ಟೇನ ಸರಪಡಿ ಅಶೋಕ್ ಶೆಟ್ಟಿ ಅವರಿಗೂ ಗೊತ್ತಿದೆ, ಸಾಧಾರಣ ನಾವು ತುಳುನಾಡಿನವ್ರಿಗೆ ಎಲ್ಲರಿಗೂ ಗೊತ್ತಿದೆ, ಮಾಧ್ಯಮ ಮಿತ್ರರಿಗೆ. ಹಾಗಾಗಿ ಕೆಲವೊಂದು ನಾವು ಪ್ರಯೋಗಗಳನ್ನು ಮಾಡ್ಲೇಬೇಕಾಗತ್ತೆ, ಇಲ್ಲಂತ ತಪ್ಪಂತಲೂ ಹೇಳಲಿಕ್ಕೆ ಆಗುದಿಲ್ಲ. ಈಗ ಕಾಲಮಿತಿಯ ಯಕ್ಷಗಾನ ಬಂತು, ಹೀಗೆಲ್ಲ ಬಂತು. ಆ ದೈವದ ಆಕರ್ಷಣೆ ಆಗುತ್ತೋ ಬಿಡುತ್ತೋ ಅದು ಎರಡನೇ ವಿಷಯ. ಆದ್ರೆ ಅದರ ಉದ್ದೇಶ ಏನು? ಅಲ್ಲಿ ಈಗ ಕಲಾವಿದ್ರು ನೋಡುವ ವೀಕ್ಷಕರು ಬರ್ತಾರೆ, ಮತ್ತೆ ಯಕ್ಷಗಾನ ಕಲಾವಿದ್ರು ಬೆಳೀತಾರೆ. ಅವನೊಂದು ಆ ಪಾತ್ರಕ್ಕೆ ಒಂದು ನ್ಯಾಯ ಸಲ್ಲಿಸುವ ಉದ್ದೇಶದಿಂದ ಅವನ ಪಾತ್ರಕ್ಕೆ ಆವೇಶ ಹೊಂದಿರಬಹುದು. ಅದ ನೈಜತೆ ಏನೇ ಇರ್ಬೋದು, ಆದ್ರೆ ಅದು ಒಳ್ಳೇದೇ. ಯಾಕಂತ ಹೇಳಿದ್ರೆ ಈಗ ಜನ ನೋಡುವ ಈ ತರ ಆಯ್ತಂತೆ, ಆ ಯಕ್ಷಗಾನ ನೋಡ್ಬೇಕು ಅನ್ನೋದು ಅಂತ ಜನರ ಮನಸ್ಸಿನಲ್ಲಿ ಹುಟ್ಟುತ್ತೆ. ಈಗ ನಮ್ಮ ತುಳುನಾಡಿನ ಕುಟುಂಬ ಅನ್ನೋದು ಭದ್ರ ನೆಲೆ ನಿಂತಿದೆ ದೈವಾರಾಧನೆಯಿಂದ. ಇವತ್ತು ನಾನಾಗ್ಲಿ ನೀವಾಗ್ಲಿ ಒಂದು ಕರೆದ್ರೆ ಒಂದು 10 ಜನ ಬರ್ಬೋದು. ನಾನು ಈ ಹಿಂದೆ ಇದೇ ಮಾಧ್ಯಮದಲ್ಲಿ ಹೇಳಿದೆ. ಆದ್ರೆ ಒಳ್ಳೇದಾಗುವುದಿದ್ರೆ ಅದನ್ನ ನಾವು ತಪ್ಪಂತ ಹೇಳಲಿಕ್ಕೆ ಆಗುದಿಲ್ಲ. ಹಾಗೆ ನನ್ನದು ಒಂದು ಪ್ರಶ್ನೆ ಇದೆ. ಈಗ ಫೆವಿಕಾಲ್ದ ಒಂದು ಜಾಹೀರಾತು ಬಂತು, ಅದೇ ಯಕ್ಷಗಾನ ಕಲಾವಿದ್ರು ನಟನೆ ಮಾಡಿದ್ರು. ಯಾಕೆ ವಿರೋಧ ಮಾಡ್ಲಿಲ್ಲ ಅದನ್ನ? ಇಲ್ಲ, ಪ್ರತಿಯೊಬ್ರು ವಿರೋಧ ಮಾಡಿದ್ದಾರೆ, ಎಲ್ಲರೂ ವಿರೋಧವನ್ನ ಮಾಡಿದ್ದಾರೆ. ನಾನು ಕೇಳ್ತೇನೆ, ಹೌದು. ಯಾಕೆ ಕೆಲವರು ಅದರ ಪರವಾಗಿ ಯಕ್ಷಗಾನ ಕಲಾವಿದ್ರು ನಿಂತಿದ್ದಾರೆ. ಇಲ್ಲ, ಪ್ರತಿಯೊಬ್ರು ಕೂಡ ಪರವಾಗಿ ನಿಂತಿದ್ದಾರೆ. ಅದಕ್ಕೆ ಆವಾಗ ಯಕ್ಷಗಾನಕ್ಕೆ ಅವಮಾನ ಆಗುದಿಲ್ಲ. ಸರಿ, ಓಕೆ. ಪ್ರತಿಯೊಬ್ರು ಕೂಡ ಅದರ ವಿರುದ್ಧವಾಗಿ ಮಾತನಾಡಿದ್ದಾರೆ, ಅಲ್ಲ ಎಲ್ಲರೂ. ಈಗ ನೀವು ಮಾಧ್ಯಮದವರು ನೀವು ಒಳ್ಳೆ ವಿಚಾರಗಳನ್ನು ಎತ್ತಿದ್ದೀರಿ, ಹೌದು. ಈಗ ಅವರು ಪ್ರೊಫೆಸರ್ ಉಪನ್ಯಾಸಕರು ಹೇಳಿದಾಗೆ ಒಂದು ವೈಜ್ಞಾನಿಕವಾಗಿಯೂ ನೋಡ್ಬೇಕಾಗತ್ತೆ. ಓಕೆ ಸರಿ ಸರ್, ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು. ಇದು ಸತೀಶ್ ಅವರ ಮಾತುಗಳು. ಜೊತೆಗೆ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ.
ಓಕೆ, ಎಸ್. ಅಶೋಕ್ ಶೆಟ್ಟಿ ಸರಪಾಡಿ ಅವರು, ಇದು ಒಳ್ಳೆಯ ಬೆಳವಣಿಗೆ ಅನ್ನುವಂತಹ ವಿಚಾರಗಳು, ಬದಲಾವಣೆಗಳ ಅನ್ನುವಂಥ ವಿಚಾರ ತಾವು ಈಗಾಗಲೇ ಹೇಳಿದಿರ. ಅಧಿಕ ಪ್ರಸಂಗ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಇಲ್ಲಿ ಬರುವಂತಹ ಮತ್ತೊಂದು ಪ್ರಶ್ನೆ, ಇಲ್ಲಿ ಯಕ್ಷಗಾನ ಮಾತ್ರ ಬರಲ್ಲ, ಇಲ್ಲಿ ಭೂತಾರಾಧನೆಯು ಕೂಡ ತಾಳೆ ಆಗುತ್ತೆ. ಇದು ಎರಡು ವಿಚಾರಗಳ ನಡುವೆ ಹೋಗ್ತಾ ಇರುವಂತದ್ದು, ಹಾಗಾಗಿ ಅತಿ ಸೂಕ್ಷ್ಮವಾಗಿರುವಂತಹ ವಿಚಾರ ಆಗುತ್ತೆ. ಯಕ್ಷಗಾನದಲ್ಲಿ ಬದಲಾವಣೆಗಳ ಬಗ್ಗೆ ನಾವು ಮಾತಾಡೋಕೆ ನಾವು ಯಾರು ಅನ್ನೋಂಥದ್ದು ಪ್ರಶ್ನೆಗಳು ಬರಬಹುದು, ಎಸ್, ಒಪ್ಕೊಳ್ತೇನೆ ನಾನು. ಜೊತೆಗೆ ಇನ್ನೊಂದ್ ಕಡೆ ಕೆಲವರ ವಾದ, ಭೂತಾರಾಧನೆ ಅಂತ ಬಂದಾಗ ಅದನ್ನ ದೈವದ ಕೊಡಿಯಡಿಟ್ಟು ಮಲ್ಪುನಂಚಿನ ಕೆಲವು ಆಚಾರ ವಿಚಾರ, ಆ ಕಟ್ಟುಕಟ್ಟಲೆಗಳು, ಇದೆಲ್ಲ ವಿಚಾರಗಳು ಬಂದಾಗ ಇಲ್ಲಿ ಯಕ್ಷಗಾನ ಅಂತ ಬಂದಾಗ ಈ ವಿಚಾರದಲ್ಲಿ ಅದು ತಾಳೆ ಹಾಕಿ ನೋಡುವಂತಹ ಪ್ರಸಂಗ ಇದು. ಹಾಗಾಗಿ ನಾನು ಕೇಳ್ತಾ ಇರೋದು, ಎಸ್ ಸರ್, ಅಶೋಕ್ ಶೆಟ್ಟಿ ಸರಪಾಡಿ ಒಳ್ಳೆಯ ಬೆಳವಣಿಗೆ ಅನ್ನುವಂತ ಹೇಳುವವರು ಕೂಡ ಇದ್ದಾರೆ, ಏನ್ ಸಮಸ್ಯೆ ಆಗ್ಲಿ ಅನ್ನುವಂಥದ್ದು. ಪರಿವರ್ತನೆ ಜಗದ ನಿಯಮವೇ, ಬದಲಾವಣೆ ಬೇಕು. ಆದರೆ ಮೂಲಭೂತವಾಗಿ ಆ ಚೌಕಟ್ಟನ್ನು ಮೀರಿ ಹೋದಾಗ ಅದು ಏನೇನೋ ಆಗಿ ಏನೇನೋ ಪರಿಣಾಮ ಸಮಾಜಕ್ಕೆ ಅದರಿಂದ ಕೆಟ್ಟದ್ದು ಬರ್ಬೋದು. ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡುವ ಉದ್ದೇಶದಿಂದ ಕೆಟ್ಟದ್ದು ಆಗ್ಬೋದು. ಉದಾಹರಣೆಗೆ ಇಬ್ಬರು ಅರುಣ್ ಉಳ್ಳಾಲ್ ಹೇಳಿದರು, ಮತ್ತು ಈಗ ಸತೀಶರು ಕಾಲ್ ಮಾಡಿದಾಗ ಒಂದು ಹೇಳಿದರು ಒಳ್ಳೆ ಬೆಳವಣಿಗೆ ಅಂತ. ನೋಡಿ, ಆ ದೈವದ ಆವೇಶವನ್ನು ನಾವು ನೋಡಿದೆವು ಮಡಮಕ್ಕಿ ಬೆಳೆದ. ಅದು ಆವೇಶ ಹೊರಾಂಗಣದಲ್ಲಿ, ರಂಗದಿಂದ ಹೊರಗೆ. ಅದೇ ರಂಗಕ್ಕೆ ಬಂದು ಒಬ್ಬನ ತಲೆ ಕಡಿಯುವಂಥ ಸನ್ನಿವೇಶ ಅಂತ ನಾವು ಜ್ಞಾಪಿಸ್ಕೊಳ್ಳೋಣ. ಹರಿತವಾದ ಖಡ್ಗೆ ಇರ್ತದೆ ನಮ್ಮಲ್ಲಿ ಯಕ್ಷಗಾನ ಮೇಳದಲ್ಲಿ. ನಾವು ಕತ್ತಿ ಅಂದರೆ ಅದು ಕತ್ತಿ, ಗಜವಾದ ಕತ್ತಿ, ಕಬ್ಬಿಣದ ಕತ್ತಿ. ಅದು ತಲೆ ಕಡಿಯುವಂಥ ಸಂದರ್ಭ, ದೇವಿಯ ಪಾತ್ರಧಾರಿ ಅಂತ ಇಟ್ಕೊಳ್ಳುವ. ಆವೇಶ ಬಂದು ತಲೆಯಲ್ಲಿ ಕಡಿಯೋದಕ್ಕೆ ಹೋದರೆ ಪರಿಣಾಮ ಏನಾದಿತ್ತು? ಇದು ಅವನ ಭಾವಾತಿರೇಕ ಇರಬಹುದು ಅಂತ ನಾನು ಈಗಾಗಲೇ ಉಲ್ಲೇಖ ಮಾಡಿದ್ದೇನೆ. ಆ ಪಾತ್ರಕ್ಕೆ ಜೀವ ತುಂಬುವಲ್ಲಿ ಅವ ತನ್ನ ಶಕ್ತಿ ಮೀರಿ ಅದರೊಂದಿಗೆ ವ್ಯವಹರಿಸ್ತಾನೆ. ಪರಕಾಯ ಪ್ರವೇಶ ಎನ್ನುವಂತಹ ಶಬ್ದ ಬಳಕೆ ಮಾಡಿದ್ದೇವೆ ನಾವು. ನಾನು ಕೂಡ ಒಂದು ಪಾತ್ರವನ್ನು ಮಾಡಿದಾಗ ಅಳುವಂಥ ಸಂದರ್ಭ ಬಂದಾಗ 10 ಕಣ್ಣೀರು ಸುರಿಸಿದರೆ ಆ ಪಾತ್ರವನ್ನು ನಾನು ಚೆನ್ನಾಗಿ ನಿರ್ವಹಿಸಿದ್ದೇನೆ ಎನ್ನುವಂತಹ ಆ ಭಾವನೆ ನನಗೆ ಬರ್ತದೆ, ಕಲಾವಿದನಾಗಿ ನನಗೆ ಬರ್ತದೆ. ದುಃಖ ಸಂದರ್ಭದಲ್ಲಿ ನಗುವಂಥ ಸನ್ನಿವೇಶ ಸೃಷ್ಟಿ ಮಾಡ್ತಾರೆ, ಅದು ಆಭಾಸ ಆಗ್ತದೆ. ದೈವ ಅಂತ ಹೇಳಿ ತಾನು ದೈವವೇ ಆಗಿ ಹೋದರೆ ಭೂತಾರಾಧನೆ ದೈವಾರಾಧನೆ ಎನ್ನುವಂಥ ಅಲ್ಲಿಗೆ ಅಪಚಾರ ಮಾಡಿದಂತೆ ಖಂಡಿತ ಆಗ್ತದೆ. ಇವಷ್ಟು ಅದರಲ್ಲಿ ಇನ್ವಾಲ್ವ್ಮೆಂಟ್ ಅಂದರೆ ಪರಕಾಯ ಪ್ರವೇಶ ಅವಶ್ಯಕತೆ ಕಾಣೋದಿಲ್ಲ. ಪಾತ್ರವಾಗಿ ಆ ಪ್ರಸಂಗವನ್ನು ಬರೆದಂತಹ ಕವಿಯ ಕಲ್ಪನೆ ಏನುಂಟೋ, ಒಟ್ಟು ಆ ಪ್ರಸಂಗದ ಆ ಕ್ಷೇತ್ರಕ್ಕೆ ಏನು ಸಂಬಂಧಪಟ್ಟ ಹಾಗೆ ಉಂಟೋ ಅಷ್ಟರೊಳಗೆ ವ್ಯವಹಾರ ಮಾಡಿದರೆ ಇಂಥ ಅತಿರೇಕಗಳು ಆಗೋದಿಲ್ಲ. ಈಗ ನೋಡೋರು ಪ್ರೇಕ್ಷಕರಿಗೆ ಭಾರಿ ಒಳ್ಳೆಯದಾಗಿದೆ, ಇನ್ನೊಂದೊಂದು ಪ್ರಚಾರ ಸಿಗ್ತದೆ. ಇದು ಅಗ್ಗದ ಪ್ರಚಾರ. ಈ ಪ್ರಚಾರ ಅಲ್ಲ. ಅದು ಈ ವರ್ಷ ಅದನ್ನು ಮಾಡಿದರೆ ಇನ್ನು ಮುಂದಿನ ವರ್ಷ ಕಳೆದ ವರ್ಷ ಅವನಿಯ ಮೈ ಮೇಲೆ ಬಂತು, ಇನ್ಯಾವುದು ಇನ್ನೊಬ್ಬ ಬೇರೆ ಮೇಳವು ಬೇರೊಂದು ಯೋಚನೆ ಮಾಡ್ತಾನೆ. ಇಂಥದ್ದು ಏನಾದರೂ ಅಧಿಕ ಪ್ರಸಂಗ ಮಾಡಿದರೆ ನಮ್ಮ ಮೇಳಕ್ಕೊಂದು ಪ್ರಚಾರ ಸಿಗ್ಬೋದು, ಕಲಾವಿದನಾದ ನನಗೊಂದು ಇಮೇಜ್ ಬರ್ಬೋದು. ಈ ಚಿಂತನೆ ಹೆಚ್ಚುತ್ತಾ ಹೋದರೆ ಪರಿಣಾಮದಲ್ಲಿ ಯಕ್ಷಗಾನ ಎನ್ನುವಂತಹ ಪೂಜನೀಯ ಆರಾಧನಾ ಕಲೆಯೊಂದಿಗೆ ಪೂಜನೀಯ ಕಲೆ ಹೌದು. ನಾವು ರಂಗಕ್ಕೆ ಹೋಗುವಾಗ ರಂಗಕ್ಕೆ 2 ಕೈ ಸ್ಪರ್ಶ ಮಾಡಿ ಕೈ ಮುಗಿದು ಹೋಗ್ತೇವೆ. ಅದು ದೇವಸ್ಥಾನ ನಮಗೆ 4 ಕಂಬ. ಅಷ್ಟು ಪಾವಿತ್ರ್ಯ ಇರುವಂತಹ ರಂಗದಲ್ಲಿ ಇದೆಲ್ಲ ಬೇಕಾ? ಕಲಾವಿದನಂದರೆ ಅವನಲ್ಲಿ ಆ ನವರಸವನ್ನು ತೋರಿಸುವಂತಹ ಸಾಮರ್ಥ್ಯ ಬೇಕು. ಅವ ಕಲಾವಿದ. ಅದನ್ನು ಮೈ ಮೇಲೆ ಯಾವುದೋ ಆವೇಶ ಆಗಿದೆ ಅಂತ ಹೇಳಿ ತೋರಿಸಿಕೊಂಡು ರೌದ್ರಾವತವನ್ನು ತೋರಿಸುವುದಲ್ಲ. ಅವನ ಮಾತಿನಲ್ಲಿ, ಅವನ ವರ್ತನೆಯಲ್ಲಿ ಅಭಿನಯ. ಇದು ಕೇವಲ ಅಭಿನಯ. ದೈವದ ಆವೇಶ ಖಂಡಿತ ಆಗೋದಕ್ಕೆ ಸಾಧ್ಯ ಇಲ್ಲ, ಆಗಬಾರ್ದು. ಹೀಗೆ ಆಗ್ತಾ ಹೋದರೆ ಜನರು ಎಲ್ಲವನ್ನು ಸ್ವೀಕಾರ ಮಾಡ್ತಾರೆ. ನಾಳೆ ಒಂದು ಚಂದದ ಹುಡುಗಿಯನ್ನು ತಂದು ರಂಗದಲ್ಲಿ ಕುಣಿಸಿದರೆ ಅದು ಚಂದ ಕಾಣ್ಬೋದು. ಅದು ಯಕ್ಷಗಾನಕ್ಕೆ ಭೂಷಣ ಅಲ್ಲ. ಯಕ್ಷಗಾನಕ್ಕೆ ಅದಕ್ಕೆ ಇರೋದು ಒಂದು ಸಿದ್ಧಾಂತ ಇದೆ. ಅದನ್ನು ಮಾತ್ರ ನಾವು ಮಾಡಿದರೆ ಉತ್ತಮ ಹೊರತು ಇದೆಲ್ಲ ಒಪ್ಪುತ್ತಾರೆ ಅನ್ನೋ ಕಾರಣಕ್ಕಾಗಿ ಯಕ್ಷವೇದಿಕೆಯಲ್ಲಿ ಇದು ಭೂಷಣ ಅಲ್ಲ ಅಂತ ನನ್ನ ಅಭಿಪ್ರಾಯ. ಓಕೆ ಈ ಒಂದು ವಿಚಾರ, ಯಕ್ಷಗಾನ ಈ ರೀತಿ ಮಾಡೋದ್ರಿಂದ ನಾಳೆ ಭೂತಾರಾಧನೆಗೆ ಅಪಚಾರ ಆಗುತ್ತೆ, ಭೂತಾರಾಧನೆಗೆ ದೈವಾರಾಧನೆ ಅಪಚಾರ ಆಗುತ್ತೆ ಅನ್ನುವಂತಹ ವಿಚಾರ ಏನ್ ಹೇಳ್ತೀರಾ ಪೇಜ್ ಅವರ? ಸರಪಾಡಿ ಅವರು ಹೇಳಿದಂಥ ಮಾತು ಒಪ್ಪಿಕೊಳ್ಳಲೇಬೇಕು. ಒಂದು ಬಹಳ ಸ್ಪಷ್ಟವಾಗಿ ಹೇಳೋದಾಗಿದ್ರೆ, ಬಹಳ ವರ್ಷಗಳ ಹಿಂದೆ ನಮ್ಮ ಕರಾವಳಿ ತೀರದ ಒಂದು ಯಕ್ಷಗಾನ ಮೇಳವನ್ನು ನಾನು ನನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಮಾತನಾಡ್ತೇನೆ. ನಾನು ಒಂದು ಒಳ್ಳೆ ಪ್ರಸಂಗ, ನಾನು ಒಬ್ಬ ಯಕ್ಷಗಾನ ಪ್ರಿಯ ಆದ ಕಾರಣ ಯಕ್ಷಗಾನಕ್ಕೆ ಹೋಗ್ತೇನೆ. ಸರಪಾಡಿ ಅವರ ಅನೇಕ ವೇಷಗಳನ್ನು ಅವರು ಭಾವಾವೇಶದಿಂದ ಆ ಪ್ರಸಂಗಕ್ಕೆ ತಮ್ಮತನವನ್ನು ಕೊಟ್ಟದ್ದನ್ನು ನಾನು ಗಮನಿಸಿದ್ದೇನೆ. ನಾನು ಈ ರೀತಿ ಆಗುವಂಥ ಸಂದರ್ಭದಲ್ಲಿ
ಒಂದು ಕರಾವಳಿಯ, ಮತ್ತೊಮ್ಮೆ ಹೇಳ್ತೇವೆ, ಕರಾವಳಿ ಒಂದು ಪ್ರದೇಶದ ಒಂದು ಯಕ್ಷಗಾನದಲ್ಲಿ ಒಂದು ದೈವ ಬರುವುದಕ್ಕೆ ಒಂದು ಅವಕಾಶ ಇತ್ತು. ಅದರಲ್ಲಿ ದೈವ ಹೇಗೆ ಬರ್ತದಪ್ಪ ಅಂತ ಹೇಳಿದರೆ, ದೈವ ಅಲ್ಲಿಂದ ಬಂದು ಸೀದಾ ಈಗ ನಿಮ್ಮ ಪ್ರಾರಂಭದಲ್ಲಿ ಬಂದಂಥ ಯಕ್ಷಗಾನದ ವೇಷ ಬಂತಲ್ಲ, ಅದೇ ರೀತಿ ಬಂದು ದೈವ ಸೀದಾ ಎಲ್ಲಿ ಹೋಯ್ತಂದ್ರೆ ಯಾವುದೊಂದು ದೇವಸ್ಥಾನಕ್ಕೆ ಹೋಯ್ತಾರೆ, ಪಕ್ಕದಲ್ಲಿರೋದು ದೇವಸ್ಥಾನಕ್ಕೆ. ಹೌದು, ನಾನು ಕಣ್ಣಾರೆ ನೋಡಿರುವಂತದ್ದು. ಸೀದಾ ಅಲ್ಲಿ ದೇವಸ್ಥಾನ, ಪಕ್ಕದಲ್ಲಿ ದೇವಸ್ಥಾನ ಅಲ್ಲಿ ಹೋಯ್ತು. ಅಲ್ಲಿ ಹೋದ ಎಲ್ಲರೂ ಓಡಿ ನಾನೀಗ ಇದು ಯಾಕೆ ಹೇಳ್ತಿದ್ದೆ ಅಂತ ಹೇಳಿದ್ರೆ, ಸರ್ಪಾಡಿ ಅವರು ಅಗ್ಗದ ಪ್ರಚಾರಿ ಅನ್ನೊಂದು ಶಬ್ದವನ್ನು ಉಪಯೋಗ ಮಾಡಿದ್ರು ಅವರು. ಖಂಡಿತ ನಾನು ಅದಕ್ಕೆ ಒಪ್ಪಿಕೊಳ್ಳಬೇಕು. ಹೌದು, ಸಾಮತ ಇದೆ. ಅಲ್ಲಿ ಹೋಯ್ತು. ಅಲ್ಲಿ ಹೋದಾಗ ನಾವೆಲ್ಲರೂ ಹೆದರ್ಕೊಂಡೆವು. ಯಾಕಂತ ಹೇಳಿದ್ರೆ ಇಲ್ಲಿ ಇರೋದಂಥ ದೈವ ಅಲ್ಲಿ ಬಂದಾಗ ಇನ್ನಷ್ಟು ಹೆಚ್ಚಾಗಬಹುದು ಎನ್ನುವಂಥ ದೃಷ್ಟಿಯಲ್ಲಿ ಎಲ್ಲ ಓಡಿದೆವು. ನಾನು ಕೂಡ ಓಡಿದೆ. ಎಲ್ಲ ಓಡಿದಾಗ ಎತ್ತುಕೊಂಡು ಬಂದರು ಅವರನ್ನು. ಎತ್ತುಕೊಂಡು ಬಂದು ಕೊನೆಗೆ ಅವನ ಹತ್ರ ಇಲ್ಲಿ ಬಂದು ಮತ್ತೆ ಯಕ್ಷಗಾನದ ಪ್ರಸಂಗ ಇದಕ್ಕೆ ಹೋಯಿತು. ಯಾವುದಕ್ಕೆ? ರಂಗಸ್ಥಳಕ್ಕೆ ಹೋಯಿತು. ರಂಗಸ್ಥಳಕ್ಕೆ ಹೋಗಿ ಒಂದಷ್ಟು ಯಕ್ಷಗಾನ ಮುಗಿದ ನನ್ನ ಕುತೂಹಲ ಜಾಸ್ತಿ ಆಯ್ತು ಇಲ್ಲಿ. ಯಾಕೆ ಅಂತ ಹೇಳಿದ್ರೆ ನನಗೆ ಅವನ ಹತ್ರ ಕೇಳಲೇಬೇಕು. ನಿಮ್ಗೆ ಏನಾಗಿದೆ ಮಾರ ಎನ್ನುವಂಥದ್ದು ಕೇಳಲೇಬೇಕು. ಅದಕ್ಕೋಸ್ಕರ ಅವನ ಆ ಇಡೀ ಪಾತ್ರ ಮುಗಿಯುವ ತನಕ ನಿಂತು ಅವನ ಆಯಾಸವನ್ನು ಪರಿಹರಿಸಿದ ನಂತರ ಪುರ್ಲಾತನ ವೇಷ ಅಂತ ಹೇಳಿದೆ, ಭಾರಿ ಪುರ್ಲಾತನ ಅಂತ ಹೇಳಿದೆ. ನನಗೆ ನಿಜವಾಗಿ ಪರಿಚಯ ಇಲ್ಲ. ಒಂದು ಧನ್ಯವಾದ ಅಂತ ಹೇಳಿದರು, ಕೈ ಮುಗಿದ್ರು. ಮತ್ತು ಮೆಲ್ಲ ಕಿವಿಯಲ್ಲಿ ಹೇಳಿದ್ದೀನಿ, ಯಾನು KK ಪೇಜಾರ್ ಬಂದು ಮಾಸ್ಟ್ರೇ ಅನ್ನು ಈಗ 2 ಮೈಟ್ ಬೈದ್ರ ಬಂದಕ್ಕೆ ಸಂಶಯ ಆಡ ಅಂತ ಹೇಳಿದೆ. ಇಜ್ಜಿ ಸರ್ ಅಂತೇಳಿ ವಾಸ್ತವ ಅವನು ಸತ್ಯ ಹೇಳಿದ. ಅವನು ಆ ಪುಣ್ಯಾತ್ಮ ಸತ್ಯ ಹೇಳಿದ, ಇಜ್ಜಿ ಸರ್ ಅಂತೇಳಿ. ಅಪ್ಪಣ್ಣ ಈತು ಸರ್ ನಮ್ಮ ಎಂಕೆ ಎಲ್ಲೇ ಬದುಕೊಚ್ಚಿ ಸರ್ ಎಂಕೆ. ಈ ರೀತಿಯ ಒಂದು ಮಾತು ಬರುವಾಗ ಕೂಡ ನಾವು ಇದನ್ನು ನಂಬಬೇಕು ಬಿಡಬೇಕು ಎನ್ನುವಂಥದ್ದು ಕೂಡ ನಾವು ಬಹಳ ಆಲೋಚನೆ ಮಾಡಬೇಕು, ಬಹಳ ಚರ್ಚೆ ಮಾಡತಕ್ಕಂಥ ವಿಚಾರ. ಬಹಳ ಸೂಕ್ಷ್ಮ ವಿಚಾರ. ಇಂಥದ್ದನ್ನು ವೇದಿಕೆಗಳಲ್ಲಿ ತುಂಬ ಕಡೆಯಲ್ಲಿ ಗಮನಿಸಿದ್ದೇವೆ ನಾವು. ಒಂದೆರಡು ವಿಚಾರಗಳೆಲ್ಲ ತುಂಬ ಕಡೆಗಳಲ್ಲಿ ಗಮನಿಸಿದ್ದೇವೆ. ಆದರೆ ಈ ದೈವ ಬರುವುದಕ್ಕೂ ಕುಲೆ ಬರುವುದಕ್ಕೂ ತುಂಬ ವ್ಯತ್ಯಾಸಗಳುಂಟು. ಕೆಲವರು ಮೈ ಮೇಲೆ, ಕೆಲವರ ತೀರಾ ಯಾರು ನಮ್ಮ ಅನಕ್ಷರಸ್ಥರ ನೀವು ಹಳ್ಳಿಗೆ ಹೋದ್ರೆ ಅಲ್ಲಿ ಹೋದಾಗ ಕೆಲವು ಕುಲೆಗಳು ಮೈ ಮೇಲೆ ಬರ್ತದೆ. ಅದಕ್ಕೆ ವ್ಯತ್ಯಾಸ. ಅದಕ್ಕೆ ಮತ್ತೆ ಮುಂದಕ್ಕೆ ನಾವು ಮಾತನಾಡೋಣ. ಇದು ನನ್ನ ವಿಚಾರ. ಸರ್, ಅರುಣ್ ಉಳ್ಳಾಲ್ ಅವರೇ, ದೈವಾರಾಧನೆಗೆ ಭೂತಾರಾಧನೆಗೆ ಅಪಚಾರ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಅನ್ನುವಂತಹ ವಿಚಾರ ಏನ್ ಹೇಳ್ತೀರಾ? 2 ಸಾಧ್ಯತೆಗಳು ದೈವಾರಾಧನೆಯ ಕಳದಲ್ಲಿ. ಒಂದು, ನಾವು ಉದ್ದೇಶಪೂರ್ವಕವಾಗಿ ನಿರ್ದಿಷ್ಟವಾದ ವ್ಯಕ್ತಿಯಲ್ಲಿ, ನಿರ್ದಿಷ್ಟವಾದ ಸನ್ನಿವೇಶದಲ್ಲಿ, ನಿರ್ದಿಷ್ಟವಾದ ಕಾಲದಲ್ಲಿ ದೈವವನ್ನು ಆಹ್ವಾನಿಸುವಂಥದ್ದು. ಅದಕ್ಕೆ ಅದರದೇ ಆದ ಪ್ರಕ್ರಿಯೆ ಇದೆ. ಇಲ್ಲಿ ಬರುವಂತಹ ಪ್ರಶ್ನೆ ತಾವು ಹೇಳಿದ್ರಿ, ನಿರ್ದಿಷ್ಟವಾಗಿರುವಂತಹ ಸಮಯದಲ್ಲಿ ನಿರ್ದಿಷ್ಟವಾಗಿರುವಂತಹ ಆಚರಣೆಗಳನ್ನ ಒಳಗೊಂಡು ದೈವವನ್ನ ನಾವು ಆಹ್ವಾನ ಮಾಡುವಂಥದ್ದು ಇದು ದೈವಾರಾಧನೆ, ಭೂತಾರಾಧನೆ. ಇಲ್ಲಿ ಪ್ರಶ್ನೆ ಏನ್ ಬರುತ್ತೆ, ಜನಸಾಮಾನ್ಯ ಪಾಯಿಂಟ್ ಆಫ್ ವ್ಯೂ ನಾನು ಮಾತನಾಡ್ತೇನೆ. ನಂಗೆ ಗೊತ್ತಿಲ್ಲ ತಮ್ಗಳ ಬಗ್ಗೆ, ತಮ್ಗಳಿಗಿರುವಂತಹ ಜ್ಞಾನ ನನ್ನಲ್ಲಿಲ್ಲ. ಆದ್ರೆ ಜನರ ಪಾಯಿಂಟ್ ಆಫ್ ವ್ಯೂ ಹೇಳುವಂಥದ್ದು, ಆ ರೀತಿಯ 16 ಕಟ್ಟುಕಟ್ಟಲೆಗಳು ಬರುತ್ತೆ ದೈವಾರಾಧನೆಯಲ್ಲಿ, ಭೂತಾರಾಧನೆಯಲ್ಲಿ. ಈ ರೀತಿ ಬಂದಾಗ ತಾವು ಹೇಳಿ ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ದೈವಾರಾಧನೆ ಆಗುದಂತ ಹೇಳಿ. ಆದ್ರೆ ಇಲ್ಲಿ ನೇರವಾಗಿ ದೈವ ಬರುತ್ತೆ ಅಂತ ಬಂದಾಗ ಇಲ್ಲಿ ಯಾವುದೇ ರೀತಿಯ ಗಗ್ಗರಗಳಿಲ್ಲ ಅಥವಾ ಈ ಒಂದು ಪ್ರಕ್ರಿಯೆಗಳಿಲ್ಲ, ಪ್ರಾರ್ಥನೆ ಇಲ್ಲ, ಪ್ರಾರ್ಥನಾ ಇಲ್ಲ. ಅದಕ್ಕಿಂತ ಮುಖ್ಯವಾಗಿ, ಬಹಳ ಮುಖ್ಯವಾಗಿ ನಾನು ಹೇಳುದು, ಆ ರೀತಿ ಬಂದಾಗ ಅಲ್ಲೂ ಬರುತ್ತೆ ದೈವ, ಇಲ್ಲೂ ಬರುತ್ತೆ ದೈವ. ಯಾವುದು ಸತ್ಯ, ಯಾವುದು ಮಿಥ್ಯ, ಯಾವುದಕ್ಕೆ ಕೈ ಮುಗಿಬೇಕು? ಅರುಣ್ರ ಮಾತಿದೆಯಲ್ಲ, ಅದು ನಿಜವಾಗಿಯೂ ಸತ್ಯ. ಅದು ಯಾಕಂದ್ರೆ ಅದರದ್ದೇ ಆದಂತ ಪ್ರಕ್ರಿಯೆಯಲ್ಲಿ ನಡೆದಾಗ ಆ ದೈವ ಬರ್ಬಹುದಲ್ಲ, ಬರ್ತದೆ. ನಾವು ಅದು ನಮ್ಮ ನಂಬಿಕೆ, ಅದು ನಮ್ಮ ನಂಬೋಲಿಕೆ ಅಂತ ನಾವು ಏನನ್ನ ಹೇಳ್ತೇವೆಯೋ ಅದು ನಂಬಿಕೆ. ಈಗ ಇವರು ಕಟ್ಟುವಂತಹ ಈ ಒಂದು ಪ್ರಕ್ರಿಯೆಗಳಲ್ಲಿ ಅದೆಷ್ಟೋ ಚರ್ಮದ ವಸ್ತುಗಳು ಕೂಡ ಆ ಕಾಸ್ಟ್ಯೂಮ್ಸ್ಗಳಲ್ಲಿ ಇರಬಹುದು. ಆ ಚರ್ಮಗಳು ಮೈ ಮೇಲೆ ಇದ್ದಾಗ ಆ ದೈವ ಬರ್ತದಾ ಎನ್ನುವಂತ ಒಂದು ಪ್ರಶ್ನೆ ಇರಬಹುದು ನಮ್ಮಲ್ಲಿ. ಒಂದು ಎಕ್ಸಾಂಪಲ್ಗೆ ಕಾಲಿನ ಗೆಜ್ಜೆಯನ್ನು ಮಾಡುವಾಗ ಆ ಗೆಜ್ಜೆಗೆ ಒಂದು ಪ್ಯಾಡಿನಾಗಿ ಮಾಡ್ತಾರೆ ಅದನ್ನ. ಅದರಲ್ಲಿ ಆ ಗೆಜ್ಜೆಗಳನ್ನು ಸಿಗಿಸ್ಕೊಂಡು ಹೋಗುದು ಚರ್ಮದಲ್ಲಿ. ಯಕ್ಷಗಾನದಲ್ಲಿ ಅದನ್ನು ಬಳಕೆ ಮಾಡುವುದಿಲ್ಲ. ಕೆಲವು ಗೆಜ್ಜೆಗಳಲ್ಲಿ ಇರ್ತದೆ. ಅವರು ಸೊಂಟಕ್ಕೆ ಕಟ್ಟುವಂತಹ ಒಂದು ಬೆಲ್ಟ್ ಇರಬಹುದು, ಅದು ಚರ್ಮದ್ದಾಗಿರ್ಬೋದು. ಇವೆಲ್ಲ ವಸ್ತುಗಳು ಇದ್ದಾಗ ಯಾವುದೇ ದೈವಗಳು ಕೂಡ ಅಲ್ಲಿ ಆಹ್ವಾನ ಆಗುವುದಿಲ್ಲ. ಖಂಡಿತ ಆಗುದಿಲ್ಲ. ನಿತಿನ್, ನಾನು ಹೇಳಿದ ಮಾತನ್ನು ಮತ್ತೊಮ್ಮೆ
ಎರಡು ಸಾಧ್ಯತೆ ಅಂತ ಹೇಳಿದೆ ಆರಂಭದ ಮಾತು. ಓಕೆ. ಒಂದು ಅದಕ್ಕೆ ಪೂರಕವಾದ, ಎಷ್ಟೋ ಪೂರಕ ಅಂತ ಹೇಳಿದ್ರೆ ನನ್ನ ತಪ್ಪಾಗ್ತದೆ, ಪ್ರೇರಕವಾದ, ಪ್ರೇರಣೆ ಕೊಡುವಂತಹ ಆ ಪಾತ್ರೆಗೆ ಒಂದು ನಿರ್ದಿಷ್ಟ ಸಂದರ್ಭದಲ್ಲಿ ಅದಕ್ಕೆ ಬೇಕಿರೋ ಪ್ರೇರಕವಾಗಿರೋ ವಾತಾವರಣ ಬಂದಾಗ ಆವೇಶ ಆಗುವಂಥದ್ದು, ಅದನ್ನು ನಾವು ನಿರೀಕ್ಷೆ ಮಾಡಿ ಭರಿಸುವಂಥದ್ದು. ಎರಡನೆಯದು ಅಚಾನಕ್ಕಾಗಿ ಆವೇಶ ಆಗುವ ಸಂದರ್ಭವು ಇಲ್ಲ ಅಂತ ಹೇಳುವಾಗಿಲ್ಲ. ನಮ್ಮಲ್ಲಿ ಇಡೀ ಮನೆಯಲ್ಲೋ ಅಥವಾ ಬೇರೆ ಯಾವುದೋ ಬಾಧೆಯಿಂದಲೋ ತುಳುನಾಡಿನ ಒಟ್ಟು ಪ್ರಕ್ರಿಯೆಗಳನ್ನೆಲ್ಲ ಗಮನಿಸ್ತಾ ಬಂದರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ನಿರೀಕ್ಷೆ, ಅಪೇಕ್ಷೆ, ಕರೆ ಇಲ್ಲದೆ ದೈವ ಒಂದು ಅಥವಾ ಇನ್ಯಾವುದು ನಕಾರಾತ್ಮಕ ಶಕ್ತಿ ಒಂದು ಬಂದಿರುವಂತ ಉದಾಹರಣೆಗಳು ಸಾಕಷ್ಟು ಇದೆ. ಅದು ಚರ್ಚಾರ್ಹ, ಅದು ಮತ್ತೆ ಮನೋವೈಜ್ಞಾನಿಕ ಇದೆ, ಸಾಕಷ್ಟು ಅಣ್ಣನಿಗೂ ಗೊತ್ತಿದೆ. ಅದು ಬೇರೆ ಬೇರೆ ಸಂದರ್ಭಗಳಲ್ಲಿ ಆವೇಶ ಆಗುವಂಥದ್ದು, ಮತ್ತೆ ತಾನು ಹೇಳಬೇಕಾಗಿರುವ ತನ್ನ ಮನವಿಯನ್ನು, ತನ್ನ ಅಪ್ಪಣೆಯನ್ನು ಆ ಮೂಲಕ ಅಭಿವ್ಯಕ್ತಿಪಡಿಸುವಂಥದ್ದು ಇದೆ, ಪಾಡ್ದನಗಳಿಲ್ಲದೆ, ಆ ಕಟ್ಟುಕಟ್ಟಲೆಗಳಿಲ್ಲದೆ, ಯಾವುದೋ ಲೋಪಗಳಾದಾಗ, ಯಾವುದೋ ಅದಕ್ಕೆ ನಿರ್ದಿಷ್ಟ ಉದ್ದೇಶಗಳಿರ್ಬೇಕು. ಹಾಗೆ ಸುಮ್ಮನೆ ದಾರಿಯಲ್ಲಿ ನಡ್ಕೊಂಡು ಬಂದವನಿಗೆ ಆವೇಶ ಆಗ್ತದೆ ಅಂತೆಲ್ಲ ಹೇಳಿದ್ದು, ಯಾವುದೋ ಲೋಪಗಳಾದಾಗ, ಯಾವುದೋ ಭಿನ್ನಮತಗಳಾದಾಗೆಲ್ಲ ಆವೇಶ ಬಂದು ನೇರವಾಗಿ ಪ್ರಕಟಗೊಳಿಸುವಂಥದ್ದು ಇದೆ. ಅದು ಆ ಸಂದರ್ಭವನ್ನು ಗಂಭೀರಗೊಳಿಸಿದಾಗ ಮಾತ್ರ. ಆದರೆ ಇಲ್ಲಿ ಈಗಾಗಲೇ ಸಾಕಷ್ಟು ಮಂದಿ ಹೇಳಿದಾಗೆ ಮತ್ತು ಆಗ ಸತೀಶ್ ಅಣ್ಣ ಹೇಳಿದಾಗ ಅಲ್ಲಿ ಒಂದು ಮಾತು ಬಂತು, ಕಲೆಯನ್ನು ಶ್ರೀಮಂತಗೊಳಿಸುವುದಕ್ಕೆ. ಇದು ಆಗುವುದಿಲ್ಲ. ಅವರ ಮಾತು ಬಹಳ ಮುಖ್ಯವಾದದ್ದು. ಇದರ ಫಲಿತಾಂಶ ಎಂಬುದು ಸಕಾರಾತ್ಮಕವಾಗಿದ್ದರೆ ಅದು ಆ ಕಲೆಗೆ ಉನ್ನತಿಗೋ ಅಥವಾ ಜನರ ಆಸಕ್ತಿಗೋ ಅದು ಪ್ರೇರಣೆ ಕೊಡುವುದಾದರೆ ಅದು ಏಕೆ ಮಾಡಬಾರದು ಅಂತ ಒಂದು ಮಾತು ಕೇಳಿದರು. ಅದು ಸ್ವಲ್ಪ ದ್ವಂದ್ವತೆಯನ್ನು ಇಟ್ಟುಕೊಂಡಂಥ ಮಾತು. ಏಕೆಂದರೆ ಜನ ಆಗ ಅಣ್ಣ ಹೇಳಿದಾಗೆ ಜನ ಇಷ್ಟಪಡ್ತಾರಂತ ಎಲ್ಲವನ್ನು ಮಾಡುವ ಸಾಧ್ಯತೆ ಇಲ್ಲ. ಮತ್ತೆ ಪ್ರತಿಯೊಂದು ಮೇಳದವರು ಕೂಡ ಇಂತಹ ಹೊಸ ಹೊಸ ಸಾಧ್ಯತೆ ನನಗೆ ಅನಿಸ್ತದೆ ಇನ್ನು ಮುಂದಕ್ಕೆ ಅನೇಕ ಇದರ ಸಂಖ್ಯೆ ಹೆಚ್ಚಾಗ್ತದೆ, ಈ ಆವೇಶ ಬರುವ ಸಂಖ್ಯೆ ಹೆಚ್ಚಾಗ್ತದೆ. ಏಕೆಂದರೆ ಇದು ಒಳ್ಳೆಯ ಟ್ರೆಂಡ್ ಅಂತ ಅನಿಸಿಬಿಡ್ತದೆ. ಜನ ಅಂಚೊಂಜಿ ಮಲ್ತು ತೂಕನಮ್ಮ ಅಂತ ಈಗಂತೂ ಅದು ನಾಟಕಕ್ಕೂ ಬಂದಿದೆ. ಇನ್ನು ನಾಟಕದಲ್ಲೂ ಆವೇಶಗಳು ಬರುವ ಸಾಧ್ಯತೆಗಳಿವೆ. ಈ ಚರ್ಚೆ ಯಕ್ಷಗಾನ ಸಂದರ್ಭದಲ್ಲಿ ಆದರೂ ಕೂಡ ಎಲ್ಲಿ ತನಕ ಸಾಕ್ತದೆ ಅಂತ ಹೇಳಿದರೆ ದೈವಾರಾಧನೆ ವೇದಿಕೆಯಲ್ಲಿ ಎಷ್ಟು ಪ್ರಸ್ತುತ ಎನ್ನುವ ಪ್ರಶ್ನೆಯನ್ನು ಎತ್ತಿ ಅಲ್ಲಿ ತನಕ ಕೂಡ ಬರುತ್ತೆ. ಅಲ್ಲಿಂದ ಮತ್ತೆ ಅದು ಚದುರಿಕೊಂಡು ಸ್ಟೇಟಸ್ ತನಕ ಬರ್ತದೆ, ಮೊಬೈಲ್ ಸ್ಟೇಟಸ್ ತನಕ ಅಲ್ಲಿ ತನಕ ಬರ್ತದೆ. ಆದರೆ ಒಂದು ಮಾತು ಸ್ಪಷ್ಟ, ಈಗ ಅನೇಕ ಈ ಕಾರ್ಯಕ್ರಮ ನೋಡುವವರಿಗೆ ಒಂದು ಭಿನ್ನ ಮತ ಇರ್ತದೆ. ವೇದಿಕೆಯಲ್ಲಿ ದೈವಗಳನ್ನು ಇತ್ತೀಚೆಗೆ ತರ್ತಾರೆ, ಇದು ಜನರ ಭಾವನಾತ್ಮಕತೆಯನ್ನು ಒಂದು ರೀತಿಯಲ್ಲಿ ಅವರು ಬಳಸಿಕೊಳ್ತಾ ಇದ್ದಾರೆ ಅಂತಲ್ಲ. ಒಂದು ನಾವು ತಿಳ್ಕೊಳ್ಬೇಕು, ಜನರಿಗೆ ಗೊತ್ತಿರುವಂಥದ್ದೇ, ದೈವಾರಾಧನೆಯ ಜನಪದ ಕಥೆಗಳು ವೇದಿಕೆಗೆ ಬಂದಿರುವುದು ಇಂದು ನಿನ್ನೆ ಅಲ್ಲ. ಅಮೃತ ಸೋಮೇಶ್ವರರಂಥವರೇ ಕಲ್ಲುರೊಟ್ಟಿಕಲ್ ಕೂಡ ಮತ್ತು ಕೋಟಿ ಚೆನ್ನಯ್ಯರಂತಹ ಅನೇಕ ನಾಟಕಗಳು, ಕೊಡದಬ್ಬು ತನ್ನಿಮಾನಿಗೆ ಬಂದಿದೆ, ಕಾನದ ಕಾಟದ, ಇನ್ನು ಬೇಕಾದಷ್ಟು ತುಳು ದೈವಾರಾಧನೆ ಕಥನಗಳು ಯಕ್ಷಗಾನದ ಪ್ರಸಂಗಕ್ಕೆ ವಸ್ತು ವಿಷಯಗಳಾದದ್ದಿದೆ, ಸಾಕಷ್ಟು. ಅದು ಅದಕ್ಕೆ ಸುದೀರ್ಘ ಇತಿಹಾಸ ಇದೆ. ಕೊಡದಬ್ಬು ತನ್ನಿಮಾನಿಗೆಲ್ಲ ಬಹಳ ಪ್ರಸಿದ್ಧವಾದ ಯಕ್ಷಗಾನ ಪ್ರಸಂಗಗಳು ಇನ್ನು ನಾಟಕ ರೂಪದಲ್ಲಿ ಕೂಡ ಬಹಳ ಪ್ರಸಿದ್ಧ. ಅದು ಸಿನಿಮಾ ತನಕ ಇವತ್ತು ಬಂದಿದೆ. ಆದರೆ ಅಲ್ಲಿ ಒಂದು ಸೂಕ್ಷ್ಮವಾದ ಒಂದು ಚರ್ಚೆ ಉಂಟು. ಈಗ ನನ್ನ ಅನೇಕ ಮಿತ್ರರು ಕೂಡ ಇಲ್ಲಿ ಎತ್ತುವ ಪ್ರಶ್ನೆ ಏನಂತ ಹೇಳಿದರೆ, ಹಿಂದೆ ಇಂತಹ ಪಾತ್ರಗಳನ್ನು ತರುವಾಗ ಯಕ್ಷಗಾನದ ಭೂಷಣದಲ್ಲೇ ಆಹಾರ್ಯದಲ್ಲೇ ತರ್ತಿದ್ರು, ಈಗ ದೈವಾರಾಧನೆ ಕಳೆದ ಅಲಂಕಾರಗಳನ್ನು ಬಳಸಿಕೊಳ್ತಾರೆ ನೈಜತೆಯನ್ನು ತರುವುದಕ್ಕೆ. ಉದಾಹರಣೆಗೆ ಗುಳಿಗನ ಪಾತ್ರವನ್ನು ತರುವಾಗ ಹಿಂದೆ ಯಕ್ಷಗಾನದ ಗುಳಿಗದ ವೇಷ ಇತ್ತು, ಈಗ ಗುಳಿಗನ ಕೋಲದಲ್ಲಿ ಆಗುವಂತಹ ವೇಷಗಳನ್ನು ತರ್ತಾರೆ. ಈಗ ಅಲ್ಲಿ ಒಂದು ಕೊರಗಜ್ಜನ ವೇಷವನ್ನು ನೋಡಿದೆವು, ಅದನ್ನು ಯಕ್ಷಗಾನದಲ್ಲಿ ಬೇರೆ ಸಾಧ್ಯತೆಯಲ್ಲಿ ತರುವ ಆದರೆ ಇಲ್ಲಿ ಮತ್ತೆ ನಾವು ಗಮನಿಸಬೇಕು, ಅಲ್ಲಿ ಕೋಟೇಶ್ವರ ದೈವವನ್ನೊಂದು ತೋರಿಸಿದ್ರು, ಅದು ಯಕ್ಷಗಾನ ಭೂಷಣದಲ್ಲಿ ಇತ್ತು. ಹಾಗಾಗಿ ವೇಷವನ್ನು ಬದಲಿಸಿಕೊಂಡ ಸಮಯದಲ್ಲಿ ಮಾತ್ರ ಹೀಗೆ ಆಗ್ತದಂತಲೂ ನಾವು ಹೇಳುವಾಗಿಲ್ಲ. ಒಂದರಲ್ಲಿ ಕೊರಗಜ್ಜನ ನೈಜ ವೇಷವನ್ನು ಹೋಲುವ ರೀತಿ ಇತ್ತು, ಎರಡನೆಯದರಲ್ಲಿ ಯಕ್ಷಗಾನ ವೇಷದಲ್ಲಿ ಇತ್ತದು ಯಕ್ಷಗಾನದಲ್ಲಿ. ಹಾಗಾಗಿ ಇದು ವೇಷಭೂಷಣವೋ ಬಾಹ್ಯ ಪ್ರಭಾವವೋ ಕಾರಣ ಅಲ್ಲ. ಒಂದರ್ಥದಲ್ಲಿ ಆ ಪ್ರಸಂಗವನ್ನು ಕ್ಲಿಕ್ ಮಾಡುವ ಒಂದು ಸಾಧ್ಯತೆಗಳೇ ಹೆಚ್ಚು ಅಂತ ನನಗೆ ಅನಿಸ್ತದೆ. ಅಲ್ಲದೆ ಈ ಸಂದರ್ಭದಲ್ಲಿ ಅವರಿಗೆ ಬಂದಿರುವಂತಹ ಆವೇಶವನ್ನು ನಾವು ಮೂವರು ತೀರ ನಗಣ್ಯವಾಗಿಯೋ ಅಥವಾ ಬಹಳ ಕ್ಷುಲ್ಲಕವಾಗಿ ನಾವು ಸ್ವೀಕರಿಸ್ತಾ ಇಲ್ಲ. ಅದು ಜನರ ಭಾವನೆಗೆ ಬಿಟ್ಟದ್ದು. ಆದರೆ ಅಂತಹ ಸುಲಭದ ಸಾಧ್ಯತೆಗಳಿಗೆ ಹೋಗುವುದಕ್ಕಿಂತ ಮೊದಲು ನಾವು ಆ ಕಲೆಗೆ ಒಂದು ಶ್ರೀಮಂತಿಕೆ ಉಂಟು, ಜನರನ್ನು ಸಂತೃಪ್ತಿಪಡಿಸುವ ಸಾಮರ್ಥ್ಯ ಅದಕ್ಕೆ ಸ್ವಯಂ ಸಿದ್ಧ ಉಂಟು, ಅದಕ್ಕೆ ಅದನ್ನು ಬಳಸಿಕೊಳ್ಳುವುದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಓಕೆ ಸರ್, ಅನೇಕ ಕರೆಗಳು ಬರ್ತದೆ, ಇನ್ನೊಂದು ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್?
ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕರೆ ಮಾಡಿದಾಗ ದಯಮಾಡಿ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ. ಜೊತೆಗೆ ಅಶೋಕ್ ಶೆಟ್ಟಿ ಸರಪಡಿ ಅವರು, ತಾವು ಕೂಡ ಈ ಹಿಂದೆ ಮಾಡಿದ್ದೀರಾ ಪಂಜುರ್ಲಿ ಕಲ್ಲುಟಿ ದೈವದ ಯಕ್ಷಗಾನ ಪಾತ್ರವನ್ನ ಮಾಡಿದ್ದೀರಾ. ಇಲ್ಲಿ ಈ ರೀತಿಯ ತಮ್ಗೆ ಎಷ್ಟು ಬೇಕು, ತಾವು ಹೇಳೋದು ಪಾತ್ರಕ್ಕೆ ಎಷ್ಟು ಬೇಕು ಅಷ್ಟೇ ಬೇಕು, ಇಂತಹ ವಿಚಾರಗಳು ಬೇಡ ಅನ್ನೋದು ತಾವು ಹೇಳುವಂಥದ್ದು ಅಲ್ಲ. ಜನರಿಗೆ ನೈಜತೆ ಕಂಡು ಬರಬೇಕು. ಈಗೊಂದು ಪಾತ್ರ ಮಾಡಿದ್ರೆ ಆ ಪಾತ್ರ ಜೀವಂತವಾಗಿ ಕಣ್ಮುಂದೆ ಇದೆ ಅನ್ನುವಂತಹ ಭಾವನೆ ಪ್ರೇಕ್ಷಕರಲ್ಲಿ ಹುಟ್ಟು ಹಾಕುವಂತ ಕೆಲಸ ಕಲಾವಿದರು ಮಾಡಬೇಕು. ನಾವೀಗ 4 ಕಂಬದೊಳಗೆ ನಮ್ಮ ಚಟುವಟಿಕೆ ನಡೆಯ, ಸಮುದ್ರವೂ ಅದೇ, ಗುಡಿಸಲು ಅದೇ, ಅರಮನೆ ಅದೇ, ಜನರನ್ನು ಭಾವನಾತ್ಮಕವಾಗಿ ಅಲ್ಲಿಗೆ ಎಳ್ಕೊಂಡು ಹೋಗ್ಬೇಕು ಕಲಾವಿದನಾದವ. ಅಲ್ಲಿ ಆ ಭಾವನೆ ಬರಬೇಕಿದ್ರೆ ವಾತಾವರಣ ಸೃಷ್ಟಿಯಾಗಬೇಕು. ಹೇಗೆ? ಮಾತು, ಅಭಿನಯ, ಭಾವನೆ. ಹೊರತು ನನ್ನ ಪಾತ್ರವನ್ನು ಬಿಟ್ಟು ನಾನು ದೈವವಾಗಿ ಮತ್ತೆ ಗುರಿಕಾರರನ್ನು ಕರೆಯುವುದು, ಇನ್ನೊಬ್ಬರನ್ನು ಕರೆದಲ್ಲಿ ಮೂಲ್ಯ ಕೊಡುವುದು, ಇದೆಲ್ಲ ಭೂಷಣ ಅಲ್ಲ. ಇದೇ ಕೇಳುವಂತ ಅಶೋಕಣ್ಣನ ಮಾತಿಗೆ ಇನ್ನೊಂದು ಇದು ವಿಚಾರ ಸೇರಿಸಲೇಬೇಕು. ಯಾಕೆಂದ್ರೆ ಅವರು ಹೇಳಿದರು ಅದು ನೈಜತೆ ತರಬೇಕು ಅಂತ. ಕೆಲವು ಅಂತರ್ನೈಜತೆ ಇರ್ತದೆ, ಕೆಲವು ಬಾಹ್ಯ ನೈಜತೆ ಇರ್ತದೆ. ಈಗ ಆದ ಸಮಸ್ಯೆ, ಈಗ ಪೇಜಾವರಣ್ಣನಂತ ಅಶೋಕಣ್ಣನವರಿಗೆ ಯಕ್ಷಗಾನದ ಆಂತರ್ಯವನ್ನು ಅರಿತವರಿಗೆ, ಅದರ ಸೊಗಸುಗಳನ್ನು ಅರಿತವರಿಗೆ ಈ ಅಂತರ್ನೈಜತೆಯನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಸಾಮರ್ಥ್ಯಗಳಿವೆ. ಆದರೆ ಈಗಿನ ಅನೇಕರು ಬೇರೆ ಬೇರೆ ಕಾರಣಗಳಿಗೆ ಯಕ್ಷಗಾನದ ಹತ್ತಿರಕ್ಕೆ ಹೋದವರು ಇದ್ದಾರೆ ಮತ್ತು ಸುಲಭದಿಂದ ಹೋದವರಿದ್ದಾರೆ. ಅದರ ಆಚೆ ಸುತ್ತಮುತ್ತ ಏರು ತಗ್ಗುಗಳನ್ನು ಹೌದು ಪ್ರಯಾಸ ಪಡೋದು. ಅವರಿಗೆ ಈ ಒಳಗಿನ ಅವರು ಹೇಳಿದ ಮಾತು, ಆಹಾರ್ಯ, ಅಂಗಿಕ ಇವುಗಳು ಯಾವುದನ್ನು ತಿಳಿದುಕೊಳ್ಳುವ ತಕ್ಕ ಮಟ್ಟಿನ ಒಂದು ಪರಿಚಯಾತ್ಮಕವಾದ ಸಾಮರ್ಥ್ಯ ಇಲ್ಲದಿದ್ದಾಗ ಅವರು ಹೊರಗಿನದನ್ನೇ ನಿರೀಕ್ಷೆ ಮಾಡ್ತಾರೆ. ಅವರನ್ನು ಸಂತೃಪ್ತಿಗೊಳಿಸುವುದಕ್ಕೆ ಇಲ್ಲಿ ಹೆಚ್ಚು ಹವಣಿಕೆ ಇದೆ ಅಂತ ಕಾಣ್ತದೆ. ನಾವೀಗ ಏನ್ ಮಾಡ್ಬೇಕಂದ್ರೆ ನಡೆದಂತಹ ಘಟನೆ ಅದನ್ನು ಉತ್ಪ್ರೇಕ್ಷೆಗೆ ಕೊಂಡು ಹೋಗಬಾರ್ದು, ಉತ್ಪ್ರೇಕ್ಷೆ ಮಾಡಬಾರ್ದು. ಅವು ಮಾಡಿದ್ದು ಸರಿಯಲ್ಲ ಎನ್ನುವುದು ಪ್ರೇಕ್ಷಕರು ಅದನ್ನು ವಿಮರ್ಶಕ ದೃಷ್ಟಿಯಲ್ಲಿ ನೋಡಬೇಕು, ವಿಮರ್ಶಾತ್ಮಕವಾಗಿ ನೋಡಲೇಬೇಕು. ಅವನನ್ನು ಯಕ್ಷಗಾನದ ದೃಷ್ಟಿಯಲ್ಲಿ ನೋಡಬೇಕು. ಅದು ದೈವದ ರೀತಿಯಲ್ಲಿ ನೋಡಬಾರ್ದು. ಅವನಿಗೆ ಏನಾಗುತ್ತೆ ಹೌದು, ಆವೇಶ ಬಂದಾಗ ವಿಚಾರ ಏನಿದೆ, ಜನರು ನೋಡಿದಾಗ ಏನಾಗುತ್ತೆ, ಬಾರಿ ಶೋಕಾತನೆ ಆಟ ಬಾರಿ ಪೊರ್ಲಾತಂಡು ಅವ್ರಿಗೆ ಮೀಟ್ ಬರ್ತನೆ, ನೀ ದೈವ ಮೀಟ್ ಬರ್ತನ ಅಂತ ಹೇಳಿ ಲಾಸ್ಟಿಗೆ ಕನ್ವೆ ಆಗುವಂತದ್ದು ಈ ಮೆಸೇಜ್, ಈ ಒಂದು ಸಂದೇಶ ಕನ್ವೆ ಆಗುತ್ತೆ. ದೈವ ಆ ಜನಕ್ಕೆ ಮೀಟ್ ಬರ್ತನೆ. ಇನ್ನೊಮ್ಮೆ ಆ ಪ್ರಸಂಗ ಎಲ್ಲಾದ್ರೂ ಪ್ರದರ್ಶಿಸುವಾಗ ಜನದ ನಿರೀಕ್ಷೆ ಮಾಡ್ತಾರೆ. ಒಂದು ವೇಳೆ ಅರುಣ್ ಸರ್ ಒಂದು ವೇಳೆ ಆ ಸಂದರ್ಭ ಇನ್ನೊಂದು ಸರಿ ಆ ಪ್ರಸಂಗವನ್ನು ಮಾಡುವ ಅಲ್ಲ ಸರ್, ಒಂದು ನಿಮಿಷ ಇನ್ನು ಅದೇ ಪ್ರಸಂಗವನ್ನು ಇನ್ನೊಂದು ಕಡೆಯಲ್ಲಿ ಮಾಡುವಾಗ ಒಂದು ವೇಳೆ ಆ ವೇಷಧಾರಿಗೆ ಬರ್ಲಿಕ್ಕೆ ಆಗದಿದ್ರೆ, ಅವನು ಅವತ್ತು ವೇಷಕ್ಕೆ ಅವನು ಬರ್ಲಿಲ್ಲ, ಯಕ್ಷಗಾನಕ್ಕೆ ಬರ್ಲಿಲ್ಲ, ಇನ್ನೊಬ್ಬ ಮಾಡಿದಾಗ ಆಯಗಂಡ ದರ್ಶನ ಬೈದಿದ್ದ ಅಂತ ಹೇಳ್ತಾರೆ. ಅಲ್ಲ, ಈಗ ಪ್ರಶ್ನೆ ಬರ್ತದೆ. ಇಬ್ಬರು ತಜ್ಞರಾಗಿ ಒಳ್ಳೆ ಮಾತನಾಡ್ತಾ ಇದ್ದಾರೆ. ಯಕ್ಷಗಾನದಲ್ಲಿ ಅನೇಕ ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ಯಕ್ಷಗಾನ ಎಂದು ಒಂದು ಅಗ್ಗದ ಪ್ರಚಾರಕ್ಕೆ ಸಿಕ್ಕಿದೆ. ಈಗ ಕಾರಣ ಇದು ವಾಣಿಜ್ಯವಾಗಿ ಬೆಳವಣಿಗೆ ಆದ್ದು. ಟೆಂಟ್ ಮೇಳ, ಡೇರೆ ಮೇಳ ಆದಾಗ ಹೊಸ ಹೊಸ ಪ್ರಸಂಗಗಳಂತಂದು ಜನರನ್ನು ಆಕರ್ಷಣೆ ಮಾಡಬೇಕು. ಟಿಕೆಟಿನ ಆಟ ಆಗಬೇಕಿದ್ರೆ ಜನರು ಬರಬೇಕು. ಜನರು ಬಂದರೆ ಮಾತ್ರ ಅದು ನಡೀತದೆ, ಮುಂದೆ ಮೇಳ ಮುಂದೆ ಹೋಗ್ತದೆ. ಆ ಸಂದರ್ಭದಲ್ಲಿ ಈ ತುಳು ಪ್ರಸಂಗಗಳನ್ನು ತುರುಕಿದ್ರು. ಇದಕ್ಕೆ ಜನಸಾಮಾನ್ಯರು ಬಂದು ಅದರ ರಸಾನುಭವವನ್ನು ಪಡೆಯುತ್ತಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಬರ್ತಾರೆ. ಈಗ ನೋಡಿ, ಎಲ್ಲಿ ಬೇಕಾದರೂ ನೋಡಿ ಯಕ್ಷಗಾನ ಪ್ರದರ್ಶನ ಆಗೋಲ್ಲಿ ಕೆ ಬೇಜವರು ಇರ್ಬೋದು, ಅರುಣ್ ಉಳ್ಳಾರ ಇರ್ಬೋದು, ಇವರು ಮನೆಯಲ್ಲಿ ಟಿವಿಯಲ್ಲೇ ನೋಡುದು ಹೊರತು ಈಗ ಹೊರಾಂಗಣಕ್ಕೆ ಬಂದು ಆಟ ನೋಡುವುದನ್ನು ಕಡಿಮೆ ಮಾಡಿದ್ದಾರೆ. ಉದಾಹರಣೆಗೆ ಸಂಖ್ಯೆ ಕಡಿಮೆ ಆಗಿದೆ. ಆದರೆ ಅಲ್ಲಿ ಬಂದು ನೋಡಿ, ಒಂದು ಕಾರ್ಯಕ್ರಮ ಆಗುವಲ್ಲಿ ಬಂದು ನೋಡಿದಾಗ ಸಾಮಾನ್ಯರು ಹೆಚ್ಚು ಸಂಖ್ಯೆಯಲ್ಲಿ ಇರ್ತಾರೆ. ಅವರಿಗೆ ಹತ್ತಿರ ತಲುಪುವುದು ಇಂಥದ್ದೆಲ್ಲ, ಆಕರ್ಷಿಸಲ್ಪಡ್ತಾರೆ. ಅವನ ಊರಿನಲ್ಲಿ ಇದೊಂದು ಯಕ್ಷಗಾನ ಬಾರಿ ಒಳ್ಳೆದುಂಟು, ಅದರಲ್ಲಿ ದೈವಾವೇಶ ಇದೆ, ನೈಜ ದೈವವೇ ಬರ್ತದೆ, ಈ ಪ್ರದರ್ಶನ ನಮ್ಮೂರಿನಲ್ಲಿ ಮಾಡಿಸುವ ಒಂದು ತಂಡ ತಯಾರಾಗ್ತದೆ. ಹೀಗೆಲ್ಲ ಇದೊಂದು ಬೆಳವಣಿಗೆ, ಆರೋಗ್ಯದಾಯಕವಾದ ಬೆಳವಣಿಗೆ ಅಲ್ಲ. ಯಕ್ಷಗಾನಕ್ಕೆ ಹೇಳುದಿದ್ರೆ ಇದೊಂದು ಮಾರಕ ಸ್ವರೂಪ. ನಾಟ್ ಓನ್ಲಿ ಸರ್ ಯಕ್ಷಗಾನ, ಬಹುಶಃ ಭೂತಾರಾಧನೆಗೂ ಕೂಡ ಇದು ತೊಡಕನ್ನ ತರುತ್ತೆ ಅನ್ನೋ ನನ್ನ ಭಾವನೆ. ಭೂತಾರಾಧನೆಗೆ ತೊಡಕಲ್ಲ. ಒಂದು ವಿಚಾರ ಭೂತಾರಾಧನೆ ನಂಬಿಕೆ ನೋಡಿ. ಉದಾಹರಣೆಗೆ ಕೋಟಿ ಚೆನ್ನಯ್ಯರು
ಪೇಜಾವರ್ರೆ ಹೌದು ಹೌದು ಕೋಟಿ ಚೆನ್ನಯ್ಯನ ಪ್ರಸಂಗ, ಕೋಟಿ ಚೆನ್ನಯ್ಯನ ಕತೆ ಓದುವವರು ಕೆಲವೇ ಮಂದಿ. ಹೌದು ಹೌದು ಅವರ ನೈಜ ಬದುಕು, ಅವರ ಚಿತ್ರಣ, ಅವರು ಮಾಡಿದಂತಹ ಸಾಧನೆ ಸಾಹಸಗಳು ಯಕ್ಷಗಾನದ ಮೂಲಕ ಮಾತ್ರ ಜನರಿಗೆ ಪರಿಚಯ ಆಯಿತು. ಗರಡಿ ಅಂತ ಇತ್ತು, ವೈದ್ಯರ ನೇಮ ಅಂತ ಆಗ್ತಿತ್ತು. ಹಾಗೆಯೇ ಎಲ್ಲೋ ಮೂಲೆಯಲ್ಲಿ ಗುಡ್ಡದಲ್ಲಿದ್ದಂತಹ ದೈವಗಳನ್ನು ಒಬ್ಬ ಕವಿ ಪ್ರಸಂಗ ರೂಪದಲ್ಲಿ ರಚನೆ ಮಾಡಿ ಆ ದೈವದ ಸಾಮರ್ಥ್ಯ, ಆ ದೈವದ ಕಾರಣಿಕ ಇದನ್ನು ರಂಗದಲ್ಲಿ ಯಕ್ಷಗಾನದಲ್ಲಿ ನೈಜವಾಗಿ ತೋರಿಸಿದಾಗ ಅವರಿಗೆ ಅದರಲ್ಲಿ ಭಕ್ತಿ ನಿಜ ನಿಜ. ನಾನು ಹೇಳಿರುವಂತದ್ದು ತಾವು ಹೇಳಿದ್ರಿ, ಈ ಹಿಂದೆ ಮಾಡಿದ್ರಿ ಕಲ್ಲುಟ್ಟಿ ಪಂಚುರುಳಿ ದೈವವನ್ನ, ಜೊತೆಗೆ ನಾನು ಇಲ್ಲಿ ನೋಡಿದಾಗ ಕೊರಗಜ್ಜಿ, ನಮ್ಗೆ ಶ್ರದ್ಧೆ ಭಕ್ತಿ ಕತೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಆದ್ರೆ ಅಲ್ಲಿ ಆವೇಶ ಬರುವಂತಹ ವಿಧಾನ ನೋಡಿದಾಗ, ಮತ್ತೊಂದು ವ್ಯಕ್ತಿ ಕೋಲಕ್ಕೆ ನೇಮಕ್ಕೆ ಹೋದಾಗ ಆ ದೈವದ ಆವೇಶವನ್ನ ನೋಡಿದಾಗ, ಇಲ್ಲಿ ನಾನು ಹೇಳುವಂತದ್ದು ಆ ಆವೇಶ ಈ ವೇಷವನ್ನ ನಾವು ಕಂಪ್ಯಾರಿಸನ್ ಮಾಡುವಂತಹ ಮಟ್ಟಿಗೆ ನಾವು ಬೆಳಿತೀವಿ. ಯಕ್ಷಗಾನದಲ್ಲಿ ಮಾಡ್ಲಿ, ಕೊರಗಜ್ಜನ ಮಾಡ್ಲಿ, ಪಂಜುರ್ಲಿ ಮಾಡಿ, ಗುಡ್ಗೆ ಚಾಮುಂಡಿ ಮಾಡ್ಲಿ, ಇಲ್ಲಿ ಆವೇಶ ದೈವದ ರೀತಿಯಲ್ಲಿ ವರ್ತಿಸುವಂತಹ ವಿಧಾನ ನೇಮ ಆಗುವಲ್ಲಿ ಆಗುವ ಹಾಗೆ ಇಲ್ಲಿ ಮಾಡಬಾರ್ದು. ವೇಷಭೂಷಣ ಮಾಡಿಕೊಂಡು ಅಲ್ಲಿ ನೋಡುದು ಏನನ್ನ ಮತ್ತೆ ಅದೇ ಪ್ರಶ್ನೆ ನನಗೆ ಹೇಳುವಂತದ್ದು. ಅಲ್ಲಿ ಯಾವ ರೀತಿ ಇದೆ ಆವೇಶ, ಅಲ್ಲಿ ಯಾವ ರೀತಿ ನೇಮದಲ್ಲಿ ಕುಡಿಯುವಂತದ್ದು ದೈವ, ಅದೇ ರೀತಿ ಕುಡಿಯುವಂತದ್ದು ಇಲ್ಲಿ. ಯಕ್ಷಗಾನದ ದೈವದ ಸ್ವರೂಪ ಬೇರೆ ಇತ್ತು, ಬೇರೆ ಈಗ ಇತ್ತೀಚೆಗೆ ಅದನ್ನು ಬದಲು ಮಾಡಿ. ಉದಾಹರಣೆಗೆ ಧರ್ಮಸ್ಥಳ ಮೇಳದಲ್ಲಿ ನೋಡಿ, ಎಷ್ಟು ಚಂದ ಯಕ್ಷಗಾನದ ರೂಪದಲ್ಲಿ ಮಾಡಿದ್ದಾರೆ. ನಾನಿದನ್ನು ಈ ಮೊದಲೇ ಖಂಡಿಸಿದ್ದೇನೆ. ಕೊರಗಜ್ಜನ ಪಾತ್ರವನ್ನು ಕೊರಗಜ್ಜನ ನೇಮದಲ್ಲಿ ಮಾಡಿದ ಹಾಗೆ ಮಾಡಬೇಡಿ, ಆ ಸ್ವರೂಪ ಬರಲಿ ಒಂದು ಯಕ್ಷಗಾನದ ವೇಷಭೂಷಣ ಮಾಡಿ. ಅಂದ್ರೆ ಅಲ್ಲಿ ಏನಾಗಿದೆ ಅಂದ್ರೆ ಸರಪಾಡಿ ಅವರೇ, ಇಲ್ಲಿ ಕೊರಗಜ್ಜನ ವೇಷವನ್ನು ತಂದಾಗ ಯಾವಾಗ ಅವನು ಮುಟ್ಟಳೆಯನ್ನು ಇಟ್ಟನ ಆವಾಗ ನೇರವಾಗಿ ಕೊರಗಜ್ಜನಿಗೆ ಹೋಗಿ ಆಯ್ತು, ತಟ್ಟೆ ಆಗ್ತದೆ. ಯಾವಾಗ ಕಪ್ಪು ಬಣ್ಣವನ್ನು ಅಲ್ಲಿ ಉಪಯೋಗ ಮಾಡ್ತಾರ ಆವಾಗಲೇ ಕೊರಗಜ್ಜನಲ್ಲಿ ಹೋಗಿ ತಟ್ಟೆ ಆಯ್ತು ನಮ್ಗೆ. ಅದರ ಬದಲಿಗೆ ಏನು ಆ ಹೊಸ ಆವಿಷ್ಕಾರಗಳನ್ನು ಮಾಡಿ ಅದನ್ನು ತರುವಂತ ಪ್ರಯತ್ನವನ್ನು ಮಾಡ್ಬೇಕಂತ ಹೇಳುದು ಯಕ್ಷಗಾನಕ್ಕಾಗುವಾಗ. ಅಂದ್ರೆ ದೈವಾರಾಧನೆಯಲ್ಲಿ ಅದರದ್ದೇ ಆದಂಥ ಪ್ರಕ್ರಿಯೆಯಲ್ಲಿ ಅದು ತೊಡಗಿಸ್ಕೊಳ್ಳೇಬೇಕು ನಾವು. ಅಲ್ಲಿರುವಂತಹ ಎಲ್ಲ ನಮ್ಮ ಸ್ವಾಮಿ ನಿಷ್ಠೆಗಳಲ್ಲಿ ಏನಿದೆ ಅದೆಲ್ಲವೂ ಬೇಕು ನಮ್ಗೆ. ಆದ್ರೆ ಇಲ್ಲಿ ಬರುವಾಗ, ಯಕ್ಷಗಾನಕ್ಕೆ ಬರುವಾಗ, ನಾಟಕಕ್ಕೆ ಬರುವಾಗ ಇಲ್ಲಿ ಸ್ವರೂಪ ಬದಲಾವಣೆ ಆಗ್ಬೇಕು ಅಂತ ಹೇಳುದು ನಾವು. ಸ್ವರೂಪ ಬದಲಾವಣೆ ಆಗ್ಬೇಕು. ಹೌದು, ಖಂಡಿತವಾಗಿ ಬದಲಾವಣೆ. ಯಾಕೆಂತ ಹೇಳಿದ್ರೆ ಯಾರು ಮಾಡ್ಬೇಕು? ಪ್ರಜ್ಞಾವಂತ ಪ್ರೇಕ್ಷಕರು ಮಾಡ್ಬೇಕು. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ಒಂದು ಟ್ರೆಂಡ್ ಇದೆ ಈಗ. ಈ ಟ್ರೆಂಡ್ ಏನಂತ ಹೇಳಿದ್ರೆ, ಈಗ ಯಕ್ಷಗಾನದಲ್ಲಿ ಒಂದಷ್ಟು ಯಕ್ಷಗಾನ ಒಂದು ಕ್ಲಿಕ್ ಆದ ಕೂಡಲೇ ಅದೇ ರೂಪದ ಯಕ್ಷಗಾನ ಬರುವಂತದ್ದು. ಒಂದು ಪ್ರಸಂಗ ಕ್ಲಿಕ್ ಆಯ್ತು, ಅದು ಭಾರಿ ಅಡ್ಡಡ್ಗೆ ಅಂತ ಹೇಳಿಕೊಂಡು ಆ ನಂತರ ಅದೇ ರೂಪದ ಯಕ್ಷಗಾನ ಬರೋದಕ್ಕೆ ಪ್ರಾರಂಭ ಆಯ್ತು. ಒಂದು ನಾಟಕ ಆ ರೂಪದಲ್ಲಿ ಬಂದಂತ ನಾಟಕ ಕ್ಲಿಕ್ ಆದ ಕೂಡಲೇ ಬೆನ್ನಿಗೆ ಅಂಥದ್ದೇ ನಾಟಕಗಳು ಬರ್ಲಿಕ್ಕೆ ಶುರುವಾಯಿತು. ಈಗ ಬಹಳ ಪ್ರಸ್ತುತವಾಗಿ ನಡೆಯುವಂತ ಕಾಲಘಟ್ಟ, ಈ ಕಾಲಘಟ್ಟದಲ್ಲಿ ನಡೀತಾ ಇದೆ. ಇದು ಇವತ್ತಿಗೂ ನಡೀತಾ ಇದೆ. ಇವರು ಒಬ್ಬರು ಮಂತ್ರದೇವತೆ ಮಾಡಿದ್ರೆ ಒಬ್ಬ ಕಲ್ಲುಟ್ಟಿ ಮಾಡ್ತಾರೆ, ಮತ್ತೊಬ್ಬ ಇನ್ನೊಂದು ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ. ಒಮ್ಮೆ ಹಾಗೆ ಕ್ಷೇತ್ರ ಮಹಾತ್ಮೆಯ ವಿದ್ಯಮಾನ ನಡೀತಿತ್ತು ಎಲ್ಲಾ ಕಡೆ. ಕ್ಷೇತ್ರ ಮಹಾತ್ಮೆ, ಹೌದು, ಕ್ಷೇತ್ರ ಮಹಾತ್ಮೆ ಒಂದು ಕಾಲದಲ್ಲಿ ಇತ್ತು. ಆ ಕ್ಷೇತ್ರ ಮಹಾತ್ಮೆ ಇವಾಗ ಕಡಿಮೆ ಆಗಿದೆ. ಆ ಕ್ಷೇತ್ರ ಮಹಾತ್ಮೆ ಇವಾಗ ಕಡಿಮೆಯಾಗಿ ಮೂವರಲ್ಲೂ ನಾನು ಕೇಳುವಂತದ್ದು, ಮೂವರಲ್ಲೂ ಗಣ್ಯ ವ್ಯಕ್ತಿಗಳು ಕೇಳುವಂತ ಪ್ರಶ್ನೆ ಇಲ್ಲಿ, ಯಕ್ಷಗಾನದಲ್ಲಿ ಭೂತಾರಾಧನೆ ಅಥವಾ ದೈವಾರಾಧನೆಯ ಪ್ರಸಂಗಗಳನ್ನ ಆಡಿಸುವಂತದ್ದು ಇದು ಕೂಡ ಚರ್ಚೆಗೆ ಕಾರಣವಾಗಿರುವಂತ ಪ್ರಸಕ್ತ ಕಾಲಘಟ್ಟದಲ್ಲಿ ಸರಿಯ ತಪ್ಪು ಅನ್ನೋ ವಿಚಾರ ಬರುತ್ತೆ. ಏನ್ ಹೇಳ್ತೀರಾ ಅರುಣ್ ಅವರೇ? ಹಾಗೇನಿಲ್ಲ. ದೈವಾರಾಧನೆ, ಈಗ ಅಶೋಕಣ್ಣ ಹೇಳಿದಾಗ ದೈವಾರಾಧನೆಯ ಕಥನಗಳು ಅದು ಯಕ್ಷ ಅಭಿವ್ಯಕ್ತಿಗೆ ಒಳಗೊಳ್ಳೋದು ತೀರಾ ತಪ್ಪೇನಿಲ್ಲ. ಕಲಾಭಿವ್ಯಕ್ತಿಯ ಬೇರೆ ಬೇರೆ ಸಾಧ್ಯತೆಗಳು ಅದು ಎಲ್ಲ ಈ ಭಾಗ ಅಂತಲ್ಲ, ಉತ್ತರ ಕರ್ನಾಟಕದ ಭಾಗದ ಅನೇಕ ಜನಪದ ಕಥನಗಳು ಕೂಡ ಕಾವ್ಯ ರೂಪದಲ್ಲೋ, ಕಥನ ರೂಪದಲ್ಲೋ, ಕಾದಂಬರಿ ರೂಪದಲ್ಲೋ, ಯಕ್ಷಾಭಿವ್ಯಕ್ತಿಯ ಸಿನಿಮಾ ರೂಪ ತನಕ ಅದು ತಲುಪಿದೆ. ಅದು ತಪ್ಪೇನಲ್ಲ. ಆದ್ರೆ ಅದರ ಚೌಕಟ್ಟನ್ನು ಮೀರಿ ಹೋಗಬಾರ್ದು, ಮೂಲಾರ್ಥಕ್ಕೆ ಪೆಟ್ಟು ಬೀಳದ ಹಾಗೆ ನೋಡಿಕೊಳ್ಳುವುದು ಅದು ಅದನ್ನು ವಹಿಸಿಕೊಂಡವನ ಜವಾಬ್ದಾರಿ. ಇನ್ನು ಇಲ್ಲಿ ಇನ್ನೊಂದು ತಮಾಷೆ ವಿಷಯ ಏನಂದ್ರೆ, ಬೇಜಾರಣ್ಣನಿಗೆ ಗೊತ್ತಿರ್ಬೋದು, ನಾವು ತೀರಾ ಯಕ್ಷಗಾನವನ್ನು ಮಾತ್ರ ದೂರುವ ಹಾಗಿಲ್ಲ. ದೈವಾರಾಧನೆ ಎನ್ನುವಂಥದ್ದು ಯಕ್ಷರಂಗದೊಳಗೆ ಪ್ರವೇಶ ಮಾಡಿ ಅದು ಆವರಿಸಿಕೊಂಡು ಅದರ ಮೂಲ ಸ್ವರೂಪವನ್ನು ತಂದಿದೆ. ಎಷ್ಟೋ ಕಡೆ ಯಕ್ಷಗಾನದ ವೇಷಭೂಷಣ ದೈವಾರಾಧನೆಗೂ ಬಂದಿದೆ. ಒಂದು ಎಕ್ಸಾಂಪಲ್ ಹೇಳ್ತೇನೆ. ಕೆಲವು ಸ್ತ್ರೀ ಶಕ್ತಿಗಳನ್ನು ಇಟ್ಟುಕೊಳ್ಳೋ, ಸ್ತ್ರೀ ಶಕ್ತಿಗೆ ಕಿರೀಟ ಏನಂದ್ರೆ ಇರ್ಲೇ ಇಲ್ಲ. ಹೌದೌದು, ಸ್ತ್ರೀ ಶಕ್ತಿಗೆ ಯಾವುದಂದ್ರೆ ನಾನು ಹೆಸರು ಹೇಳಲಿಕ್ಕೆ ಹೋಗುದಿಲ್ಲ. ಸ್ತ್ರೀ ಶಕ್ತಿಗೆ ಕಿರೀಟ ಏನು ಅಂತ ಇರ್ಲೇ ಇಲ್ಲ. ನಿಮ್ಮ ಸಾಂಪ್ರದಾಯಿಕವಾದಂತಹ ಒಂದು ಆ ದಿನಗಳ ವೇಷಗಳನ್ನು ನೋಡಿದ್ರೆ ಅದರ ಒಂದು ಪ್ರತಿ ಒಂದು ವಿಭಾಗಗಳು ಕೂಡ ಅದು ಇಡೀ ಒಂದು ಕಾಸ್ಟ್ಯೂಮ್ಸ್, ಅಲ್ಲಿ ಬಳಕೆ ಮಾಡುವಂತ ವಸ್ತುಗಳು ಇರ್ಬೋದು, ಅಥವಾ ಹೌದಾ ಈಗ ಎಲ್ಲವೂ ದೇವಿಯ ಶೈಲಿಯಾಗಿದೆ. ಕಲ್ಲುಟಿ ಅದಕ್ಕೆ ಬಣ್ಣ ಇದೆ, ಬಣ್ಣ ಮುದ್ರೆ ಎಲ್ಲ ಹಾಕುವುದು.
ಈಗ ಶ್ರೀದೇವಿ ನಮ್ಮ ದೇವಿ ಮಾತ್ಮೆಯಲ್ಲಿ ದೇವಿ ಪಾತ್ರ ಹೇಗೆ ಸ್ತ್ರೀ ಪಾತ್ರ ಎಲ್ಲ ಹಾಗೆ ಆಗಿಬಿಟ್ಟಿದೆ. ಸ್ತ್ರೀ ಪಾತ್ರ ಎಲ್ಲ ಹಾಗೆ ಅಂದ್ರೆ ಇನ್ನು ಆ ನೆರಿಗೆಯ ಲಂಗಗಳು ಬರ್ತದೆ ನೋಡಿ, ಅದು ಎಲ್ಲಾ ಸ್ತ್ರೀ ದೈವಗಳಿಗೂ ಅದು ಸಾಮಾನ್ಯವಾಗಿ ಅಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ದೈವ ಕಲದಲ್ಲೂ ಹಾಗೆ ಆಗಿದೆ. ಅದು ವಿಚಿತ್ರ. ಇದರಲ್ಲಿ ಮಾತ್ರ ಅಲ್ಲ, ದೈವ ಕಲದಲ್ಲಿ ಕೂಡ ಸಾಮಾನ್ಯವಾಗಿ ಅಣಿ ಕಟ್ಟುತ್ತಿದ್ದ ಇದು ಕೂಡ. ಇದ್ರ ಬಗ್ಗೆ ಅರುಣ್ ಸರ್, ಇದ್ರ ಬಗ್ಗೆ ಬಹಳ ತೀವ್ರವಾದಂತಹ ಚರ್ಚೆ ಬೇಕು. ಇದಕ್ಕೆ ಒಳ್ಳೆ ರೀತಿಯ ತೀರ್ಮಾನಗಳು ಬೇಕು ಮುಂದಿನ ದಿನಗಳಲ್ಲಿ. ಹೌದು, ಈ ರೀತಿಯ ಎಲ್ಲ ಒಂದಕ್ಕೊಂದೊಂದು ಫಲಾಯನವಾದಗಳು ಆಗುವಂತದ್ದು, ಒಂದಕ್ಕೊಂದು ಅನುಸರಿಸಿಕೊಂಡು ಹೋಗುವಂತದ್ದು, ಈ ರೀತಿ ಇರುವುದಕ್ಕೆ ಒಂದು ತೀವ್ರವಾದಂತಹ ಚರ್ಚೆ, ತೀವ್ರವಾದಂತಹ ತೀರ್ಮಾನಗಳು ನಮಗೆ ಖಂಡಿತವಾಗಿ ಬೇಕಾಗಿದೆ. ಸಾಮಾನ್ಯವಾಗಿ ಒಂದು ಜರತಾರಿ ಸಾರಿಯನ್ನು ಹುಟ್ಟ ಅನೇಕ ದೈವಗಳ ಸ್ವರೂಪಗಳಿತ್ತು. ಅದು ಒಂದು ದೇವಿ ದೆತ್ತಿ ಮಾಯಂದಾಲಿನಿಂದ ತೊಡಗಿ ಅಲ್ಲಿಂದ ಅನೇಕ ದೈವಗಳಿಗೆ ಅದೇ ಕ್ರಮ ಇತ್ತು. ಈಗ ಈ ನೆರಿಗೆ ಲಂಗಗಳನ್ನು ನೀವು ಗಮನಿಸಿದ್ರೆ ಅದು ಶುದ್ಧವಾಗಿ ದೇವಿ ಮಹಾತ್ಮೆಯ ದೇವಿಯರ ಪ್ರಭಾವದಿಂದಲೇ ಬಂದಿರುವಂಥದ್ದು. ಅಲ್ಲಿ ಇನ್ನು ಸ್ವಲ್ಪ ಕಾಸರಗೋಡು ಭಾಗಕ್ಕೆಲ್ಲ ಬಂದ್ರೆ ಆ ಭುಜಕೀರ್ತಿಗಳನ್ನೆಲ್ಲ ಬಳಸ್ತಾರೆ. ಭುಜಕೀರ್ತಿಗಳನ್ನು ಕೆಲವು ದೈವಾರಾಧನೆಗೆ ಬಳಸ್ತಾರೆ. ಅದನ್ನು ನೋಡುವಾಗ ಕೆಲವೊಮ್ಮೆ ಬೇಸರ ಆಗ್ತದೆ ಜನರಿಗೆ. ನೈಜತೆ ಯಾವುದನ್ನು ಶ್ರೀಮಂತಗೊಳಿಸುವ ಪ್ರಯತ್ನವೂ ನನಗೆ ಅರ್ಥ ಆಗುದಿಲ್ಲ. ನಾನು ಹೇಳುವ ಅರುಣ್ ಸರ್ ಹೇಳಿದ ಹಾಗೆ ನೋಡಿ, ಈಗ ಯಕ್ಷಗಾನ ಇರ್ಬೋದು, ನಾಟಕ ಇರಬಹುದು, ಅದರಲ್ಲಿ ದೈವಿಕತೆಯನ್ನು ತರುವಂತದ್ದು ತಪ್ಪಲ್ಲ, ಖಂಡಿತ ತಪ್ಪಲ್ಲ. ಆಸ್ ಇಟ್ ಈಸ್ ಅಲ್ಲಿದ್ದ ಹಾಗೆ ಇಲ್ಲಿ, ಅಲ್ಲಿ ಅಜ್ಜ ಏನ್ ಮಾಡಿದಾರೆ ಅದನ್ನ ಇಲ್ಲಿ, ಅಲ್ಲಿ ಗುಳಿಗ ಏನು ಮಾಡಿದಾರೆ ಅಂತದ್ದು ಇಲ್ಲಿ, ಅಲ್ಲಿ ಇನ್ನೊಂದು ದೈವ ಶಕ್ತಿ ಏನ್ ಮಾಡಿದ ಅದನ್ನ ಇಲ್ಲಿ, ಇಂಥದ್ದನ್ನು ಇಲ್ಲಿ ತರುವುದು ತಪ್ಪು ಅಂತ ಹೇಳಿದ್ರು ನಾವು. ಕಥೆಯನ್ನು ಹಾಗೆ ತರಬೇಕು. ಓಕೆ, ಇವರು ಅಶೋಕ್ ಶೆಟ್ಟಿ ಅವರು ಹೇಳಿದಾಗೆ ಗುರಿಕಾರರನ್ನ ಕರೆಯುವಂತದ್ದು, ಈ ರೀತಿ ಮಾಡುವಂತದ್ದು ಅದೆಲ್ಲ ತುಂಬಾ ಅತಿರೇಕಕ್ಕೆ ಹೋಗುತ್ತದೆ. ಅದು ಒಂದು ಸಂದರ್ಭದಲ್ಲಿ ಛದ್ಮವೇಷಗಳಲ್ಲಿ ನಡೀತಿದ್ದಂತಹ ಭಾಗಗಳು. ಒಂದು ಹಂತದಲ್ಲಿ ಬಹಳ ವರ್ಷಗಳ ಹಿಂದೆ, ಒಂದು 15-20 ವರ್ಷಗಳ ಹಿಂದೆ ಛದ್ಮವೇಷಗಳಲ್ಲಿ ನಡೀತಾ ಇತ್ತು. ಆವಾಗ ನಮ್ಗೆ ಹೇಗೆ ಅನಿಸ್ತದೆ? ಸಂದರ್ಭದಲ್ಲಿ ಅಗತ್ಯವಾಗಿ ಉಲ್ಲೇಖ ಮಾಡಬೇಕು. ಯಕ್ಷಗಾನವನ್ನೇ ಹೋಲುವಂತಹ ಕೇರಳದಲ್ಲಿ ಕಥಕ್ಕಳಿ ಉಂಟು. ಅನೇಕ ಕರೆಗಳು ಬರ್ತದೆ, ಒಂದು ಕರೆ ಸ್ವೀಕಾರ ಮಾಡ್ತಾರೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ಸರ್ ಬಾಲಚಂದ್ರ ರೈ ನಿತಿನ್ ಸಲ್ಯೂಟ್ ಯು. ಹಲೋ ಸರ್. ಇದನ್ನ ನಿರೂಪಣಕ್ಕೆ ನೀರಂಜಿ ಸಲ್ಯೂಟ್ ಏಪಲ ಬಾರಿ ಕ್ಲಾಸ್ ನಾಲೆಜ್ ಬಾತಿರ್ಬಾರ್ದು. ಐ ಆಮ್ ಸಲ್ಯೂಟ್ ಯು ಆಲ್ವೇಸ್. ಇದ್ರ ಬಗ್ಗೆ ಮೆಚ್ಚುಗೆ, ಧನ್ಯವಾದ ಸರ್, ಧನ್ಯವಾದ ಸರ್. ಏನೋ ಈ ಪ್ರಶ್ನೆ ಎಂಚಿದೆ ಗೊತ್ತಿಲ್ಲ ಸರ್. ಕೆ ಪೇಜಾವರ್ ಬುಕ್ಕ ಅಶೋಕ್ ಶೆಟ್ಟಿ ಸರಪಾಡಿ ಉಪನ್ಯಾಸಕರ ಮೇರಡ ಏನೊಂದು ಚೂರು ಆಧ್ಯಾತ್ಮಿಕದ ವಿಷಯ ಚೂರು ಎಲ್ಲಿ ವಿಷಯ ತೆರಿನಾಯಿ. ದಟ್ ಈಸ್ ಸಮಥಿಂಗ್ ಎಲ್ಸ್. ಏನ್ ಬಂದ ಅಲ್ಪ ದರ್ಶನ ಬರೋಡಂಡ, ದೇವಿನ ದರ್ಶನ ಬರೋಡಂಡ ಇಚ್ಚಿನಂಡ ಆ ಒಂಜಿ ಜಾಗೆಡು ದಾದಾಂಡಲ ಅಂದು ಬರೋಡು ಬಂದಂಡ ಆ ಜಾಗದ ಮಹಿಮೆ ದಾದಾಂಡಲ ದೈವದ ದಾದಾಂಡಲ ಒಂಜಿ ಶಕ್ತಿ ದಾದಾಂಡಲ ಆ ವಿಚಾರ ಬಸದಿಪ್ಪು ಅಂಚೆ ಬಸದಿಪ್ಪು ಅಂದು ಎನ್ನ ಒಂಜಿ ಅಭಿಪ್ರಾಯ ಅಂದು ಸತ್ಯ ಅಂತ ತೆರಿಯೋಣ. ಇಚ್ಚಿನಿಂದ ಆ ಜಾಗೆಡ್ ಒಂಜಿ ಆಟ ಗೊಬ್ಬನಾಗ ಒಂಜಿ ದೈವದ ದೈವಾರಾಧನೆ ದಾದಾಂಡಲ ಒಂಜಿ ಒಂಜಿ ಇದೆ ನಮ್ಮ ಕೆ ಬೇಜಾವರ್ನ ತೆರಿಯೋಣ್ಣಾರು ಎಂಕ್ ದಾದನ ಒಂಜಿ ಈ ಅಷ್ಟಮಗಳದು ದಾದನ ಒಂಜಿ ಆ ಜಾಗೆಡ್ ಒಂಜಿ ವೈಬ್ರೇಷನ್ ಉಂಟು. ಓಕೆ ಓಕೆ, ಇನ್ನೇನು ಬರತ್ತೆ ಸರ್? ವೈಬ್ರೇಷನ್ ಉಂಟು ಅಚ್ಚ ಇಚ್ಛ ಅಂದ್ರೆ ಅಂಚ ಚಾನ್ಸೇ ಇಚ್ಚಿನಿಗೆ ಎಷ್ಟೇ ಆರಾಧನೆ ಮಾಡ್ತದೆ ಹೆಂಚಿನೇ ಇದು ತೆಗೆಯುಂಡಲ್ಲ ಆ ಜಾಗೆದೊಂಜಿ ಆ ಜನಕ್ಕೂ ಆ ಜನರ ಪ್ರೇರಣೆ ಮಾಡ್ತದ ಜನ ಅಶೋಕ್ ಶೆಟ್ಟಿ ಏನ್ ಬಂದ್ರೆ ಇಚ್ಚಿನಿಂದ ಒಂದು ಪ್ರಶ್ನೆದಿಂದಲ್ಲ ಅಲ್ಪ ಎಲ್ಲೇ ಅವು ಸಮಥಿಂಗ್ ಎಲ್ಸ್. ಸರಿ ಸರ್, ಪಾತ್ರಿಗ ಸೊಲ್ಮೇಲೆ ಸರ್, ಧನ್ಯವಾದ ಧನ್ಯವಾದ ಸರ್. ಇರ್ನ ಅಭಿಪ್ರಾಯ ಕುಡಂಜಿ ಕಾಲರ್. ಹಲೋ ಸರ್, ನಮಸ್ತೆ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಿಖುಲು ಮಲ್ತೊಂದು ಪುನಃ ಚರ್ಚೆ ಉಂಟು ಮಸ್ತ್ ಆರೋಗ್ಯಕರವಾದ ಸುರುಕಾದ ಐಕೊಂಜನ್ನ ಸೊಲ್ಮೇಲು ಸರ್ ಸರ್ ಎಂಕ್ ಈ 3 ಜನ ಪಾತ್ರನ ಇಟ್ಲ ಒಂಜಿ 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 ನಿಜವಾಯಿನ ಅರ್ಥ ಉಂಟು ಅಂತ ಅಂತದ ಹೇಗೊಂದು ಕೇಂಟ
ದೈವಾರಾಧನದ ಕಲಟೆ ಉಪ್ಪೋಡು, ಯಕ್ಷಗಾನದ ಕಲಟೆ ಉಪ್ಪೋಡು. ಅವು ನಮ್ಮ ಮಾತೆಲ್ಲ ಒಪ್ಪೋಡು ಆಯ್ನ ಅಂಚಿತ್ತಿನ ಸತ್ಯ ಬೊಕ್ಕ ನನೊಂಜಿದಾದ ಅಂತ ಕೇಂಡ ತುಲೆ ಎಕಡೆ ನಿಕ್ಕುಲು ನಮ್ಮ ಸರಪಡೆ ಅಶೋಕ್ ಶೆಟ್ಟಿ ಪಂಡಿಲ ಕಲೆ ಈತ ಎಂಕುಲು ಕೋಟಿ ಚೆನ್ನೈನ ಕತೆ ಮಸ್ತ್ ಎಂಕ್ಲೆ ಪ್ರಚಲಿತ ಬೈದಿನಿ ಯಕ್ಷಗಾನ ಅಂತೂದೆ. ಅತ್ ನಮ್ಮ ಕೋಡ್ದಗು ತನಿಮಾನಿಗನ ಕತೆ ಎಂಕ್ಲಿಗೆ ಮಸ್ತ್ ಮನಸ್ಸಿಗೆ ಮುಟ್ಟಾತಿನಿ ಯಕ್ಷಗಾನ ಅಂತೂದೆ. ಆ ಯಕ್ಷಗಾನದ ಚೌಕಟ್ಟು ಏಪ ಮುಟ್ಟ ನಮ್ಮ ದೈವನ ಕತೆ ಪುಣತ ಈತ ನಮ್ಮ ತುಳುನಾಡದಕ್ಕುಳ್ನಾತ್ ಕರೆಕ್ಟ್ ರಾಮಾಯಣ ಮಹಾಭಾರತನ ಪಾತ್ರ ವಾಮೂಲದ ಕೆಗ್ಲ ಬಂಗಾವ್ ದಾಯನೆಂದು ಕೆಂಡ ನಮ್ಮ ಯಕ್ಷಗಾನ ಆಟ ಮನಸ್ಸಿಗೆ ತೆಕೊಂಡ ಆನಡ್ದವರ ತುಳುನಾಡದ ದೈವಾರಾಧನದ ದೈವೋಲ್ನ ಕತೆಕುಲು ದೈವೋಲ್ನ ಆರಾಧನಾ ಕತೆಕುಲು ಹಿಡಿದಂಡ ಯಕ್ಷಗಾನ ಹುಡುಕೊಡು ಅಂಡ ಅವನ್ ಆರಾಧನೆದ ಒಂದ್ ಎಂಚಿನ ಅಭಿವ್ಯಕ್ತಿ ಉಂಡತೆ ಅವನ್ ಯಕ್ಷಗಾನ ಕನಪಿನ ಆಚೆ ಸರಿಯತ್ತೋದು ದನದಿಂದ ಕೆಂಡ ದುಂಬು ಯಕ್ಷಗಾನ ಬಪ್ಪನಡ್ ಕ್ಷೇತ್ರ ಗುಳಿಗೆ ಮೈಕ್ ಡ್ರೆಸ್ ಪಾರ್ದು ಬರಂದಿತ್ತೆ ಇತ್ತೆ ನಮ್ಮ ಬಪ್ಪನ ಕ್ಷೇತ್ರಾತ್ಮಕ ಗುಳಿಗೆ ಎಂಚ ದೈವಾರಾಧನೆದ ಕಲೆಕ್ಟ್ ಎಂಚ ಗುಳಿಗೆ ಬರ್ತದೆ ತಂಜೆ ಬರೋದು ಅಂಚಿತ್ತಿನ ವಾ ಕಾರಣಗಳ ಪಂಡ ಅವು ಅಕುಲ ಮನಸ್ಥಿತಿಗೆ ಬಿಡ್ತೇನೆ ಅಭಿವ್ಯಕ್ತಿಗೆ ಬಿಡ್ತೇನೆ ಆಂಡಲ ಯಕ್ಷಗಾನದ ಮೂಲ ಸತ್ವಡು ನಮ್ಮ ಎಡ್ಡೆ ಕಥೆಲ್ ಕೊರಿಯ ಬಂದಾಂಡ ಯಕ್ಷಗಾನ ಒಲಿಪುಂಡು ದೈವದ ಮಿತ್ತಲ ಭಕ್ತಿಲ ಯಕ್ಷಾಪುಣ ಬಂತೇನೆ ಚಿತ್ರ ಒಂಜಿ ಪಾತ್ರ ಬೊಕ್ಕ ನನೊಂಜಿ ಸೆಕೆಂಡ್ ಎಲ್ಲಿಯ ಪಾತ್ರದ ಆದಂದು ಕೇಳ ಈತ ಈ ಯಕ್ಷಗಾನದಲ್ಪ ದೈವಾರಾಧನದ ವೈಬ್ರೇಷನ್ ಉಪ್ಪುಜ ಅದು ಉಪ್ಪುಂಡ ಐಕ್ ಒಂಜಿ ಉದಾಹರಣೆ ಬಣ್ಣ ತಮಾಷೆಗ್ ಎತೋ ಕಡೆಕ್ಲೆಡಿ ಮಿಕ್ಲ ನಿಕುಲ್ ತೂಯರ್ಡ ದೇವಿ ಮಹಾತ್ಮ ಆಟ ಮಸ್ತ್ ಕಡಕ್ಲೆಡ ಜಾಗಿದ ಮಿತ್ ನಡಬಹುದು. ಕೆಲವು ದೇವಸ್ಥಾನದ ಬಳ್ಳಿಟ್ಟು ನಿಕುಲ್ನ ದೇವಿ ಮಹಾತ್ಮ ಆಟ ನಡಬಹುದು, ಕಟ್ಟಿ ಇಡೇ ನಡಬಹುದು ದೇವಿ ಮಹಾತ್ಮ ಆಟ ಮತ್ತೆ ಸ್ವಾಮಿದವರ ಅವು ಸರಿ ತಪ್ಪದ ಪ್ರಶ್ನೆ ಅವು ಒಂಜಿ ದೇವರ ಪಂಪನೊಂಜಿ ಅನುಭವವನ್ನು ನಮ್ಮ ಅನುಭವಿಸೋಡು ಆತೆ ಅವನ ಶಬ್ದ ರಸ ಗುಣಟು ಪಂಪನಂಚಿತ್ತಿನ ವಿಷಯನತ್ತು ಅನ್ನಡದವರ ದೈವಾರಾಧನೆ ಒರಿಯುಡು ಪಂದಾಂಡ ದೈವನ ಕತೆ ಒರಿಯುಡು ಪಂದಾಂಡ ಯಕ್ಷಗಾನದ ಚೌಕಟ್ಟು ಬೋಡು ಅಂಡ್ ಆರಾಧನಾ ಕ್ರಮನು ಯಕ್ಷಗಾನದ ಕನಪಿನ ಆತ ಸರಿಯತ್ತ ಪಂಪನಂಚಿತ್ತಿನ ಎಲ್ಲಿ ಆಯನ ಸರಿ ಸರಿ ಓಕೆ ಸರ್ ಸೊಲ್ಮೇಲೆ ಕುಡಂಜಿ ಕಾಲರ್ ಅಲ್ಲೇರ. ಹಲೋ ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ. ಹಲೋ ನಮಸ್ತೆ ಸರ್. ಹಲೋ ಹಾ ಸರ್ ನಮಸ್ತೆ ಸರ್. ಸರ್ ಮುರಳೀಧರ್ ಮಾತಾಡ್ತಿರೋದು ಉಡುಪಿಯಿಂದ ಮುರಳೀಧರ್. ನಮಸ್ತೆ ಸರ್. ಹೌದು, ನನ್ನ ತಂದೆಯವರು ಆಕ್ಚುಲಿ ಯಕ್ಷಗಾನದ ಪ್ರಸಾದನ ಅಂದ್ರೆ ಮೇಕಪ್ ಅದೆಲ್ಲ ಮಾಡ್ತಾ ಇದ್ರು. ಅದರಲ್ಲಿ ನಾನು ಸ್ವಲ್ಪ ಕೆಲವು ಕೇಳಲಿಕ್ಕಿದ್ದೇನೆ. ಏನಂತ ಹೇಳಿದ್ರೆ ಈಗ ಈ ಯಕ್ಷಗಾನದ ವೇಷಗಳು ಕೂಡ ಪರ್ಟಿಕ್ಯುಲರ್ಲಿ ಒಂದು ವೇಷಕ್ಕೆ ಇಂಥದೇ ಗೆರೆಗಳು ಇರಬೇಕು ಅಂತೆಲ್ಲ ಇದೆ. ಅದರಲ್ಲೂ ಕೂಡ ಬಹಳಷ್ಟು ನಾವು ವ್ಯತ್ಯಾಸ ಕಾಣ್ತೇವೆ. ಇನ್ನೊಂದು ಏನಂದ್ರೆ ಇತ್ತೀಚೆಗೆ ದೇವಿ ಮಹಾತ್ಮೆ ಯಕ್ಷಗಾನದಲ್ಲಿ ಈ ಮಹಿಷಾಸುರ ಹೋಗಿ ಕಂಬಕ್ಕೆ ಹೊಡೆಯುವುದು ತಲೆಯನ್ನ, ಅದೇನು ಬಹಳ ವಿಶೇಷ ಆಗ್ತದೆ. ಅದ ಕಂಬ ಮುದ್ರಿ ಒಂದು ಸರಿ ಬಿದ್ರೆ ಎಲ್ಲಿಯಾದ್ರೂ ಆಚೀಚಾಗಿ ಮತ್ತೆ ಯಕ್ಷಗಾನ ಅದು ಒಂದು ಅಪಭ್ರಂಶದ ಆಗ್ಬೋದು. ಈ ಹೊಡೆಯುವ ಪೆಟ್ಟಿನಲ್ಲಿ ಅವನ ತಾಕತ್ತಿಗೆ ಅನುಗುಣವಾಗಿ ಅವನು ಹೊಡೆದ್ರೆ ಅದೇನಾದ್ರು ಉದುರಿ ಬಿದ್ರೆ ಅದೇ ಮತ್ತೆ ಒಂದು ಅಪಭ್ರಂಶ ಆಗ್ಬೋದು. ಇನ್ನೊಂದು ಏನಂತ ಹೇಳಿದ್ರೆ, ನಾವು ಸಣ್ಣದಿರುವಾಗ ಕಟೀಲು ಮೇಳದ ಯಕ್ಷಗಾನದ ದೇವಿ ಪಾತ್ರಧಾರಿಗಳು ವಿಶೇಷವಾಗಿ ಒಂದು ಊಟ ಮಾಡಿ ಆ ನಿಷ್ಠೆಯಿಂದ ದೇವಿ ಪಾತ್ರವನ್ನ ನಿರ್ವಹಿಸ್ತಿದ್ರು ಅಂತ ನಾನು ಕೇಳಿದ್ದೇನೆ. ಮತ್ತೆ ನಾವು NITK ಕ್ಯಾಂಪಸ್ ನಲ್ಲಿ ಒಂದು ಸಾರಿ ಯಕ್ಷಗಾನ ನಡೆಯುವಾಗ ಒಬ್ಬರು ವೇಷಧಾರಿಗಳು ಅವರು ದೇವಿ ಮಹಾತ್ಮೆಯಲ್ಲಿ ದೇವಿ ಪಾತ್ರವನ್ನ ಮಾಡಿದ್ರು. ಆದ್ರೆ ಅವರು ಆಮೇಲೆ ಅವರಿಗೆ ಪ್ಯಾರಲೈಸ್ ಆಯ್ತು. ದೇವಿ ಪಾತ್ರಧಾರಿಗೆ ಆ ದೇವಿ ಇದನ್ನ ಮಾಡಿದಾಗ ಪ್ಯಾರಲೈಸ್ ಆಯ್ತು. ಬಿಕಾಸ್ ಆಮೇಲೆ ಅವರಿಗೆ ತಪ್ಪು ಏನು ಅನಿಸಿಕಿದ್ದ ಏನೋ ಗೊತ್ತಿಲ್ಲ, ಅವರು ಹೇಳಿದ್ರು ಏನಂತಂದ್ರೆ, ನನಗೆ ಅದು ನಾನು ಸರಿಯಾಗಿ ಆ ಪಾತ್ರ ನಿರ್ವಹಿಸಲಿಲ್ಲ, ಮತ್ತೆ ಆ ಕೊರತೆಯಿಂದಾಗಿ ನನಗೆ ಹೀಗೆ ಆಗಿದೆ ಅಂತ ಆಯ್ತು. ಸೊ ಆಗಿನ ಕಾಲಕ್ಕೆ ಕಟೀಲು ಮೇಳದ ದೇವಿ ಪಾತ್ರಧಾರಿಗಳು ಅಂದ್ರೆ ನಾವು ನೋಡಿದ್ದೇವೆ, ಒಂದು ಚಾಪೆಯ ಮೇಲೆ ಮಲಗುದು, ಒಂದು ಊಟ, ಈ ತರದ್ದೆಲ್ಲ ಪದ್ಧತಿಗಳಿತ್ತು. ಹಾಗೂ ದೈವಿಕ ಶಕ್ತಿಯನ್ನಲ್ಲಿ ಅವರು ಆಹ್ವಾನಿಸಿಕೊಂಡಾಗೆ ಮಾಡಿ ದೇವಿ ಪಾತ್ರವನ್ನು ಅಷ್ಟು ಪರಿಪೂರ್ಣವಾಗಿ ನಿರ್ವಹಿಸ್ತಾ ಇದ್ರು. ಈಗಿನ ಕಾಲದಲ್ಲಿ ಎಲ್ಲ ಅಂದ್ರೆ ಎಲ್ರು ವೇಷ ಹಾಕುದು. ಮತ್ತೆ ಈಗ ಸಾಮಾನ್ಯ ಸಂಭಾವನೆ ಕೂಡ 3,000 ಹತ್ರ ಒಬ್ಬ ಕಲಾವಿದನಿಗೆ ಇರ್ತದೆ, ಹೊರಗಿಂದ ಕರ್ಸ್ಕೊಂಡ್ರೆ ಹೀಗೆಲ್ಲ. ಸೊ ಅಂದ್ರೆ ಆ ಪ್ರೊಫೆಷನಲ್ ಇರುವವರಿಗೆ ಇದ್ದ ಗೌರವ ಈಗ ಹೊರಗಿನಿಂದ ಬಂದು ಈಗ ಆಂಗಿಕೆಗಳನ್ನ ಕಲ್ತು ಬಿಡ್ತಾರೆ, ಹೇಗೆ ವೇಷ ಮಾಡ್ಬೇಕು ಅನ್ನೋದು ಕಲಿತಾರೆ. ವೇಷಭೂಷಣಗಳನ್ನು ಹಾಗಂತ ನಂಗೆ ನೋಡಿದ್ರೆ ಈಗ ಬಡಗುತಿಟ್ಟಿನ ವೇಷದಲ್ಲಿ ಹೆಣ್ಣು ವೇಷಗಳನ್ನ ಮಾಡುವಾಗ ಅವರು ತುಂಬಾ ಸೌಂದರ್ಯವಾಗಿ ಅದನ್ನ ಪ್ರದರ್ಶನ ಮಾಡ್ತಾರೆ. ಆಮೇಲೆ ಅದು ಈಗ ನಮ್ಮ ತೆಂಕುತಿಟ್ಟಿನಲ್ಲಿ ಕೂಡ ಕಾಣ್ತಾ ಉಂಟು. ಆದ್ರೆ ಈ ದೈವ ವೇಷಗಳನ್ನ ಈ ದಾಣಿ ಹಾಕ್ಬೋದು, ಇನ್ನೊಂದು ಮತ್ತೊಂದು ಕಟ್ಟಿ ಮಾಡ್ತಾ ಇರೋದು ಅಷ್ಟು ಸರಿಯಾದ ಕ್ರಮವೇ ಅಲ್ಲ. ಮತ್ತೆ ಅದರಲ್ಲಿ ದೈವಿಕ ಒಂದು ಭಾವನೆ ಬರ್ತದೆ ಅನ್ನೋದು ನನ್ನ ದೃಷ್ಟಿಯಿಂದ ಅಷ್ಟು ಸಮಂಜಸ ಅಲ್ಲ. ಜಾನಪದೀಯವಾಗಿ ಅದು ಮಾಡಬಹುದು, ಆದ್ರೆ ಆ ವೇಷಗಳನ್ನ ಯಾಕೆ ಆ ರೀತಿ ಪ್ರಸ್ತುತ ಮಾಡ್ತಾರೆ? ಮತ್ತೆ ನಮ್ಮ ಯಕ್ಷಗಾನದವರು ಕೂಡ ಹೆಚ್ಚು ನಮ್ಮ ಜಾನಪದಕ್ಕಿಂತಲೂ ನಮ್ಮ ಪೌರಾಣಿಕ ಯಕ್ಷಗಾನಗಳನ್ನೇ ಹೆಚ್ಚು ಪ್ರಸ್ತುತಪಡಿಸಬೇಕು.
ಈ ನಾಟಕೀಯ ರೀತಿಯ ಅಥವಾ ಸಾಮಾಜಿಕ ಚಿಂತನೆಯ ಯಕ್ಷಗಾನಗಳನ್ನ ಆದಷ್ಟು ಹೊರಗಿಡಬೇಕು. ಆಗ ಇನ್ನೂ ಹೆಚ್ಚು ಮೆರುಗು ಬರುತ್ತದೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ದೊಡ್ಡ ದೊಡ್ಡ ಪಾತ್ರಧಾರಿಗಳು ಕೂಡ ಈ ಯಕ್ಷಗಾನದಲ್ಲಿ, ಈ ದೇವಿ ಮಹಾತ್ಮೆಯಲ್ಲಿ ಈ ಬ್ರಹ್ಮ ವಿಷ್ಣು ಮಹೇಶ್ವರ ಅವರು ಪರಸ್ಪರ ಮಾತುಗಾರಿಕೆ ಮಾಡುವಾಗ ಈಗ ಆ ಮಾತುಗಾರಿಕೆಗೆ ಹೆಚ್ಚು ಬೆಲೆ ಇಲ್ಲ. ಈ ಸಾಮಾಜಿಕ ವಿಷಯಗಳನ್ನ ಅಲ್ಲಿ ಮಾತಾಡೋದು. ಈಗ ನೀನು ಅಧಿಕ ಪ್ರಸಂಗ ಮಾತಾಡಬೇಡ ಅಂತ ಬ್ರಹ್ಮ ವಿಷ್ಣುವಿಗೆ ಹೇಳು. ಈ ಅಧಿಕ ಪ್ರಸಂಗ ಎಲ್ಲಿ ಬಂತು ಗೊತ್ತಿಲ್ಲ. ಆಮೇಲೆ ಈ ವಿಷಯಗಳನ್ನ ಪ್ರಸ್ತಾಪ ಮಾಡೋದು ಏನಂತಂದ್ರೆ, ಅಲ್ಲಿ ವಿಷಯ ಇಲ್ಲ. ವಿಷಯಗಳನ್ನ ಪ್ರಸ್ತಾಪ ಮಾಡೋದಂದ್ರೆ ಅವನು ಅದು ಶಿವಪುರಾಣದಲ್ಲಿದ್ರೆ ಅವನು ಮಹಾಭಾರತದ ಕಥೆ ಹೇಳುದಿಲ್ಲ. ವಿಷ್ಣುವಿಗೆ ಮಹಾಭಾರತದ ಕಥೆ ಪುರಾಣ ಆಗಿದ್ರೆ ಮಹಾಭಾರತದ ಕಲೆ ಎಲ್ಲಿ ಅನೇಕ ವಿಚಾರಗಳ ಬಗ್ಗೆ ತಾವು ಹೇಳಿದ್ದೀರಾ. ತಮ್ಗೆ ಗೊತ್ತಿದೆ ಯಕ್ಷಗಾನ ರಂಗದಲ್ಲಿ ಯಾವ ರೀತಿ ಆಗ್ತದೆ, ಏನು ಬದಲಾವಣೆಗಳಾಗ್ತಾ ಇದೆ. ತಾವು ಹೇಳಿದ್ರಿ ತಮ್ಮ ತಂದೆಯವರ ಬಗ್ಗೆಯೂ ಕೂಡ ಹೆಮ್ಮೆ ಇದೆ. ಅಭಿನಂದನೆಗಳು ಸರ್, ಧನ್ಯವಾದ. ಜೊತೆಗೆ ಅನೇಕ ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ. ಜೊತೆಗೆ ಇದರಲ್ಲಿ ಇನ್ನೊಬ್ರು ಹೇಳಿರುವಂತ ಒಬ್ರು ಕಮೆಂಟ್ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ದೀಪಕ್ ಹೆಗ್ಡೆ ಅನ್ನುವಂಥವ್ರು, ದೈವ ಪಾತ್ರಧಾರಿ ದೈವ ಆವೇಶಿತ ವ್ಯಕ್ತಿ ಯಕ್ಷರಂಗದಲ್ಲಿ ನಟಿಸಲೇಬಾರದು ಈ ರೀತಿ ಆದ್ರೆ ಅನ್ನುವಂತಹ ವಿಚಾರನ. ಯಾಕಂದ್ರೆ ಇಲ್ಲೂ ಕೂಡ ಒಂದು ವಿಚಾರ ಇದೆ. ಅಂದ್ರೆ ಜನಸಾಮಾನ್ಯ ವಿಚಾರದಲ್ಲಿ ಆ ವ್ಯಕ್ತಿಗೆ ಆವೇಶ ಬಂದಿದೆ, ದೈವಾವೇಶ ಬಂದಿದೆ, ಆ ವ್ಯಕ್ತಿ ತದನಂತರ ರಂಗಸ್ಥಳದಲ್ಲಿ ನಟಿಸ್ತಾ ಇದ್ದಾರೆ ಅಂತ ಬಂದಾಗ ಇಲ್ಲಿ ಭಾವನೆಗಳು ಮತ್ತೊಂದು ಜನಸಾಮಾನ್ಯ ಬಹಳ ಕಡಿಮೆ ಮಾತ್ರ ಅದು, ಅಂತದ್ದು ಬಹಳ ಕಡಿಮೆ. ನನ್ನ ಇದರ ಪ್ರಕಾರ ಯಾರು ದೈವ ದರ್ಶನ ಪಾತ್ರಿಗಳಿರ್ತಾರ ಅಥವಾ ದೈವಾರಾಧಕರಿರ್ತಾರ ಅಥವಾ ದೈವದ ಚಾಕರಿ ಮಾಡೋರು ಇರ್ತಾರ, ಯಕ್ಷಗಾನದ ಜೊತೆಯಲ್ಲಿ ತೊಡಗಿಸಿಕೊಂಡದ್ದು ಬಹಳ ಕಡಿಮೆ ಇರ್ಬೋದು. ಬೆರಳೆಣಿಕೆಯಷ್ಟು ಮಂದಿ ಇರ್ಬೋದು. ಇಲ್ಲಿ ದೈವ ಪಾತ್ರಧಾರಿ ಅಂದ್ರೆ ಈಗ ದೈವ ಪಾತ್ರಧಾರಿ ಅಂತ ಬಂದಾಗ ಈ ಯಕ್ಷಗಾನದಲ್ಲಿ ದೈವ ಪಾತ್ರಧಾರಿ, ಸರಿಯಾ, ಯಕ್ಷಗಾನದಲ್ಲಿ ದೈವ ಪಾತ್ರಧಾರಿ ಆತನಿಗೆ ದೈವಾವೇಶ ಬಂತು. ಅಲ್ಲ, ಒಂದು ವೇಳೆ ಆವೇಶ ಆಗುವಂತ ಮನಸ್ಥಿತಿ ಯಾರಾದ್ರೂ ಯಾಕಂದ್ರೆ ಇಲ್ಲಿ ಸರ್ ಭಾಗವಹಿಸಲೇಬಾರದು ಅಂತ ಅವರ ಮಾತು ಆ ರೀತಿ ಸ್ಪಷ್ಟ ಇದೆ. ಹೌದು, ಆ ರೀತಿ ಸ್ಪಷ್ಟ ಇದೆ. ಯಾಕಂದ್ರೆ ಅದು ನಿಜವಾದ ಒಳ್ಳೆ ಕಳಕಳಿ ಅದು. ಅವನ ಮನೋಧರ್ಮ ಹಾಗಿರ್ತದೆ. ಹೌದು, ಅದೇ 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 ಅವನನ್ನು ತಜ್ಞರಲ್ಲಿ ಕರ್ಕೊಂಡು ಹೋಗಿ ಅವನಿಗೆ ಚಿಕಿತ್ಸೆಯನ್ನು ಕೊಟ್ಟ. ತಮಾಷೆ ಮಾತಲ್ಲ. ಅಂದ್ರೆ ಈ ಭಾವಾತಿರೇಕಕ್ಕೆ ಹೋಗದಾಗಿ ದೈವ ಆವೇಶ ಎನ್ನುವ ರೀತಿಯಲ್ಲಿ ಅವ ಏನೋ ಮಾಡುವುದಕ್ಕೆ ಹೋಗಿ ಏನೋ ಆಗಿ ಹೋದ್ರೆ, ಅನಾಹುತ ಆದ್ರೆ ಅದಕ್ಕೆ ಆಸ್ಪದ ಕೊಡದೇ ಇರ್ಬೇಕಿದ್ರೆ ಅವನ ತಕ್ಷಣ ಮೊದಲೇ ಆವೇಶ ಬರುವ ಸೂಚನೆ ಇದ್ದಿದ್ರೆ ಅವಕಾಶ ಕೊಡ್ತಿರ್ಲಿಲ್ಲ ಅಂತ ನನಗೆ ಅನಿಸ್ತದೆ. ಅದು ಆ ತಕ್ಷಣಕ್ಕೆ ಆದದ್ದು ಇದು ಚರ್ಚೆಯ ವಿಷಯ. ಬಹುಶಃ ಈಗ ನಾವು ಮೊನ್ನೆ ನಡೆದಂತ ಪ್ರಕರಣದ ವಿಚಾರವಾಗಿ ಮಾತಾಡೋದಲ್ಲ. ಒಂದು ವೇಳೆ ಆ ರೀತಿ ಆವೇಶ ಒಮ್ಮೆ ಆಯ್ತು, ಈಗ ಆ ಇರುವರನ್ನೇ ಅವ್ರಿಗೆ ಇನ್ನೊಮ್ಮೆ ಅವಕಾಶವೇ ಕೊಡಬಾರದು ಅಂತ ಕೊಡಬಾರದು. ವೀಕ್ನೆಸ್ ವೀಕ್ನೆಸ್ ಗಿಂತ ಜಾಸ್ತಿ ಆದ್ರೆ ಆವೇಶ ಬಂತು. ಈ ಕಾಲದಲ್ಲಿ ಅದಕ್ಕೆ ಪ್ರೋತ್ಸಾಹ ಹೆಚ್ಚಾಗ್ತದೆ. ಅದೇ ಬೇಕಿದೆ. ಆವೇಶ ಬಂತು, ಆ ವ್ಯಕ್ತಿಗೆ ಮತ್ತೆ ವೇದಿಕೆಯಲ್ಲಿ ಹೋದಾಗ ಮತ್ತೆ ಆವೇಶ ಬಾರದಿರಬಹುದು ಅನ್ನುವಂತ ಏನಾಗಬಹುದು ಇವಾಗ. ಯಾಕಂದ್ರೆ ಸರ್ ಇಲ್ಲಿ ಏಪ್ರಿಲ್ ನಡೆದಂತಹ ಘಟನೆಗಳಲ್ಲಿ 10 ನಿಮಿಷಗಳ ಕಾಲ ಪ್ರೇಕ್ಷಕರು ಪಾತ್ರಧಾರಿಯನ್ನ ಹಿಡಿದಿಟ್ಕೊಡ್ತಾರೆ, ಆವೇಶ ನಿಲ್ಲುವುದಿಲ್ಲ. ಕೊನೆಗೆ ಚೌಕಿಯಿಂದ ದೇವರ ತೀರ್ಥವನ್ನ ತಂದು ಪ್ರೋಕ್ಷಣೆ ಮಾಡಿ. ಇಲ್ಲಿ ಒಂದು ಬಹಳ ಸ್ಪಷ್ಟ ಗಮನಿಸಬೇಕು. ಅಲ್ಲಿ ಕೂಡ ನಾನು ಅದನ್ನು ಇಲ್ಲ ಅಂತ ಹೇಳಿ ಅಲ್ಲಗೆಳೆಯುವುದಲ್ಲ ನೋಡಿ. ಅವನ ಕೈಯಲ್ಲಿ ಒಂದು ದೊಂದಿ ಉಂಟು, ಒಂದು ಅದು ಜೀಟಿಗೆಯ ದೊಂದಿಯ ಇನ್ನಿತರ ಯಾವ್ದಾದ್ರು ಇರ್ಬಹುದು. ಅದು ನೋಡಿ ಅದನ್ನು ಎಲ್ಲಿಯೂ ಕೂಡ ಮೈಗೆ ತಾಗಿಸಿಕೊಳ್ಳೇ ಇಲ್ಲ. ಯಾಕಂತ ಹೇಳಿದ್ರೆ ಅದು ಬಿಸಿ ವಿಷಯ. ಅದು ಅಲ್ಲ, ನಾವು ಅದನ್ನ ಗಮನಿಸಬೇಕು. ನಾವು ಅದನ್ನ ಯಾಕಂತ ಹೇಳಿದ್ರೆ ಅವ್ರು ಹೇಳೋದು ಸ್ವಪ್ರಜ್ಞೆ ಉಂಟು ಅಂತ. ಸ್ವಪ್ರಜ್ಞೆ ಉಂಟು ಅಂತ ಲೆಕ್ಕ ಆಯ್ತಲ್ಲ ನೋಡಿ. ಯಾಕಂತ ಹೇಳಿದ್ರೆ ಒಂದು ವೇಳೆ ಆ ರೀತಿ ಬೀಳುದಾದ್ರೆ ಆ ಬೆಂಕಿ ಸಮೇತ ಒಂದು ವೇಳೆ ಕೆಳಗೆ ಬೀಳ್ತಿದ್ರೆ ನಿಜವಾಗಿ ಬಂದಿದ ಏನೋ ಹೀಗೆಲ್ಲ ಇರ್ಬೋದು. ಅಥವಾ ಆ ಬೆಂಕಿಯನ್ನ ನೋಡಿ ಕೆಳಗಡೆ ಆ ದಂಡನ್ನು ಹಿಡಿದ್ರ ಬದಲಿಗೆ ಬೆಂಕಿಗೆ ಹಿಡಿಬೋದಿತ್ತಲ್ಲ, ಅದು ಕೈ ಕೊಡ್ಲಿಲ್ಲ. ಎಲ್ಲಿ ಕೂಡ ಕೈ ಮೀರ್ಬೇಕಿತ್ತು ಅಂತ ಅವರು. ಹೌದು, ಯಾಕಂತ ಹೇಳಿದ್ರೆ ಅಲ್ಲಿ ಸ್ವಾಪ್ರಜ್ಞೆಗಳು ಉಂಟು ನಮ್ಮಲ್ಲಿ. ಹೀಗೆ ಮಾಡಬಾರ್ದು, ಹೀಗೆ ಮಾಡಿದ್ರೆ ಹೀಗೆ. ಮತ್ತೆ ಆವಾಗ ಅಶೋಕನ ಒಂದು ಒಳ್ಳೆ ಮಾತು ಹೇಳಿದ್ರು, ತಮ್ಮ ಯಾವುದು ಪಾತ್ರಕ್ಕೊಂದು ಹೊಸ ರೂಪ ಕೊಡುವುದಕ್ಕೆ ಮತ್ತು ಅಗ್ಗದ ಪ್ರಚಾರಕ್ಕಾಗಿಂತದ್ದು ತುಂಬಾ ನಡೀತಿರ್ತದೆ. ಒಂದೆರಡಲ್ಲ, ಅಗ್ಗದ ಪ್ರಚಾರಗಳು ತುಂಬಾ ನಡೀತಿರ್ತದೆ. ಒಂದು ವೇಳೆ ಅದು ಅದಕ್ಕೆ ನಾವು ಆವಾಗ ಒಂದು ಯಾರೊಬ್ರು ಕಾಲರ್ ಒಂದು ಮಾತನ್ನ ಹೇಳಿದ್ರು, ಆ ಪ್ರಾದೇಶಿಕವಾಗಿ ಕೆಲವು ಕಡೆ ಬರ್ಬೋದೋ ಏನಂತೇಳಿ. ಪ್ರಾದೇಶಿಕವಾಗಿ ಕೆಲವು ಕಡೆ ಬರ್ಬೋದು ಏನು, ಆ ಕ್ಷೇತ್ರದ ಆ ಮಣ್ಣಿನ ಗುಣ, ಅದ್ರ ಮೇಲೆ ನಮ್ಗಿರುವಂತ ನಂಬಿಕೆ ಅದು.
ಅವರು ಹೇಳಿದಂಥ ಪ್ರಶ್ನೆಗೆ ಈಗ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ, ಈಗ ನಮ್ಮ ಮನೆಯಲ್ಲಿ ಆಟ ಯಕ್ಷಗಾನ ನಡೆದಾಗ ಯಾರಿಗೂ ಕೂಡ ಎಲ್ಲಿ ಕೂಡ ಯಾರ ಮೈ ಮೇಲೆ ಬರಲಿಲ್ಲ. ಅಶೋಕನ ಮನೆಯಲ್ಲಿ ನಡೆದಾಗ ಅದು ಬಂದಿದೆ ಅಂದ್ರೆ ಅವರ ಮಣ್ಣಿನ ಗುಣ ಅದು. ಖಂಡಿತ 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 ಅದು ಮಣ್ಣಿನ ಗುಣ. ಯಾಕೆ ಆ ಮಣ್ಣಿನ ಗುಣಕ್ಕಿಂತಲೂ ಆ ಮಣ್ಣಿನ ಬಗ್ಗೆ ಇರತಕ್ಕಂಥ ನಮ್ಮ ನಂಬಿಕೆಗಳು. ಮಣ್ಣಿನ ಗುಣದಿಂದ ನಾಳೆ ಮಣ್ಣಿನ ಗುಣ ಅಂತ ಬರುದಿಲ್ಲ. ಯಾಕಂದ್ರೆ ಸರ್ ಮಣ್ಣಿನ ಗುಣದಿಂದ ಮತ್ತೆ ನಾಳೆ ಮತ್ತಷ್ಟು ಬೆಳವಣಿಗೆಗಳು ಮತ್ತಷ್ಟು ಬದಲಾವಣೆಗಳು ಅಲ್ಲಿ ನೋಡಿ, ಒಂದು ಪ್ರದೇಶದ ಬಗ್ಗೆ ನಮ್ಗೆ ವಿಶೇಷವಾದ ನಂಬಿಕೆ ಇರ್ತದೆ. ನೋಡಿ, ಒಂದು ಎಕ್ಸಾಂಪಲ್ ಹೇಳ್ತೇನೆ. ಎ ಎನ್ನುವಂತ ಪ್ರದೇಶದಲ್ಲಿ ಭಗವತಿ ಉಂಟು, ಬಿ ಎನ್ನುವಂತ ಪ್ರದೇಶದಲ್ಲಿ ಭಗವತಿ ಉಂಟು. ಎ ಇರುವಂತ ಪ್ರದೇಶದಲ್ಲಿ ಇರತಕ್ಕಂಥ ಭಗವತಿಯ ಆ ಪ್ರದೇಶಕ್ಕೆ ಕಲೆಕಾರಣಿಕೆ ಜಾಸ್ತಿ ಅಂತ ಜನರ ನಂಬಿಕೆ ಉಂಟು. ಬಿ ಎನ್ನುವಲ್ಲಿ ಕಲೆಕಾರಣಿಕೆ ಕಡಿಮೆ ಅಂತ ನಂಬಿಕೆ ಉಂಟು. ಇವಾಗ ಏನಾಗ್ತದೆ ಯೋಚನೆ ಮಾಡಿ ನೀವು. ಹೌದು, ಅದೇ ಅಂದ್ರೆ ಅಲ್ಲಿ ಅದೊಂದು ಆ ಪ್ರಚಾರಕ್ಕಾಗಿ ಅಂತ ಹೇಳಿ ನಾವು ಒಪ್ಪಿಕೊಳ್ಳಬೇಕು. ಬರ್ತೀನಿ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ ಸರ್. ಅಶೋಕ್ ನಾಡು ಮಾತಾಡ್ತಂದೆ. ಓಕೆ ಸರ್. ಸರ್ ಇನ್ನ ಬುಧರ್. ಹಲೋ ಇನ್ನ ಬುಧರ್ ಸರ್. ಹಲೋ ನಾರಾಯಣ ಅರಿಮಣಿತ ಬಂದು ಗೊತ್ತುಂಟು. ಅಶೋಕ್ ನಗರ ಪಲ್ಲೆ ಸರ್. ಅಶೋಕಣ್ಣ ನಮಸ್ತೆ. ಅದು ಈರ್ನ ಪಾತ್ರ ನಾನು ಒತ್ತೊಂಬೆ ದಯಪಂಡ ಅವು ಸಂಪ್ರದಾಯ ಬುಡ್ದು ಯಕ್ಷಗಾನ ಆವಡು ಸಂಪ್ರದಾಯ ಬುಡ್ದು ಕೋಲ ಆವಡು ಅತ್ತನ ಜಾತ್ರೆಲ್ಲ ಆವಡು ಉಲ ತಪ್ಪೇವು ದಯವಂಡ ಎಲ್ಲಗನ ಅತಿರೇಕಗೆ ಬೆಲೆ ಬರ್ಪುಣ ಜಾಸ್ತಿ ಆಪುಂಡವು. ಯಕ್ಷಗಾನ ಇಡ್ಲಂಚೇನೆ ಅವು ಅತಿರೇಕ ಅಣ್ಣ ಮಾತ್ರ ಕವ್ವೆ ಒಂದು ಆಪುಂಡು ಬಾಕಿ ಕಲಾವಿದರ ನಕಲೆಗಳ ಇಟ್ಟು ಕಂಡು ದಿಕ್ಕು ಜೈತೆ. ನಿಜ ನಿಜ ನಿಜ. ಎಸ್ ಸರ್. ಓಕೆ ಸರ್. ಥ್ಯಾಂಕ್ ಯು. ಕುಡಂಜಿ ಕಾಲರ್ ಅಲ್ಲ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಬರಂಗಿಪೇಟೆಯಿಂದ ಮಾತಾಡಿ ಸರ್. ಬೈದಿನ ಸದಸ್ಯರಿಗೆ ನಮಸ್ತೆ. ನಮಸ್ತೆ. ಇನಿ ಅಂತ ಆಡ್ಕೊಂಡೈತಿ ಈತ ನಮ್ಮ ಯಕ್ಷಗಾನ ಅಡ್ಲ ಈತ ಜನಕ್ಲ ಟೇಸ್ಟ್ ಇರಕ್ಕನೆ ಕಾಮಿಡಿ ಮಂತಾರೆ ಪ್ರತಿ ಒಂದಿಲ್ಲ ಗೊತ್ತಾಂಡೆ ಪಂಡ ಇತ್ತದ ಜನಕ್ಕಲು ಕಾಮಿಡಿ ಇದ್ದಂಡೆ ವೈಕ್ ಬರ್ಪಿನ್ಲ ಇಜ್ಜಿ ಅಂಚಾತು ಸಿಚುವೇಶನ್ ಅಣ್ಣ ನಿಜವಾದ ದಾದಾವಡು ಬಂದಾಂಡ ದೇವೇರ್ನ ಇತ್ತಿನ ಸ್ಟೋರಿನೇ ಕೊರಂಡ ನಿಜವಾದಾಗ್ಲೇ ಮೆಚ್ಚಿಗೆ ಅವಳು ನಮ್ಮ ಅಕ್ಕಲ್ನ ಟೇಸ್ಟಿಗೆ ಮನ್ ಪುನಃ ನಿಜ. ಎಸ್ ಸರ್. ಓಕೆ. ಇತ್ತಿಲಕ ಮಂತಂಡ ಬರ್ಲು ಅದೇ. ಓಕೆ. ಇತ್ತಿಲಕ ಮಲ್ಪುನ ಸಂದರ್ಭ ಇಲ್ಲಿ ಸ್ವಲ್ಪ ನಾವು ಆಲೋಚನೆ ಮಾಡಬೇಕು. ನನ್ನ ಸರ್. ಹಲೋ ಸರ್, ನಮಸ್ತೆ. ನಮಸ್ತೆ. ದಾಮೋದರ್ ಬಚ್ಪೇಡ್. ನಮಸ್ತೆ ಸರ್. ಪಲ್ಲೆ ಸರ್. ಅಶೋಕ ನಮಸ್ತೆ. ನಮಸ್ತೆ ಪಲ್ಲೆ. ಅಶೋಕ ಜನಗಳ ನಮಸ್ಕಾರ. దాదాపన్న అయితే దైవದ ಬಗ್ಗೆ ನಮ್ಮಲ್ಪಣ ತಪ್ಪನ್ನೇ ತಪ್ಪು ಅಂತಿನತ್ತಿ ಇತ್ತ ಯಕ್ಷಗಾನಡು ಕೆಲವು ಜನಕ್ಲೆಗೆ ಇತ್ತ ವಿಷಯ ಗೊತ್ತು ಪೂಜಿ ಇತ್ತ ದುಂಬದಲಕ ಮೊಬೈಲ್ ಇತ್ತ ಮಾತಾರ ಪುರ ತುಪ್ಪ ದೈವದ ಆಟದ ಪುರ ಮೊಬೈಲ್ ತುಪ್ಪಿನಿ ಅಭಿನಯ ಮಂತಿಲ ತಪ್ಪಂದು ಕೊಂಡ್ಕೊಂಡತ್ತದ ದಯಪಂಡ ದೈವನು ಐನು ಕೊಂಚ ಕೆಲಸ ಮಲ್ಕೊಂಡ ಅಂತಂದ ಇತ್ತ ಆಟೋಡು ತೋಜಪ್ಪ ಕೆಲವು ಜನಕ್ಕೆ ಭೂತದ ಆರಾಧನೆ ಗೊತ್ತು ದೈವ ಬಂದಲ್ಲ ಗೊತ್ತು ಇತ್ತದೆ ಅಂಚರ ದೇವರು ನಮ್ಮ ತಪ್ಪು ಬಂದು ಬಂದಿನತ್ತೆ ಅಲ್ಲ ಆವೇಶ ಬರ್ರೆ ಕಾರಣ ಏನು ಪಂಡ ಹುಡುಗಿ ಜನ ಗುಳಿಗೆ ಮನಸ್ಸು ಎನ್ನು ಇಲ್ಲ ಯಾರು ದೈವದ ವೇಷ ಮಂತದೆ ಅಪ್ಪಂಡ ಯಾನ ಈ ಜೀವನೇ ಆದು ಬಂದ್ರೆ ಮನಸ್ಸು ಅಂತ ಈಗಾಗಲೇ ಆವೇಶ ಬರಲ್ಲ ಸಾಧ್ಯ ಉಂಟು ಅತ್ತನ್ಯ ಬಂತು ದೇವರ ಸಂಚಿನ ಕುಲಂಬೆ ಒಮ್ಮಿಷನ್ನೇ ಪಾಡರು ಗುಳಿಗೆ ಬರ್ನಿಟ್ಟು ಆರ್ನ ಗುಳಿಗೆ ತೂಪಿನಿಗಳ ಮಸ್ತು ವ್ಯತ್ಯಾಸ ಉಂಟು. ಪ್ರತಿಯೊಂದು ಭಗವತ್ತಿನ ಮಾತನ್ನ ತೂಪಿನಿಟ್ಟು ಆ ಗುಳಿಗನ್ನು ತೂನಾಗ ಜನಕ್ಕೆ ಮಾತಿರ ಬಂದ್ಬಿರ ಅಂದು ಬಾರಿ ಸೋಗದ ಗುಳಿಗೇನು ಬಂದ್ಬಿಡೋದು ಗುಳಿಗನ್ನ ದಂಡೊಂಜಿ ಐಕೊಂಜಿ ಆರ್ನೊಂಜಿ ಕಲೆ ಆ ಕಲೆಯನ್ನು ತೊಜಪವನ್ ಅಪ್ಪನ ದೈವ ಇಂಚ ಆ ದೈವ ಇಂಚಂದು ಅಂದು ಪಂಪಿನ ತೊಜಪವನ್ ತಪ್ಪನ್ನು ಬಂದ್ಬಿಡತ್ತೆ ಈಗ ಅಂದ ಇನ್ನೇ ಒಂಜಂಗ ಬಂದ್ಬಿ ದೈವ ನನಗಾತು ಅರ್ಥ ಬಣಕವಾಗಿ ತೊಜಪವಡು ಐತ ಬಗ್ಗೆ ಗೊತ್ತಾವಡು ಬಂದ್ಬಿ ವಿಷಯ. ಓಕೆ. ಎಸ್ ಸರ್. ಥ್ಯಾಂಕ್ ಯು. ಮೂಲು ಒಂಜಿ ವಿಚಾರನು ಸ್ಪಷ್ಟ ಮಂತು ನೋಡು. ವಿರೋಧದ ಅಲತ್ ಭಗವತಿ ಕ್ಷೇತ್ರ ಮಹಾತ್ಮೆಡು ಬರ್ಪುನ ಗುಳಿಗೆಲ್ಲ ಭಗವತಿ ಕಥನದ ಬರ್ಪುನ ಗುಳಿಗೆಲ್ಲ ವ್ಯತ್ಯಾಸ ಉಂಟು. ಅವು ಆದಿಮೇದಾಳ ಮೂಲು ತುಳುನಾಡದ ಜನಕ್ಲೆಗೆ ಇಷ್ಟ ಆಪುನಲಕ ತುಳು ದೈವ ಗುಳಿಗನ್ನು ಬಳಕೆ ಮಾಡ್ತಾರೆ. ತಪ್ಪು ಖಂಡಿತತ್ ಅಂಡ್ ಇನ್ನೊಂಜಿ ಧರ್ಮ ಸೂಕ್ಷ್ಮತೆ ಮೂಲು ಪ್ರಸ್ತುತ ನೆನಪಂಡೆ ಅವು ಕೇರಳದ ಐತ ಸ್ವರೂಪ ಬೇತೆ ಆ ಗುಳಿಗ ಸ್ವರೂಪ ಬೇತೆ ಉಂಡು. ಆದಿಮೇದಾಳ ಪಂಡ ಬೇತೆ ಕಲ್ಪನೆ ಉಂಡು ಬೇತಾಳ ಸ್ಥಿತ ಅಂದು ಆಂಡ ಯಕ್ಷಗಾನ ಎನ್ನ ಪ್ರಕಾರ ಮೂಲತಃ ಪೌರಾಣಿಕ ಕಥೆಗೆ ದಿಂಜ ಒಗ್ಗುನ ಒಂಜಿ ಕಲೆ. ಐಟ್
ಬಾಕಿದ ಜನಪದಿಯ ಐತಿಹಾಸಿಕಲ ಈತೆ ಪ್ರವೇಶ ಪಡೆಯೊಂದುಂಡು ಆಂಡ ಐತ ವೇಷಭೂಷಣ ಐತ ನಡವಳಿಕೆ ಕುಣಿತ ಆವೇಶ ಪ್ರತಿಯೊಂದೇನು ತೂಂಡಲ ಅವು ಪೂರ ಅವು ಯಕ್ಷಗಾನ ಅವು ಪೌರಾಣಿಕ ಕಲೆ ಆದ ಬಾರಿ ಮುಖ್ಯ ಆಪುನಿ ಪೌರಾಣಿಕ ಕಲೆ ಆದ ಮುಖ್ಯ ಅಂಚಾದ ಬಾಕಿದ ಏನು ಕನ್ನನಾಗ ಈ ಪ್ರಶ್ನೆಗಳು ಬರ್ಪುಂಡು ಅವರು ಭೀಮಗೋ ದುರ್ಯೋಧನಗೋ ಕೃಷ್ಣಗೋ ಇಂಚಿನ ಗೊಂದಲಲ್ಲಿ ಬರ್ಪಿದೆ ಅಪ್ಪ ಪೌರಾಣಿಕ ಪಾತ್ರವನ್ನು ಬಾಕಿದ ಸಾಮಾಜಿಕನೋ ಜನಪದೀಯ ಪಾತ್ರವನ್ನು ಕನ್ನನಾಗ ಆ ಪ್ರಶ್ನೆ ಇಲ್ಲಿ ಒಂದು ವಿಚಾರವನ್ನು ತಿಳ್ಕೊಳ್ಬೇಕು. ನಾನು ಆಗ ಅದನ್ನು ಹೇಳಬೇಕು. ಕೇರಳದಲ್ಲಿರುವ ಕಥಕಳಿ ಇಲ್ಲಿ ಹೇಗೆ ಯಕ್ಷಗಾನ ಬಹಳ ಮುಖ್ಯವಾದ ಕಲೆಯೋ ಕೇರಳದ ಅಷ್ಟೇ ಬಹಳ ಮುಖ್ಯವಾದ ಕಲೆ. ಇಲ್ಲಿಯ ಯಕ್ಷಗಾನದಿಂದ ಹೇಗೆ ದೈವಾರಾಧನೆಗೆ ಪ್ರಭಾವ ಉಂಟು ಅಲ್ಲಿಯ ತೆಯ್ಯಮ್ಮ ಆರಾಧನೆಗೆ ಕಥಕಳಿಯ ಪ್ರಭಾವ ಉಂಟು. ಇವತ್ತಿಗೂ ಕಥಕಳಿಯಲ್ಲಿ ಯಾವುದೇ ಪಾತ್ರವನ್ನು ಮಾಡಿದ್ರು ಕಥಕಳಿಯ ಚೌಕಟ್ಟಿನ ಆ ವೇಷದ ಸ್ವರೂಪವನ್ನು ಮೀರಿ ನಾವು ಗಮನಿಸಬೇಕು. ಅಷ್ಟೇ ಅಲ್ಲ, ಅಲ್ಲಿ ಒಟ್ಟತ್ತುಳ್ಳಳು ಅಂತ ಉಂಟು, ಮೂಡಲಪಾಯ ಉಂಟು ನಮ್ಮ ಉತ್ತರ ಕರ್ನಾಟಕದಲ್ಲಿ, ಶ್ರೀಕೃಷ್ಣ ಪಾರಿಜಾತ ಉಂಟು. ಇದೆಲ್ಲದರಲ್ಲೂ ಪಾತ್ರಗಳು ಬರ್ತದೆ, ಸಾಮಾಜಿಕ ಕಥೆಗಳು ಬರ್ತದೆ. ಆದರೆ ಅದರ ಮೂಡಲಪಾಯದ ಅದೇ ರೀತಿ ಅದೇ ವೇಷ, ಅದರಲ್ಲಿ ದುರ್ಯೋಧನ ಬರಲಿ ಕೊರಗಜ್ಜೆ ಬರಲಿ, ಸ್ವರೂಪ ಆ ಕಲೆಯ ಸ್ವರೂಪ ಒಂದುಂಟು, ಅದಕ್ಕೊಂದು ಸಿದ್ಧವಾಗಿರುವಂತಹ ಒಂದು ಮಾದರಿ ಉಂಟು. ಅದೇ ಮಾದರಿಯಿಂದ ಅಲ್ಲಿ ಬರುವಂತಹ ಕೃಷ್ಣ ರಾವಣ ಕೂಡ ಕಥಕಳಿಯಲ್ಲಿ ಅದೇ ಆ ದೊಡ್ಡ ಅಲಂಗವನ್ನು ಕಟ್ಟಿಕೊಂಡು ಮುಡಿಯನ್ನು ಕಟ್ಟಿಕೊಂಡು ಸಾಂಪ್ರದಾಯಿಕವಾಗಿ ಬರುವಂಥದ್ದು. ಹಾಗಾಗಿ ನೋಡಿ ಯಾರೋ ಉಳ್ಳಾಳ್ರೆ ನಿಮ್ಮ ಮಾತಿಗೆ ಸಹಮತ ವ್ಯಕ್ತಪಡಿಸ್ತಾ ಕಥಕಳಿ ಅದು ಅಲ್ಲಿನ ಸರ್ಕಾರ, ಕೇರಳ ಸರ್ಕಾರ ಅದನ್ನು ಅಂಗೀಕರಿಸಿದೆ, ಅದು ಅಲ್ಲಿನ ರಾಜ್ಯದ ಒಂದು ಕಲೆಯಾಗಿ ಸ್ವೀಕಾರ ಮಾಡಿದೆ. ನಮ್ಮ ಇಲ್ಲಿನ ಕರ್ನಾಟಕದ ಬಗ್ಗೆ ಮಾತಾಡೋದಿದ್ರೆ ಯಕ್ಷಗಾನ ಕಲೆಗೆ ಪ್ರೋತ್ಸಾಹ ಉಂಟು, ಕಲಾವಿದರಿಗೆ ಪ್ರೋತ್ಸಾಹ ಎಲ್ಲ ಇದೆ. ಇಲ್ಲಿ ಈ ಯಕ್ಷಗಾನವನ್ನು ಹವ್ಯಾಸವಾಗಿ ಇಟ್ಟುಕೊಂಡವರಲ್ಲ ತುಂಬ ಮಂದಿ, ವೃತ್ತಿಯಾಗಿ ಸ್ವೀಕಾರ ಮಾಡಿದ್ದಾರೆ. ಎಷ್ಟೋ ಕುಟುಂಬ ಈ ಕಲೆಯನ್ನು ನೆಚ್ಚಿ ಜೀವನೋಪಾಯವನ್ನು ಕಲ್ಪಿಸಿಕೊಂಡವರು. ಹೊಸ ಹೊಸ ಮೇಳಗಳು ಹುಟ್ಟಿಕೊಳ್ತವೆ, ಕಲೆ ಬಗ್ಗೆ ಆಸಕ್ತಿ ಹೊಂದಿ ಆಕರ್ಷಿತರಾಗಿ ಇದರತ್ತ ಮುಖ ಮಾಡ್ತಾರೆ. ಅವರ ಬದುಕು ಅದರಲ್ಲಿ ಹೊಂದಿಕೊಂಡಿದೆ. ಕಳೆದೊಂದು 2-3 ವರ್ಷದಿಂದ ಕೊರೋನಾದಿಂದಾಗಿ ತೀರಾ ಹೊಡೆತ ತಿಂದವರು ಕಲಾವಿದರು ಕಾಲಿನ ಗೆಜ್ಜೆ ಬಿಚ್ಚಿ ಮುಖಕ್ಕೆ ಮಣ್ಣು ಹಚ್ಚುವುದನ್ನು ಬಿಟ್ಟಾಗಲೇ ತುಂಬ ನೊಂದುಕೊಂಡಿದ್ದಾರೆ. ಯಾಕಂದರೆ ಅದನ್ನೇ ನೆಚ್ಚಿಕೊಂಡು ನಂಬಿಕೊಂಡು ಹೋದವರು. ನಿಮ್ಮ ಕಥಕಳಿ ಹಾಗೆ ಸೀಮಿತ ವ್ಯಕ್ತಿಗಳಲ್ಲ, ಇದರಲ್ಲಿ ಸಾವಿರಾರು ಮಂದಿ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ 10,000 ಮಂದಿ ಕಲಾವಿದರಿದ್ದಾರೆ. ಯಾವುದು ಅಧಿಕೃತ, ಅನಧಿಕೃತ ಹವ್ಯಾಸಿಗಳಾಗಿ ಕಲಾವಿದರಾಗಿ ಭಾಗವಹಿಸುವವರು ಅಷ್ಟೇ ಇರಬಹುದು. ಇಲ್ಲಿ ಆ ಒಂದು ತಂಡ ಕಟ್ಟಿದಂಥ ಯಜಮಾನ ಆ ತಂಡವನ್ನು ಮುನ್ನಡೆಸಬೇಕು. ಅದರಲ್ಲಿ ತೊಡಗಿಸಿಕೊಂಡಂಥ ಒಂದು 60-70 ಮಂದಿ ಕಲಾವಿದರು ಇರ್ಬೋದು, ಪರಿಚಾರಕರು ಇರ್ಬೋದು, ಇತರರು ಇರ್ಬೋದು. ಅವರ ಜೀವನೋಪಾಯಕ್ಕೂ ಈ ಮೇಳದ ವ್ಯವಸ್ಥಾಪಕ ಹೊಣೆಗಾರನಾಗ್ತಾನೆ. ಇಲ್ಲಿ ಆಟಗಳು ಸಿಗಬೇಕು, ಮೇಳ ಮುಂದುವರಿಬೇಕು. ಆವಾಗ ಇಂಥ ಎಲ್ಲ ಒಂದೊಂದು ಎಲ್ಲೋ ಮೂಲೆಯಲ್ಲಿದ್ದದ್ದನ್ನು ಕಲ್ಪಿಸಿಕೊಂಡು ಯಾವುದೊಂದು ಕಥೆಯನ್ನು ರಚನೆ ಮಾಡಿಕೊಂಡು ಜನರ ಆಕರ್ಷಣೆ ಮಾಡಿ ಒಂದಷ್ಟು ಆಟ ಬರಲಿ. ಈಗ ಇತ್ತೀಚೆಗೆ ನಾನು ಮೇಳದ ಹೆಸರು ಹೇಳುವುದಿಲ್ಲ ನಿಮ್ಮ ಹಾಗೆ, ಒಂದು ಮೇಳ ನಮಗೆ 4 ಕಂಬದ ರಂಗಸ್ಥಳವೇ ಎಲ್ಲ. ನಾನು ಒಂದು ಆಟವನ್ನು ನೋಡಿದೆ ಇದರಲ್ಲಿ ಮೊಬೈಲ್ನಲ್ಲಿ. ಇಲ್ಲಿ 10 ನಿಮಿಷ ಆ ಪಾತ್ರದ ಕೆಲಸ, ಸಭೆಯಲ್ಲಿ 3/4 ಗಂಟೆ ಇತ್ತು. ಅದು ಅಲ್ಲಿ ಇಲ್ಲಿ ಓಡಾಡಿ ಅದು ನಿಜವಾಗಿಯೂ ಅದು ಯಕ್ಷಗಾನ. ಹಾಗಂತ ಹೇಳಿ ಇಲ್ಲಿ ಅರುಣ್ ಉಳ್ಳಾಳ್ರವರು ಹೇಳಿದಂತೆ ಚೌಕಟ್ಟನ್ನು ಬಿಟ್ಟು ಹೋಗಬಾರದು, ಅದೇ ಚೌಕಟ್ಟಲ್ಲಿ ಇರಬೇಕು. ಎಲ್ಲ ಮೇಳಕ್ಕೆ ಸಾಧ್ಯ ಇಲ್ಲ, ಕಟೀಲು ಮೇಳ ಮಾಡಬಹುದು ಹಾಗೆ. ಅಂದ್ರೆ ಹರಿಕೆ ಆಟ, ಸೇವಾ ಆಟ, ಅಲ್ಲಿ ಭಕ್ತಾದಿಗಳು ಆಟ ಆಡಿಸುವ ಸೇವಾರ್ಥಿಗಳು ಹೀಗೆ ಮಾಡಿ ಅಂತ ಹೇಳುವುದಿಲ್ಲ. ಅವ್ರು ಏನು ಮಾಡಿಕೊಡ್ತಾರೆ ಅಲ್ಲಿ ಮಾಡಿದನ್ನು ಸ್ವೀಕಾರ ಮಾಡ್ತಾರೆ. ಧರ್ಮಸ್ಥಳ ಮೇಳದಲ್ಲಿ ಮಾಡ್ಬೋದು. ಉಳಿದ ಮೇಳಗಳು ಅದೇ ಇದರಲ್ಲಿ ಚೌಕಟ್ಟಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಸ್ವಲ್ಪ. ಅದಕ್ಕೆ ಈಗ ಹೆಸರೆಲ್ಲ ಬದಲಾವಣೆ ಆಗಿದೆ. ಕರ್ನಾಟಕ ಮೇಳ ಸನ್ಮಾನ್ಯ ದಿವಂಗತ ವಿಠಲ್ ಶೆಟ್ಟಿ ಅವರು ಮೇಳ ಮಾಡಿದಾಗ ಯಕ್ಷಗಾನ ನಾಟಕ ಸಭಾ ಅಂತ ಹೆಸರು ಕೊಟ್ಟರು. ಅಂದ್ರೆ ಅದು ಬದಲಾವಣೆಯ ಒಂದು ದಾರಿ ಹಿಡಿದಿದೆ ಅಂತ ಅಲ್ಲೆಲ್ಲ ಆಯ್ತು. ಅದಕ್ಕಿಂತ ಮೊದಲು ಪೌರಾಣಿಕವೇ ಆಡ್ತಿದ್ದದ್ದು ಅಲ್ಲಿ ಕೂಡ, ಕರ್ನಾಟಕ ಮೇಳದಲ್ಲಿ ಕೂಡ. ಹಾಗೆ ಬದಲಾವಣೆ ಜಗದ ನಿಯಮ, ಪರಿವರ್ತನೆ ಆಗಲೇಬೇಕಲ್ಲ. ಇಲ್ಲದಿದ್ರೆ ಯಾರು ಬಂದಾರು? ಈಗ ದೇವಿ ಮಹಾತ್ಮೆ ಆಟ ನೋಡಿ, ಕಟೀಲು ಮೇಳದಲ್ಲಿ ದೇವಿ ಮಹಾತ್ಮೆ ಬಹುತೇಕ ಆಟ ಆಗ್ತದೆ. ಬೆಳಿಗ್ಗೆ ಆಗೋ ಜನರು ಎಷ್ಟು ಮಂದಿ ಇರ್ತಾರೆ ಪ್ರೇಕ್ಷಕರು. ಆ ವಿಚಾರಕ್ಕೆ ಬದಲಾವಣೆಗಳು ಸ್ವಲ್ಪ ಪೂರಕ ಆಗುತ್ತೆ ಅನ್ನುವಂಥದ್ದಲ್ವಾ, ಅನಿವಾರ್ಯ. ಅದೇ ಚೌಕಟ್ಟಲ್ಲಿ ಅದೇ ಸಂಪ್ರದಾಯವನ್ನು ಇಟ್ಟುಕೊಂಡು ಅದರಲ್ಲೇ ಅದೇ ದಾರಿಯಲ್ಲಿ ಹೋಗುವ ಕಥಕಳಿ ಹಾಗೆ. ಆಹಾರ್ಯದಲ್ಲಿ ಅದು ಅಗತ್ಯ. ಅನೇಕ ಕರೆಗಳು ಜೊತೆಗೆ ಅನೇಕ ಕಮೆಂಟ್ಸ್ ಗಳು ಕೂಡ ಬರ್ತಾ ಇದೆ. ಜೊತೆಗೆ
ಸುದೀರ್ಘವಾಗಿರುವಂತಹ ಚರ್ಚೆ, ಇನ್ನಷ್ಟು ಚರ್ಚೆಗಳು ಮಾಡಬೇಕು, ಆದ್ರೆ ಸಮಯ ಇಲ್ಲ, ಸಮಯದ ಅಭಾವ ತುಂಬಾನೇ ಇದೆ. ಅನೇಕ ಕಮೆಂಟ್ಸ್ ಗಳ ನಡುವೆ ಎಸ್ ಸರ್, ಕೊನೆಯದಾಗಿ ಪೇಜಾವರ ಸರ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ಸರ್? ಬಹಳ ಸ್ಪಷ್ಟ ತೀರ್ಮಾನ ಮತ್ತು ನನ್ನ ವೈಯಕ್ತಿಕ ಅಭಿಪ್ರಾಯ, ಕಲೆ ಕಲೆಯಾಗಿಯೇ ಇರಬೇಕು, ಯಕ್ಷಗಾನ ಯಕ್ಷಗಾನಾಗಿಯೇ ಇರಬೇಕು, ದೈವ ದೈವವಾಗಿಯೇ ಇರಬೇಕು. ಈ ಕಲೆಯನ್ನ ನಾನೊಬ್ಬ ದೊಡ್ಡ ಕಲಾವಿದ ಅಂತ ಹೇಳಿಕೊಂಡು ನಾನು ಅದನ್ನ ಸಾರಾಸಗಟವಾಗಿ ಸ್ವ ಇಚ್ಛೆಯಿಂದ ಒಟ್ಟಾರೆ ಮಾಡಬಾರ್ದು ಅಂತ ಹೇಳಿ ಕುಲಗೆಡಿಸಬಾರ್ದು ನನಗೆ. ನಾನು ಒಳ್ಳೆ ಕಲಾವಿದ, ನಾನು ಯಾವ ಪಾತ್ರವನ್ನು ಕೊಟ್ಟರು ನಾನು ಅದನ್ನು ಮಾಡಬಲ್ಲೆ, ನಾನು ಅಷ್ಟು ಸಾಮರ್ಥ್ಯ ಇದೆ ನನ್ನ ಹತ್ರ. ಆದ್ರೆ ಅದನ್ನ ಒಂದು ದೈವಾರಾಧನೆಯಲ್ಲಿ ಬರತಕ್ಕಂತಹ ವಿಚಾರವನ್ನ ಇಲ್ಲಿ ಯಕ್ಷಗಾನಕ್ಕೆ ತಂದು ನಾನು ಅವನು ಭಯಂಕರ ಒಬ್ಬ ಆಯಲಕ್ಕೆ ಏರಿಡಿದ್ರೆ ಸಾಧ್ಯ ಇಜ್ಜಿ ಆ ರೀತಿಯ ವಿಚಾರಗಳು ಬರಲೇಬಾರದು. ದೈವವನ್ನು ದೈವದ ಕಲಾ ಅಂತ ನಾನು ಹೇಳ್ತೇವೆಯೋ ಅದನ್ನಲ್ಲೇ ಇಡಬೇಕು. ಯಕ್ಷಗಾನದ ಏನು ರೂಪಗಳಿದೆಯೋ ಅಂದ್ರೆ ನಮ್ಮ ಹಿಂದಿನವರು ನಮಗೆ ಸಾಂಪ್ರದಾಯಿಕವಾದಂತ ಚೌಕಟ್ಟನ್ನು ಹಾಕಿಕೊಟ್ಟಿದ್ದಾರೆ, ಅಲ್ಲೇ ಇರಬೇಕು. ನಾಟಕಕ್ಕೆ ಇತ್ತೀಚೆಗೆ ಬರತಕ್ಕಂಥ ನಾಟಕಗಳನ್ನು ಕೂಡ ನಾನು ಗಮನದಲ್ಲಿ ಇಟ್ಟುಕೊಂಡು ಹೇಳ್ತೇನೆ. ಒಂದು ನಾಟಕ ಬಂದ್ರೆ ಸಾಕು, ಮತ್ತೆ ಬೆನ್ನ ಹಿಂದೆ ಅಂಥದ್ದೇ ರೂಪದ ನಾಟಕಗಳು ಬಂದ್ರೆ ನಾಟಕ ನಮಗೆ ಸಿಗಬಹುದು ಏನೋ ಒಂದು ಆಶಾವಾದದಿಂದ. ಇಂತಹ ಆವೇಶವನ್ನು ಮುಂದಿನ ದಿನಗಳಲ್ಲಿ ನಿರೀಕ್ಷೆ ಮಾಡಬಹುದು ನಾಟಕದಲ್ಲಿ. ಹೌದು, ಅದನ್ನೇ ಅಲ್ಲಲ್ಲ, ಖಂಡಿತ ಅಲ್ಲ, ಇವಾಗಲೇ ಉಂಟು ಆದ್ರೆ ಮೈ ಮೇಲೆ ಬಂದದ್ದಿಲ್ವ ಅದು ಗೊತ್ತಿಲ್ಲ ನಮಗೆ. ಆದ್ರೆ ನಿಜವಾಗಿಯೂ ಅದು ಎಲ್ಲೆಲ್ಲಿ ಇರ್ಬೇಕು ಅಲ್ಲಲ್ಲೇ ಇದ್ರೆ ನಮ್ಮ ತುಳುನಾಡಿಗೆ ಒಂದು ನಿಜವಾದ ಅರ್ಥ ಸಿಗ್ಬಹುದು ಅಂತ ಅನಿಸ್ತೇನೆ. ಕೊನೆದಾಗಿ ಅರುಣ್ ಅವರು ಎಸ್ ಸರ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ? ಕೊನೆದಾಗಿ ಇಬ್ಬರ ಮಾತಿಗೂ ಸಹಮತವನ್ನು ಸೂಚಿಸುತ್ತಲೇ ಈ ದಿನ ಒಂದು ನಡೆದಿರುವ, ನಾನು ಆಗಲೇ ಹೇಳಿದ್ದಾರೆ, ವಿಲಕ್ಷಣ, ಪ್ರತಿ ಬಾರಿ ನಡೀಲಿಕ್ಕೆ ಸಾಧ್ಯವೇ ಇಲ್ಲದ ಒಂದು ಘಟನೆಯನ್ನು ಜನ ಒಂದಷ್ಟು ಪ್ರಚಾರ ಮಾಡಿದ್ದಾರೆ. ಅದಕ್ಕೋಸ್ಕರ ಸಹಜವಾಗಿ ಒಂದು ಮಾಧ್ಯಮ ಕೂಡ ಒಂದು ಪ್ರತಿಕ್ರಿಯೆಯನ್ನು ಕೊಡಬೇಕಾಗ್ತದೆ. ಒಂದಷ್ಟು ವಿಚಾರಗಳನ್ನೆಲ್ಲ ವಿನಿಮಯ ಮಾಡಿಕೊಂಡಿದ್ದೇವೆ. ಜನರ ಅಭಿಪ್ರಾಯಗಳು ಬೇರೆ ಬೇರೆ ಇರ್ಬೋದು. ಸಾಮಾನ್ಯರಿಗೆ ಅದೇ ಬಹಳ ಭವ್ಯ ದಿವ್ಯ ಅಂತೆಲ್ಲ ಕಂಡಿರ್ಬೋದು. ನನ್ನ ಪ್ರಕಾರ ಅದರ ಆಳ ವಿಸ್ತಾರವನ್ನು ಕಂಡ ಯಾರು ಕೂಡ ಅದನ್ನು ಸಹಮತ ಸೂಚಿಸುವುದು ನನಗೆ ಅನಿಸುವುದಿಲ್ಲ. ಏಕೆಂದ್ರೆ ಖಂಡಿತ, ಏಕೆಂದರೆ ಅವರಿಗೆ ಒಪ್ಪಿಕೊಳ್ಳಬೇಕಾದಂತ ಸಾಧ್ಯತೆಗಳು ಅದಲ್ಲದೆ ಬೇಕಾದಷ್ಟಿವೆ. ಆ ಸೂಕ್ಷ್ಮತೆ ಗೊತ್ತಿದ್ರೆ ಮಾತ್ರ. ಇದು ಸ್ಥೂಲವಾದ ಪರಿಚಯ ಅಷ್ಟೇ. ಮೇಲಿಂದ ನೋಡಿದಾಗ ಎಲ್ಲೋ ಭವ್ಯವೇ, ಒಳಗಡೆ ಹೋಗಿ ಆನಂತರ ಕೊಡುವ ತೀರ್ಮಾನ ಬಹಳ ಗುರುತರವಾದದ್ದು. ಅದು ಅನೇಕರಿಗೆ ಇವತ್ತು ಅದನ್ನು ಸ್ಟೇಟಸ್ ಅಲ್ಲಿ ಹಾಕಿದವರು, ಅದನ್ನು ಪ್ರಚಾರಗೊಳಿಸಿದವರು ಮತ್ತು ಅದರ ಬಗ್ಗೆ ಮೆಚ್ಚುಗೆಯನ್ನು ಭಕ್ತಿಯನ್ನು ಎಲ್ಲ ಸೂಚಿಸಿದವರೆಲ್ಲರೂ ಸಾಮಾನ್ಯವಾಗಿ ಅದರಲ್ಲಿ ಒಂದಷ್ಟು ನಿಪುಣತೆಯನ್ನುಗಿಂತ ವಿಮುಖರಾದವರೇ ಅಂತ ನನಗೆ ಅನಿಸ್ತದೆ. ಅದರಿಂದ ಒಂದು ತಕ್ಕ ಮಟ್ಟಿನ ತರ್ಕಬದ್ಧವಾಗಿರುವಂತಹ ಜ್ಞಾನ ಯಾರಿಗೆ ಉಂಟೋ ಅವರು ಅದರ ಬಗ್ಗೆ ಸಹಮತವನ್ನು ಸೂಚಿಸಲಿಲ್ಲ. ಅಂತೂ ನನ್ನ ಒಂದು ಆಶಯದ ಮಾತೇನಂತ ಹೇಳಿದ್ರೆ, ಎಲ್ಲದಕ್ಕೂ ಅದರದ್ದೇ ಆದಂಥ ಒಂದು ನಿಯಮ ನಿರ್ಬಂಧಗಳ ಅಂತ ಉಂಟು. ಅದರ ಒಳಗೆ ಇದ್ದಾಗ ಒಂದು ಚಂದ. ನಾವು ಹೊಸತನ ಎನ್ನುವುದಕ್ಕೆ ಕೊಡುವ ವ್ಯಾಖ್ಯೆ ಬೇರೆ ಆಗಬೇಕು. ನಮ್ಮಲ್ಲಿ ತಕ್ಷಣದ ತೀರ್ಮಾನ, ತಕ್ಷಣದ ಆಕರ್ಷಣೆ ಇವೆರಡು ಹೊಸತನದ ಮುಖವಾಹಿನಿಗಳಾಗಿದೆ. ಅದರ ಬದಲು ಒಂದು ತಕ್ಕ ಮಟ್ಟಿನ ಆಲೋಚನೆ ಮತ್ತು ಸದಾ ಕಾಲಕ್ಕೆ ಸಾರ್ವಕಾಲಿಕವಾಗಿ ಸತ್ಯವಾಗಿ ಉಳಿಯುವಂತಹ ಕೆಲಸಗಳನ್ನು ಮಾಡಿದ್ರೆ ಕಲೆಗೂ ಆರಾಧನೆಗೂ ಭೂಷಣ ಎಂಬುದು ನನ್ನ ಅಭಿಪ್ರಾಯ. ಓಕೆ ಇದೇ ಮಾತನ್ನ ಹೇಳ್ತಾ ಇದ್ದಾರೆ ಪಚ್ಚು ಶೆಟ್ಟಿ ತುಳುನಾಡು. ದೈವದ ವೇಷ ದೈವದ ಕಲೆ ಟಿತ್ತನೇ ಪೊರ್ಲು, ಯಕ್ಷಗಾನದ ದೈವದ ವೇಷ ಭೂಷಣ ಚೇಂಜ್ ಆವಡು. ಜೊತೆಗೆ ಇನ್ನೊಬ್ರು ಚಂದ್ರಿಕಾ ಅವರು ಕೇಳಿದ್ದಾರೆ ದೈವ ಪಾತ್ರಧಾರಿ ಸೀಮೆ ಎಣ್ಣೆ ಕುಡಿಯುವುದು ಎಷ್ಟು ಸರಿ. ಜೊತೆಗೆ ಉಮೇಶ್ ಪೂಜಾರಿ ಅವರು ಹೇಳಿದ್ದಾರೆ ದೈವಗಳನ್ನ ಅಣಿಕಟ್ಟಿ ರಂಗಸ್ಥಳ ಪ್ರವೇಶ ಮಾಡ್ತಾರೆ, ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅನೇಕ ವಿಚಾರಗಳಿವೆ, ಆದ್ರೆ ಸಮಯದ ಅಭಾವ ಕೂಡ ತುಂಬಾ ಇದೆ, ಕ್ಷಮಿಸಬೇಕು ದಯಮಾಡಿ. ಕೊನೆಯದಾಗಿ ಎಸ್ ಸರ್, ಕೊನೆಯದಾಗಿ ಅಶೋಕ್ ಸರ್ ಲಾಸ್ಟ್ ರಿಯಾಕ್ಷನ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ನೋಡಿ, ಯಕ್ಷಗಾನದಲ್ಲ ಪ್ರತಿ ರಂಗವೂ ಸ್ವಲ್ಪ ಕಲುಷಿತ ಆಗ್ತಾ ಇದೆ, ಪ್ರತಿ ಕ್ಷೇತ್ರವೂ ಕಲುಷಿತ ಆಗ್ತಾ ಇದೆ. ಇದು ಬದಲಾವಣೆ ಹೇಗೆ ಮಾಡಬಹುದು? ಇದಕ್ಕೆ ಶಾಸನಬದ್ಧವಾದಂತಹ ನಿಯಮಗಳನ್ನು ತಂದ್ರೆ ಮಾತ್ರ ಇದಕ್ಕೊಂದು ಹೀಗೆ ಇದಮಿತ್ತಂ ಅಂತ ಒಂದು ರೂಪ ಕೊಡ್ಬೋದು. ಇಲ್ಲದಿದ್ದರೆ ಬರೀ ಚರ್ಚೆ ಮಾಡ್ಬೇಕು ಹೊರತು ಇದಕ್ಕೆ ಹೀಗೆ ಆಗ್ಬೇಕೆನ್ನುವಂತಹ ಸಮರ್ಥನೀಯವಾದಂತಹ ಮಾರ್ಗದರ್ಶನ ಕೊಡೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಾನು ಹೇಳಿದ್ದನ್ನು ಅವರು ಒಪ್ಪಿಕೊಳ್ಳದಿರ್ಬೋದು, ಇನ್ನೊಬ್ಬರು ಅದನ್ನು ಅಲ್ಲ ಅಂತ ಹೇಳ್ಬೋದು, ಹೌದು ಅಂತ ಹೇಳ್ಬೋದು. ಹಾಗಾಗಿ ಇದಕ್ಕೆ ನಾನು ಹೇಳುದು, ಯಕ್ಷಗಾನ ಅಂದ್ರೆ ನಮ್ಮ ಗಂಡು ಕಲೆ, ನಮ್ಮ ರಾಜ್ಯದ ಒಂದು ಕರಾವಳಿ ಪ್ರದೇಶದ ಗಂಡು ಕಲೆ. ಇದನ್ನು ಪಂಡಿತರು ಪಾಮರರು ಎಲ್ಲರೂ ಒಪ್ಪಿಕೊಳ್ಳುವಂತಹ ಕಲೆ. ಇದು ಆದಷ್ಟು ರಾಜರಸ್ತೆಯಲ್ಲಿ ಹೋದರೆ ಉತ್ತಮ, ಅಡ್ಡದಾರಿ ಹಿಡಿಯುವುದ್ರೆ ಅಷ್ಟೊಂದು ಭೂಷಣ ಅಲ್ಲ. ಅದಕ್ಕೆ ನಾನು ಹೇಳೋದು, ಸರ್ಕಾರ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ತಂದಿದೆ, ಸರ್ಕಾರಿ ಪ್ರಯೋಜನ, ಸರ್ಕಾರ ಅದಕ್ಕೆ ಬೇಕಾದಷ್ಟು ಅನುದಾನವನ್ನು ಕೊಡ್ತದೆ.
ಇವರು ಒಂದು ಬಾರಿ ಎಲ್ಲಾ ಮೇಳಗಳ ವ್ಯವಸ್ಥಾಪಕರನ್ನು ಮತ್ತೆ ಹಿರಿಯ ಕಲಾವಿದರನ್ನು ಸ್ವಲ್ಪ ಇವರಂತ ಪೇಜೆ ಅವರಂತವರನ್ನು ಅರುಣ್ ರಂತವರನ್ನು ಹಿರಿಯರು, ಇಲ್ಲಿ ನಮ್ಮ ಪ್ರಭಾಕರ್ ಜೋಶಿ ಅಂತ ಇದ್ದಾರೆ, ಕದ್ರಿ ನವನೀಶರು ಇಂಥವರೆಲ್ಲ ಆ ಕ್ಷೇತ್ರದಲ್ಲಿ ಬೇಕಾದಷ್ಟು ಅನುಭವಗಳು ಅವರನ್ನೆಲ್ಲ ಸೇರಿಸಿಕೊಂಡು ಒಂದು ದೊಡ್ಡದಾದಂಥ ಒಂದು ಚರ್ಚೆ ಮಾಡಿ ಹೀಗೆ ಇದ್ರೆ ಉತ್ತಮ, ಹೀಗೆ ಮಾಡಿ ಏನೋದೊಂದು ಮಾರ್ಗದರ್ಶನ ಕೊಟ್ಟರೆ ಅಕಾಡೆಮಿಗೂ ಹೆಸರು, ಯಕ್ಷಗಾನಕ್ಕೂ ಆ ಗೌರವ ಉಳಿಬಹುದು ಅನ್ನೋದು ನನ್ನೊಂದು. ಇಲ್ಲ ಒಳ್ಳೆ 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 ವಿಚಾರ, ಇದು ಒಳ್ಳೆಯ ವಿಚಾರ. ಬದಲಾವಣೆ ಅಲ್ಲಿಂದ ಸಾಧ್ಯ, ಅಲ್ಲಿಂದ ಆಗುತ್ತೆ ಅನ್ನೋದ್ರ ಜೊತೆಗೆ ಜನರ ಮನಸ್ಸಿನಲ್ಲೂ ಕೂಡ ಬದಲಾವಣೆಗಳು ಬರಬೇಕು ಅಲ್ವಾ ಸರ್? ಜನರು ಈ ಬದಲಾವಣೆಗೆ ನಾಂದಿ ಹಾಡುವವರು. ಯಾವಾಗ ಜನರು ಇದು ಸರಿ ಇದು ತಪ್ಪು ಅಂತ ಹೇಳ್ತಾರೆ ಅವಾಗ ಹೌದು ಇಂತಹ ಬದಲಾವಣೆಗಳು ಯಾವುದು ಪೂರಕ ಬದಲಾವಣೆಗಳು ಅದೇ ಬದಲಾವಣೆಗಳಾಗುತ್ತೆ, ಯಾವುದು ಮಾರಕ ಬದಲಾವಣೆಗಳು ಆ ಬದಲಾವಣೆಗಳು ನಿಲ್ಲುತ್ತೆ. ಜೊತೆಗೆ ಇದು ಜನರ ಮನಸ್ಸಿನಲ್ಲಿ ಮೂಡಬೇಕಾಗಿರುವಂತಹ ಚರ್ಚೆ. ಹಾಗಾಗಿ ಜನರ ಮನಸ್ಸಿನಲ್ಲಿ ಚರ್ಚೆ ಮೂಡಿದೆ. ಆ ಚರ್ಚೆಯನ್ನ ನಾವು ಇವತ್ತು ನಮ್ಮ ತುಳುನಾಡಿನ ಕರಾವಳಿ ಭಾಗದ ಪ್ರಸಿದ್ಧ ವ್ಯಕ್ತಿಗಳ ಜೊತೆ ನಾನು ಇವತ್ತು ಈ ಚರ್ಚೆಯನ್ನ ಮಾಡಿದ್ವಿ, ಆರೋಗ್ಯಕರವಾಗಿರುವಂತಹ ಚರ್ಚೆ. ಜೊತೆಗೆ ಅಶೋಕ್ ಸರ್ ಹೇಳಿದಾಗೆ ಇದು ಅಕಾಡೆಮಿಯಲ್ಲಿ ತೀರ್ಮಾನ ಆಗಬೇಕು, ಆ ಒಂದು ಕಲಾವಿದರ ಬದುಕನ್ನು ಕೂಡ ನಾವು ನೋಡಬೇಕು. ಈ ಸಂದರ್ಭ ಇಲ್ಲ ಅನ್ನುವಂಥದ್ದಿಲ್ಲ, ಅಲ್ಲಗಳೆಯುವಂತಿಲ್ಲ. ಆ ಕಲಾವಿದರ ಬದುಕುಗಳನ್ನು ನೋಡಬೇಕು, ಆ ಪ್ರಸಂಗವನ್ನು ನೋಡಬೇಕು, ಆ ಒಂದು ವ್ಯವಸ್ಥೆಯನ್ನ ನೋಡಬೇಕು. ಜೊತೆಗೆ ನಮ್ಮ ಶ್ರೀಮಂತವಾಗಿರುವಂತಹ ದೈವಿ ಶಕ್ತಿ ಅನ್ನುವಂಥದ್ದೇನಿದೆ. ಯಕ್ಷಗಾನ ಅಂತ ಬಂದಾಗ ಯಕ್ಷಗಾನದಲ್ಲಿ ದೈವಿ ಶಕ್ತಿ ಇದೆ, ನಮ್ಗೆ ಗೊತ್ತಿರುವಂತಹ ವಿಚಾರ. ಯಕ್ಷಗಾನವನ್ನ ಹರಕೆಯ ರೂಪದಲ್ಲಿ, ಮಕ್ಕಳಾಗದ ಸಂದರ್ಭಗಳಲ್ಲಿ ಅಥವಾ ಅನಾರೋಗ್ಯದ ಸಂದರ್ಭಗಳಲ್ಲಿ ಅಥವಾ ಅನೇಕ ಕಷ್ಟಕರವಾಗಿರುವ ಸಂದರ್ಭಗಳಲ್ಲಿ ಹರಕೆಯ ರೂಪದಲ್ಲಿ ಯಕ್ಷಗಾನವನ್ನ ಹಾಡಿರುವಂಥದ್ದು, ಆಟ ಆಡಿಸಿರುವಂಥದ್ದು, ಆ ಸಂದರ್ಭ ಅದೆಲ್ಲವೂ ಕೂಡ ನೆರವೇರಿದಂಥದ್ದು. ಹಾಗಾಗಿ ಯಕ್ಷಗಾನ ಅಂತ ದೈವಿ ಶಕ್ತಿ ಇದೆ, ದೈವಿ ಕಳೆ ಇದೆ ಅನ್ನೋದು ಗೊತ್ತಿರುವಂತಹ ವಿಚಾರ. ಇದರ ನಡುವೆ ದೈವಿ ಶಕ್ತಿ ಇರುವಂತಹ ಮತ್ತೊಂದು ಅದ್ಭುತವಾಗಿರುವಂತಹ ನಂಬಿಕೆ ಇದೆ, ಭೂತಾರಾಧನೆ, ದೈವಾರಾಧನೆ. ಜೊತೆಗೆ ನಮ್ಮ ಈ ಶ್ರೀಮಂತವಾಗಿರುವಂತಹ ಗಂಡು ಕಲೆ ಯಕ್ಷಗಾನ, ಇವೆಲ್ಲದರ ನಡುವೆ ಆಗ್ತಾ ಇರುವಂತಹ ಕೆಲವು ಬೆಳವಣಿಗೆಗಳು, ಆ ಬೆಳವಣಿಗೆಗಳು ಪೂರಕವಾಗಿರಲಿ, ಮಾರಕವಾಗುವಂಥದ್ದು ಬೇಡ ಅನ್ನುವಂಥದ್ದು ಒಂದ್ ಕಡೆ. ಜೊತೆಗೆ ಯಾವುದೂ ಕೂಡ ಅದರದೇ ಕಟ್ಟುಕಟ್ಟಳೆಗಳನ್ನ ಪಾಲಿಸಿಕೊಂಡು ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಕ್ಷಗಾನ ಯಕ್ಷಗಾನದ ರೀತಿಯಲ್ಲಿ ಇರಲಿ, ಭೂತಾರಾಧನೆಯ ರೀತಿಯಲ್ಲಿ ಇರಲಿ ಅನ್ನುವಂಥದ್ದು. ಯಾಕಂದ್ರೆ ಮುಂದಿನ ಪೀಳಿಗೆಗೆ ನಾವುಗಳು ಉಳಿಸಿ ಬೆಳೆಸಿಕೊಂಡು ಹೋಗುವಂತಹ ಅಮೂಲ್ಯವಾಗಿರುವಂತಹ ಸೊತ್ತು ಇವುಗಳು. ಸೊ ಹಾಗಾಗಿ ಇದರಲ್ಲಿ ದಾರಿ ತಪ್ಪಿಸುವಂತಹ ಕೆಲಸಗಳು ಆಗದೆ ಇರಲಿ ಅನ್ನೋದು ನಮ್ಮ ಕಳಕಳಿ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿರುವಂತಹ ಗಣ್ಯ ವ್ಯಕ್ತಿಗಳು, ಧನ್ಯವಾದಗಳು ಸರ್. ಖ್ಯಾತ ಯಕ್ಷಗಾನ ಕಲಾವಿದರು ಅಶೋಕ್ ಶೆಟ್ಟಿ ಸರಪಾಡಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ರೀತಿ ನಮ್ಮ ಜೊತೆ ಕೆ ಪೇಜವರ ಸರ್, ದೈವಾರಾಧಕರು, ತುಳು ಜನಪದ ವಿದ್ವಾಂಸಕರು ಸರ್, ಥ್ಯಾಂಕ್ ಯು ಸರ್. ಅದೇ ರೀತಿ ನಮ್ಮ ಜೊತೆ ಡಾಕ್ಟರ್ ಅರುಣ್ ಉಳ್ಳಾಲ್ ಅವರು, ಉಪನ್ಯಾಸಕರು, ಜಾನಪದ ಸಂಶೋಧಕರು ಸರ್, ಥ್ಯಾಂಕ್ ಯು ಸೊ ಮಚ್, ಧನ್ಯವಾದಗಳು. ಇದು ಮೂವರು ಗಣ್ಯ ವ್ಯಕ್ತಿಗಳು, ಅವರವರ ಅಭಿಪ್ರಾಯ ಜೊತೆಗೆ ಜನರ ಅಭಿಪ್ರಾಯವನ್ನ ತಾವುಗಳು ಕೂಡ ಕರೆಗಳ ಮೂಲಕ ವ್ಯಕ್ತಪಡಿಸಿದ್ದೀರಾ. ಅನೇಕ ಕರೆಗಳು ಬರ್ತಾ ಇದೆ. ದಯಮಾಡಿ ಕೊನೆಯದಾಗಿ ನಾನು ಕೇಳುವಂತ ದಯಮಾಡಿ ಕ್ಷಮಿಸಬೇಕು, ಸಮಯದ ಅಭಾವ ತುಂಬಾನೇ ಇದೆ. ಹಾಗಾಗಿ ಅತಿಥಿಗಳ ಮುಖಾಂತರ ನಾವು ಚರ್ಚೆಯನ್ನ ಮಾಡಬೇಕು. ಹಾಗಾಗಿ ನಾನು ಸಮಯವನ್ನು ತೆಗೆದುಕೊಂಡೆ. ತದನಂತರ ಅನೇಕ ಕರೆಗಳು ಬರ್ತಾ ಇದೆ, ಈಗಲೂ ಕೂಡ ಏನೇನಿದ್ದೀರಾ ದಯಮಾಡಿ ಕ್ಷಮಿಸಬೇಕು, ಕರೆ ಸ್ವೀಕಾರ ಮಾಡಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದು. ಅಂಡ್ ಇದು ಈ ಹೊತ್ತಿನ ವಿಶೇಷ. ನಮ್ಮ ಶ್ರೀಮಂತವಾಗಿರುವಂತಹ ಜಾನಪದ ಕಲೆ, ಗಂಡು ಕಲೆ, ಯಕ್ಷಗಾನ ಉಳಿಸಬೇಕು, ಬೆಳೆಸಬೇಕು. ಜೊತೆಗೆ ನಮ್ಮ ಭೂತಾರಾಧನೆ, ದೈವಾರಾಧನೆ, ಅದಕ್ಕೆ ಗೌರವವನ್ನು ಕೊಡಬೇಕು, ಅಭಿಮಾನವನ್ನು ಕೊಡಬೇಕು ಅಂತ ಹೇಳ್ತಾ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲ ನ್ಯೂಸ್ 24/7. ಇದು ವಿಶ್ವಾಸದ ಪ್ರತಿಬಿಂಬ. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು